ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಮಲ್ಪೆರೆ ನಿಖಿಲ ಮಾತಿರನ ಅನುಮತಿ ತಂದು ಪ್ರಾರ್ಥನೆಯ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊರೆಲ್ಲರೂ ಸಮಿತಿಯ ಸದಸ್ಯರಾಗಿನ ಶ್ರೀ ವಿಶ್ವನಾಥ್ ಇಲ್ಲಿಯರ್ ಪದವು ಬೇರೆ ಇಂತಹ ಕಾರ್ಯಕ್ರಮದ ಪ್ರಾರ್ಥನೆಯ ಮುಖಾಂತರ विघ्नों आग फूले स्वामी भग्नों मुगी फूले स्वामी विघ्नों आग फूले स्वामी भग्नों मुगी फूले स्वामी बंडसाल ज्ञानोद हिरे विनायके भंडसाल ज्ञानोद हिरे विनायके मुक्तिन कोरुले स्वामी बगे बगे तभंग अलके लावु दुख बगे बगे तभंग अलके लावु दुख मिति मीरे मुगी पे विघ्नों आग फूले स्वामी भग्नों मुगी फूले स्वामी विघ्नों आग फूले स्वामी भग्नों मुगी फूले स्वामी भग्नों मुगी फूले स्वामी भग्नों मुगी फूले स्वामी ಸೇರಿದ ಮಾತ ಕಲ ಬಂಧುಗಳಿಗೆ ಮೋಕೆಡು ಎದುಕೊಂಡು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ 2007ನೇ ಸಭೆಯಲ್ಲಿ ಇಂದು ಉತ್ಸಾಹಿ ತರುಣರಲ್ಲಿ ಒಟ್ಟು ಸೇರಿದು ಮಂತ್ರಿಗಳ ಒಂದು ಸಂಸ್ಥೆ ಇಲ್ಲಿಗೆ 14 ವರ್ಷದ ಒಂದು ನಿರಂತರವಾದ ಸೇವಾ ಚಟುವಟಿಕೆಗಳ ಮೂಲಕವಾಗಿ ಒಕ್ಕೂಟ್ಟು ಉಳ್ಳಲಾದ ಈ ಭಾಗದಲ್ಲಿ ಮಾತೃಗಳ ಚಿರಪರಿಚಿತ ಸಂಸ್ಥೆಯಾದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಇಲ್ಲಿಂದ ಈ 15 ವರ್ಷದ ಮೂರ್ತಿ ಪ್ರಸಂಗದ ದೀಪಾವಳಿ ಸಮರ್ಪಣಾ ಈ ಕಾರ್ಯಕ್ರಮ ಈ ಉತ್ತರ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಈ ಚಾವಡಿ ನಡೆದು ಸುರುಕಾದ ಮಾಗಣ್ಯ ದೇವಾಲಯ ಶ್ರೀ ಸೋಮನಾಥನ ಮನಸಾರ ಪ್ರಾರ್ಥನೆ ಮಾಡುವುದು ಅಂತೆ ಈ ಕ್ಷೇತ್ರದ ಸಾನ್ನಿಧ್ಯ ನಿರ್ವಹಿಸಿದ ಶ್ರೀ ರಾಜರಾಜೇಶ್ವರಿ ಅಪ್ಪನ ಪಾದ ಕಮಲಗೆ ಅಡ್ಡಬರುವುದು ಅವರಿಗೆ ತಾರಮಟ್ಟದ ಬರಗಜ್ಜಾಗೆ ಅಡ್ಡಬರುವುದು ಮಾತ ದೈವಕ್ಕೆ ಮತ್ತೊಂದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಕೆಳಗಿನ 14 ವರ್ಷದಿಂದ ಈ ಭಾಗದಲ್ಲಿ ಪ್ರತಿವೇದಿಸಿದ ಸೇವಾ ಚಟುವಟಿಕೆಗಳು ರಾಷ್ಟ್ರ ಹಿತದ ಕಾರ್ಯಕ್ರಮಗಳು ಅವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಚಟುವಟಿಕೆಯನ್ನು ಮಾಡುವುದು ವೈದ್ಯಕೀಯ ಸಂಸ್ಥೆ ಕಳೆದ ಶುರುವಾದ 2007 ಶುರುವಾದ 10 ವರ್ಷದ ಸಮಯದಲ್ಲಿ ಈ ಭಾಗದಲ್ಲಿ ಮೃತ್ಯುಂಜಯ ಆಂಬ್ಯುಲೆನ್ಸ್ ಸೇವಾ ಯೋಜನೆ ಪ್ರತಿಪಾದನೆಯಲ್ಲಿ ಉಚಿತವಾದ ಅವರಿಗೆ ಕನಿಷ್ಠ 10 ವರ್ಷ ಅವರಿಗೆ ಆಂಬ್ಯುಲೆನ್ಸ್ ಸೇವೆ ಈ ಭಾಗದ ನಮ್ಮ 3 ರೂಪಾಯಿ ಪ್ರಮುಖ ಒಂದು ಮಾರ್ಗದರ್ಶನ ಅಥವಾ ಸಹಕಾರ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಮಾಡುವುದು ಅದೇ ರೀತಿ ಪರಿಸರಕ್ಕೆ ಸಂಬಂಧಪಟ್ಟ ಪರಿಸರದ ಜಾಗೃತಿ ಕಾರ್ಯಕ್ರಮವಾದ ವೃಕ್ಷಾರೋಪಣ ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮ ಆ ಒಂದು ಪರಿಸರದ ಸದಸ್ಯರನ್ನು ಇಲ್ಲಬಹುದು ಅದನ್ನ ಊರು ಪ್ರದೇಶ ಸಮಾಜ ಹಿರಿಯರ ಪ್ರಮುಖರನ್ನು ಇಲ್ಲಬಹುದು ದೈವಪುರ ಕಾರ್ಯಕ್ರಮ ಅವರಿಗೆ ದೇವಸ್ಥಾನದ ಆ ಮಠದ ದೈವಪುರ ಕಾರ್ಯಕ್ರಮ ಹೆಚ್ಚಿನ ಕಾರ್ಯಕ್ರಮ ಮಾಡುವುದು ಸಂಸ್ಥೆ ಕಳೆದ 2 ವರ್ಷದಿಂದ ತೊಕ್ಕೋಟದ ಆ ಒಂದು ವೈಭವದ ಕಡೆಗಟ್ಟಲ ಈ ದೈವಪುರ ಕಾರ್ಯಕ್ರಮದ ನಮ್ಮ ಮೂರು ದೈವ ಅಥವಾ ನಡೆದು ಅದರೊಟ್ಟಿಗೆ ಶುಶ್ರೂಷೆ ಅವನ ಏರ್ಪಾಡಾದ ಅಥವಾ ಸ್ವಚ್ಛತೆ ಮಾಡುವಂತಹ ಕಾರ್ಯಕ್ರಮ
2 ವರ್ಷದಿಂದ ನಮ್ಮದು ಬರೋದಿಲ್ಲ. ಆಮೇಲೆ ಗುರುವಂದನ ಕಾರ್ಯಕ್ರಮ ಈವಾಗ ಹಿರಿಯರಿಗೆ ಗುರುತಿಸಿದ ಆಮೇಲೆ ಇಲ್ಲಬಹುದು ಸ್ವಾಗತಕ್ಕೆ ಮಾನವೀಯ ಪ್ರವಚನ ಮತ್ತೆ ಗೌರವ ಪ್ರವಚನ ಕಾರ್ಯಕ್ರಮ ಈಗ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪ್ರಮುಖ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಭಗತ್ ಸಿಂಗ್ ಜನ್ಮದಿನಾಚರಣೆಗೆ ಭಗತ್ ಸಿಂಗ್ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮ ಅದರೊಟ್ಟಿಗೆ ಬೇರೆ ರೀತಿಯ ರಕ್ತದಾನ ಶಿಬಿರ ಮತ್ತು ಶ್ರಮದಾನ ಮತ್ತು ಆಮೇಲೆ ವ್ಯಕ್ತಿತ್ವ ವಿಕಸನ ಶಿಬಿರ ಇತ್ತೀಚಿನ ಸೇವಾ ಇತ್ತೀಚಿನ ಕಾರ್ಯಕ್ರಮದೊಟ್ಟಿಗೆ ನಮ್ಮ ಸಮಾಜ ಪ್ರವಚನ ನಡೆಯುವ ಎಲೆಗಳ ಸಹಕಾರ ಸಹಾಯ ಮಾಡುವ ಕೆಲಸ ನಮ್ಮ ಸದಸ್ಯರಿಗೆ ಎಲೆಗಳ ರಕ್ತದಾನದ ಅವಶ್ಯಕತೆ ರಕ್ತದಾನ ಪ್ರವಚನ ಇತ್ತೀಚಿನ ಮಸ್ತ್ ಕಾರ್ಯಕ್ರಮ ನಮ್ಮ ವಿಶೇಷವಾಗಿ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಬಗ್ಗೆ ಹೆಚ್ಚಾದ ಪ್ರಮಾಣದಲ್ಲಿ ವ್ಯಾಪಾರ ಸಹಕಾರ ಪ್ರಪಂಚನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಬಗ್ಗೆ ಹೆಚ್ಚಾದ ಮಾತುಕತೆ ವಿಚಾರಗಳು ಅದರೊಟ್ಟಿಗೆ ಸಂಸ್ಥೆಗೆ ಪ್ರತಿ ಸಂದರ್ಭಗಳ ಮಾರ್ಗದರ್ಶನ ಪ್ರತಿ ಸಂದರ್ಭಗಳ ಸಹಕಾರ ಪ್ರೋತ್ಸಾಹ ಮಹನೀಯ ಅತಿಥಿಯಾದ ವಿವಿಧ ಈ ಸಭಾ ಕಾರ್ಯಕ್ರಮ ಗುರುದೀಪ ಸಂಗಮ ದೀಪಾವಳಿ ಸಂಭ್ರಮ ಕಾರ್ಯಕ್ರಮ ಗುರುದೀಪ ಸ್ಪರ್ಧೆ ಆಧುನಿಕ ಬಗ್ಗೆ ಸಾಂಪ್ರದಾಯಿಕ ವಿಭಾಗಗಳ ಗುರುದೀಪದ ಸ್ಪರ್ಧಾತ್ಮಕ ಆರಂಭ ಆಗ್ತದೆ. ಅದರ ಬಳಿಕ ಈ ಸಭಾ ಕಾರ್ಯಕ್ರಮದ ವಿವಿಧ ಕಾರ್ಯಕ್ರಮ ನಮ್ಮ ಎಲ್ಲ ಭಾಗದ ಈ ಭಾಗದ ಬಾಲ್ಯದಲ್ಲಿ ಪುನರ್ವರ್ಗಂಚಿನ ಚಂದ್ರಕಮ್ಮನ ಸುಪುತ್ರರಾದ ಅವರಿಗೆ ಉಳ್ಳಾಲದ ಶ್ರೀ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾದ ನೋಟರಿ ವಕೀಲರಾದ ನನಗೆ ವಿಶೇಷದ ಅವರು ನೋಟರಿ ಆದ ನೋಟರಿ ನಮ್ಮ ಸಾಂಪ್ರದಾಯಿಕ ಫ್ರೀಯಾದ ನೋಟ್ರಿದ ಒಂಜಿ ಸೇವೆನ ಮಂದದ ಬರೋದು ಚಿನ್ನಂಚಿನಾರು ತೊಕ್ಕೊಟ್ಟದ ಒಂಜಿ ಬಾಗಡ್ ಮಾತೆರೆಗಳ ಚಿರಪರಿಚಿತರಾಗಿಂಚಿನಾರು ನಮ್ಮ ಬುರ್ದುಗೋಳಿ ಕೊರಗಜ್ಜ ಕ್ಷೇತ್ರದಲ್ಲಿ ಒಂಜಿ ಪ್ರಮುಖರಾದ ಈ ಬಾಗಡ್ ಮಾತ ಸಂಘ ಸಂಸ್ಥೆದೊಟ್ಟಿಗೆ ಒಡನಾಟದ ಒಂದು ಪ್ರತಿಯೊಬ್ಬರಿಗಳ ಸಹಕಾರ ಮಂದದ ಬೈದಿನಂಚಿನ ಶ್ರೀಯುತ ಗಂಗಾಧರ್ ಉಳ್ಳಾಲ ಇನಿತ ಈ ಒಂದು ಕಾರ್ಯಕ್ರಮ ಇಂಕ್ಲೆಗೆ ಉದೀಪನ ಪೆರಲಿದೆ ಅಕ್ಲಿನ ಈಗಲ ಸಂಸ್ಥೆದ ಪರವಾದ ಮೂಲ ಸೇರಿದಿಂಚಿನ ಅನಿಕಲ ಮಾತಿನ ಪರವಾದ ಮೋಕೆಡಿ ಒಂಜಿ ಲೇಸುಜ್ಞಾನ ಎದುಕೊಂಡೊಂದಿಲ್ಲ ಇನಿತ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ದೀಪಾವಳಿ ಸಂಭ್ರಮ ಗೂಡುದೀಪ ಸಂಗಮದ 2023 ಕಾರ್ಯಕ್ರಮವನ್ನು ಉದೀಪನ ಬರಬತ್ತಿನ ಶ್ರೀ ಗಂಗಾಧರ ಉಳ್ಳಾಲ ಮೆರಿನೆ ಶ್ರೀ ಗೋಪಿನಾಥ್ ಬಗಮಿಲ ಅಭಿವೃದ್ಧಿ ಶರತ್ ಭಂಡಾರಿ ಮಿಗಿಲು ವೇದಿಕೆಗೆ ಬೋದು ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆಯನ್ನು ಕೊರಡು ಪಡೆದಿರಿಕೊಂಡ ವಿನಂತಿನ ಮತ್ತೊಂದಲ್ಲ ಶ್ರೀ ಗಂಗಾಧರ ಉಳ್ಳಾಲ ಮೇರೆಗೆ ಶ್ರೀ ಗೋಪಿನಾಥ ಬಗಮಿಲ ಅವಿರೀತಿ ಶರತ್ ಭಂಡಾರಿ ಸಮುದ್ರದ ಸದಸ್ಯರಾಯನಂಚಿನ ಗೋಪಿನಾಥ್ ಬಗಮಿಲ ಅವಿರೀತಿ ಶರತ್ ಭಂಡಾರಿ ಬೆಂಗಳೂರು ಗೌರವದ ಮಾನಾದಿಗೆ ಶಾಲು ಸ್ಮರಣಿಕೆದ ಮಾನಾದಿಗೆ ಪ್ರೀತಿ ಅವೆಲಕ್ಕನೆ ಇನಿತ ಈ ಒಂಜಿ ಲೇಸದ ಗುರುಕಾರ್ಯಮದ ಗದ್ದಿಗೆ ವಯಸ್ಸಿನಂಚಿನಾರು ಈ ಬಾಗಡ ಅರ್ಲ ಮಾತೆರೆಗಳು ಚಿರಪರಿಚಿದ್ದಾರೆ ಮುರಣಿ ಅರ್ನ ಒಂಜಿ 75 ವರ್ಷದ ಒಂಜಿ ಬಾರಿ ಮಲ್ಲ ಒಂಜಿ ಅಮೃತ ಮಹೋತ್ಸವ ಜನ್ಮದಿನಾಚರಣೆ ಕಾರ್ಯಕ್ರಮ ನಡತದೆ 75 ವರ್ಷ ಪಂಡ ನಿಜವಾದ ಅರೊಂಜಿ 25 ವರ್ಷ ಲಕ್ಕನೆ ತೋಜಿರೋದು 75 ವರ್ಷ ಒಂದು ಗೊತ್ತೈನಿ ಅರ್ನ ಜನ್ಮದಿನಾಚರಣೆ ಮಂತಿವಕ್ಕನೆ ಎಂಗ್ಲೆ ಮಾತೆರೆಗಳು 75 ವರ್ಷ ಆತನು ಚಂದ್ರ ಸಡ್ಡೆ ಅಂತ ಆತನು ಒಂದು ಗೊತ್ತೈನಿ ಇಂಕ್ಲೆಗೆ ಮುರಣಿ ದೇರಳಕಟ್ಟೆ ಅಯ್ಯಪ್ಪ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಅವೆಲಕ್ಕನೆ ಕ್ರೀಡೆ ಕಲೆ ಹೆಚ್ಚಿನ ಸಾಮಾಜಿಕ ಧಾರ್ಮಿಕ ರಾಜಕೀಯ ಪ್ರತಿಯೊಂದು ಕ್ಷೇತ್ರಗಳ ತನ್ನನೇ ಅಂಚಿನೊಂಜಿ ಸೇವೆ ಮಂತೊಂದು ಬರೀ ಅಂಚಿನ ಹಿರಿಯ ಒಂಜಿ ವ್ಯಕ್ತಿ ಚಂದ್ರಸ್ ಅಡ್ಡೆ ಅಂತ ಹೇಳಿ ಎಂಕ್ಲ ಈ ಒಂಜಿ ಕಾರ್ಯಕ್ರಮಕ್ಕೆ ಎಂಕ್ಲ ಜಾರಿಗೆ ಆಹ್ವಾನ ಮಂತ್ರಿ ಸಂದರ್ಭ ಮೋಕೆಡು ಅನ್ನ ಬೆತೆ ಮಸ್ತ್ ಇನಿ ಬೆತೆ ಕಾರ್ಯಕ್ರಮ ಇತ್ತಿಲ್ಲ ಅವನು ಪೂರ ಬರಿಕೆ ಜೀವೊಂದು ಎಂಕ್ಲ ಮಿತ್ತ ಪ್ರೀತಿಡು ಈ ಒಂಜಿ ಲೇಸಿಗೆ ಬೈದ ನಿಖಲ ಮಾತೆಲ್ಲ ಪರವಾದ ಈ ನಮ್ಮ ಸಂಸದ ಪರವಾದ ಮೋಕೆಡಿಯನ್ನು ಎದುಕೊಂಡೊಂದಿಲ್ಲ ರಿಥ ಗುರುಕಾರ್ಮದ ಪೀಠಡು ದರ್ಶನ ಶ್ರೀ ಚಂದ್ರಹಾಸ ಅಡ್ಯಂತ ಮೇರೆಗೆ ಸಮಿತಿದ ಗೌರವ ಅಧ್ಯಕ್ಷರು ರಾಕೇಶ್ ಅವೇ ರೀತಿ ಕೋಶಾಧಿಕಾರಿ ಹರೀಶ್ ಶಾಂಪ್ಲಮಗರು ಮಿಗ್ಲು ಶಾಲು ಸ್ಮರಣಿಕೆದ ಗೌರವದ ಮಾನಾದಿಗೆಯನ್ನು ಮಲ್ತುಕೊಂಡು ಬಂಡದ ಭಿನ್ನಯನ್ನು ಮಲ್ತೊಂದಲ್ಲ ಇನ್ನಿತ ಕಾರ್ಯಕ್ರಮದ ಘನ ಅಧ್ಯಕ್ಷ ಪೀಠಡು ಕುಲದ ನಂಚಿನ ಶ್ರೀ ಚಂದ್ರಹಾಸ್ ಅಡ್ಯಂತ ಮೇರೆಗೆ ಶ್ರೀ ಹರೀಶ್ ಅಂಬ್ಲಮಗರು ಅವೇ ರೀತಿ ರಾಕೇಶ್ ಬೈಪಾಸ್ ಬೆಂಗಳೂರು ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ ಅವೆಲಕ್ಕನೆ ಇನಿತ ಈ ಒಂಜಿ ಲೇಸಡ್ ಮಲ್ಲ ಭಿನ್ನರಾದ
ಚಂದ್ರ ಸುಳ್ಳಲ್ ಅರ ಇತ್ತೆ ಈ ಒಂದು ಕಾರ್ಯಕ್ರಮ ಬತ್ತೇರು ಎಂಕ್ಲೆಗೆ ಒಂಜಿ ಒಂದು ಶುಭಾಶಯ ಕೊಡ್ತಾರೆ ಬೇತೆ ಕಾರ್ಯಕ್ರಮ ನಿಮಿತ್ತವಾದ ಪೋಯರು ಅರೆಗಳ ಈ ಸಂದರ್ಭದ ಸ್ವಾಗತ ಮಂತೊಂದು ಐದೊಟ್ಟಿಗೆ ಕುಡೋರಿ ಮಲ್ಲ ಬಿನ್ನೇರಾದ ಬೈದಿನಂಚಿನಾರು ಎಂಕ್ಲೆಗೆ ಮಾತೆರೆಗಳ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಕ್ಕೆ ಮಸ್ತ್ ಮಾರ್ಗದರ್ಶನ ಪ್ರೋತ್ಸಾಹ ಕೊರೊಂದು ಬರ್ದಿನಂಚಿನಾರು ಬಿಜೆಪಿದ ದಕ್ಷಿಣ ಕನ್ನಡ ಜಿಲ್ಲೆದ ಉಪಾಧ್ಯಕ್ಷರಲ್ಲ ಅವೆಲಕ್ಕನೆ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ನೆತ್ತ ನಿಕಟಪೂರ್ವ ಅಧ್ಯಕ್ಷರಾದಲ ಆ ಒಂಜಿ ಸಂಸ್ಥೆ ಬಾರಿ ಪೊರ್ಲುದ ಒಂಜಿ ಬೇಲೆ ಮಂತಿನಂಚಿನಾರು ಈ ಭಾಗದ ಮಾತೆರೆಗಳ ಚಿರಪರಿಚಿತರು ಅದು ಪುಣಂಚಿನ ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ನಮ್ಮ ಒಟ್ಟಿಗೆ ಮಲ್ಲ ಬಿನ್ನೇರಾದ ಬೈದರಿಗೆ ಸಂಸ್ಥೆದ ಪರವಾದ ಇಂಕಲ ಮಾತೆರ್ಲ ಪರವಾದ ಮೋಕೆಡಿ ಒಂಜಿ ಲೇಸಿಗೆ ಎದುಕೊಂಡಲ್ಲ ಮುಖ್ಯ ಅತಿಥಿ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಮೇರೆಗೆ ಮೋಹನ್ ಸಾಲೆ ನವೇ ರೀತಿ ರಾಜೇಂದ್ರ ಶ್ರೀವಂತಿ ಗುಡ್ಡೆ ಮೇಗಲು ಶಾಲು ಸ್ಮರಣಿಕೆದ ಗೌರವದ ಮಾನಾದಿಗೆಯನ್ನು ಮಲ್ಪಡ ಪಂಡಿತರಿಗಳ ಭಿನ್ನಯನ ಮಲ್ತೊಂದಲ್ಲ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಮೇರೆಗೆ ಮೋಹನ್ ಸಾಲೆ ನವೇ ರೀತಿ ರಾಜೇಂದ್ರ ಶ್ರೀವಂತಿ ಗುಡ್ಡೆ ಮೇಗಲೇರಿದೆ ಶಾಲು ಸ್ಮರಣಿಕೆದ ಗೌರವದ ಮಾನಾದಿಗೆ ಅವೆಲಕ್ಕನೆ ನನ್ನೂರಿಗೆ ಮಲ್ಲ ಭಿನ್ನದ ಬೈದಿನಂಚಿನ ಇಂಕ್ಲಿಗೆ ಸದಾ ಸಂದರ್ಭದ ಪ್ರೋತ್ಸಾಹ ಕೊರೊಂದು ಪುಣಂಚಿನ ನಮ್ಮ ಭಾರತೀಯ ಜನತಾ ಪಾರ್ಟಿದ ಜಿಲ್ಲೆದ ಕಾರ್ಯದರ್ಶಿ ಇಲ್ಲ ಅವೆಲಕ್ಕನೆ ಕುಂಪಲದ ಆ ಒಂದು ಬಾಗಡ್ ಬಾಲಕೃಷ್ಣ ಮಂದಿರ ಆ ಒಂದು ಧಾರ್ಮಿಕ ಸಂಸ್ಥೆನ ಉದಿಪನ ಸುರುಮಂತದ ಆ ಬಾಗಡ್ ಒಂಜಿ ಧಾರ್ಮಿಕ ಪ್ರಜ್ಞೆ ಧಾರ್ಮಿಕ ಜಾಗೃತಿ ಅಂಚಿನ ಸಾಂಸ್ಕೃತಿಕ ಅವನಿಂಚಿನ ಒಂಜಿ ವಿಚಾರಡ್ ಮಸ್ತ್ ಬೇಲೆ ಬರಂತೊಂದು ಬೈದಿನಂಚಿನ ಆ ಬಾಲಕೃಷ್ಣ ಮಂದಿರದ ಸ್ಥಾಪಕ ಅಧ್ಯಕ್ಷರಲ್ಲ ಅವೆಲಕ್ಕನೆ ಈ ಬಾಗಡ್ ಪ್ರತಿಯೊಂದು ಸಂಘ ಸಂಸ್ಥೆಗಳ ನಿಕಟವಾಯಿನಂಚಿನ ಸಂಬಂಧನ ಪ್ರೀತಿನ ವಿಶ್ವಾಸನ ದೀವೊಂದು ಬೈದಿನಂಚಿನ ಶ್ರೀಯುತ ಸತೀಶ್ ಕುಂಪಲ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮಕ್ಕೆ ಮಲ್ಲ ಬಿನ್ನೇರಾದ ಬೈದರು ಅರೆಗೆ ಸಂಸ್ಥೆದ ಪರವಾದ ನಿಖಲ ಮಾತೆರ್ನ ಪರವಾದ ಈ ಸಿಲೇಸಿಗೆ ಮೋಕೆಡಿ ಎದುಕೊಂಡಿಲ್ಲ ಮುಖ್ಯ ಬಿನ್ನೇರ ಪೀಠ ಪುನಃ ಸತೀಶ್ ಕುಂಪಲ ಮೇರೆಗೆ ಈ ಗೂಡ್ದೀಪದ ಸಂಚಾಲಕರಂಚಿನ ದಾಮೋದರ್ ನಡರ್ ಅದೇ ರೀತಿ ಸಹ ಸಂಚಾಲಕರಂಚಿನ ಪ್ರಸಾದ್ ಕೊಂಡಾಣ ಮೆಕ್ಕಲು ವೇದಿಕೆದ ಮಿತ್ತ ಚಾವಡಿಗೆ ಬತ್ತದು ಶಾಲು ಸ್ಮರಣಿಕೆದ ಗೌರವ ಮಾನಾದಿಗೆಯನ್ನು ಕೊರಡು ಪಂಡಿತ ಬಿನ್ನಯನ ಮಲ್ತದಿಲ್ಲ ಶ್ರೀ ದಾಮೋದರ್ ನಡರ್ ಅದೇ ರೀತಿ ಪ್ರಸಾದ್ ಕೊಂಡಾಣ ಅವೆಲಕ್ಕನೆ ನನ್ನೂರಿ ಮಲ್ಲ ಬಿನ್ನೇರಾದ ಬೈದಿನಂಚಿನಾರು ಹಿರಿಯರ್ಲ ಅವೆಲಕ್ಕನೆ ಗೆಜ್ಜಗಿರಿ ನಂದನ ಬಿತ್ತಲ್ ಮುಲ್ತ ಮುಕ್ತೇಶ್ವರಲ್ಲ ಅವೆಲಕ್ಕನೆ ಬಿಜೆಪಿದ ಮುಖಂಡರ್ಲ ಅದು ಪುಣಂಚಿನಾರು ಅವೆಲಕ್ಕನೆ ಗಣೇಶೋತ್ಸವ ನಮ್ಮ ಬೀರಿದ ಗಣೇಶೋತ್ಸವದ ಆ ಒಂಜಿ ಗೌರವ ಅಧ್ಯಕ್ಷರಲ್ಲ ಅದು ಪುಣಂಚಿನಾರು ಅವೆಲಕ್ಕನೆ ಈ ಬಾಗಡ ಮಾತೆರೆಗಳ ಚಿರಪರಿಚಿತರು ಅವರ ಇಂಕ್ಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪ್ರತಿ ಕಾರ್ಯಕ್ರಮಗಳ ಆರು ಸಾಕಾರ ಮಾರ್ಗದರ್ಶನ ಕೊರೊಂದು ಬೈದಿನಂಚಿನ ಚಂದ್ರಶೇಖರ್ ಉಚ್ಚಿಲ್ ನಮ್ಮೊಟ್ಟಿಗೆ ಅರೆಗಳ ಈ ಒಂಜಿ ಸಂದರ್ಭದ ಸಂಸ್ಥೆದ ಪರವಾದ ನಿಖಲ ಮಾತೆರ್ನ ಪರವಾದ ಈ ಲೇಸಿಗೆ ಮೋಕೆಡಿ ಎದುಕೊಂಡಿಲ್ಲ ಇನಿತ ಮುಖ್ಯ ಬಿನ್ನರಾದ ಪುನಃ ಶ್ರೀ ಚಂದ್ರಶೇಖರ್ ಉಚ್ಚಿಲ್ ಮೇರೆಗೆ ಮಾಧವ್ ಉಳ್ಳಾಲ್ ಅದೇ ರೀತಿ ರಮೇಶ್ ಸಾಮಾನಿ ಮೇರೆ ವೇದಿಕೆದ ಮಿತ್ತ ಚಾವಡಿಗೆ ಬತ್ತದು ಶಾಲು ಸ್ಮರಣಿಕೆದ ಗೌರವ ಮಾನಾದಿಗೆಯನ್ನು ಕೊರಡು ಪಂಡಿತ ಭಿನ್ನಯನ ಮಲ್ತೊಂದಲ್ಲ ಶ್ರೀ ಚಂದ್ರಶೇಖರ್ ಉಚ್ಚಿಲ್ ಮೇರೆಗೆ ಮಾಧವ್ ಉಳ್ಳಾಲ್ ಅದೇ ರೀತಿ ರಮೇಶ್ ಸಾಮಾನಿ ಮೇರೆ ಬತ್ತದು ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ ಮಲ್ಪಡು ಪಂಡಿತ ಭಿನ್ನಯ ಮಲ್ತೊಂದಲ್ಲ ಅವೆಲಕ್ಕನೆ ನನ್ನೂರು ಮಲ್ಲ ಬಿನ್ನೇರಾದ ಪುಣಂಚಿನಾರು ಎಂಕ್ಲೆಗೆ ಮಸ್ತ್ ಆತ್ಮೀಯರ್ಲ ತೊಕ್ಕೋಟದ ಅವಜಿ ಪರಿಸರಡ್ ಪ್ರತಿಯೊಂದು ಸಂಘ ಸಂಸ್ಥೆಗಳ ಭಾರಿ ನಿಕಟವಾದ ಸಂಬಂಧ ಒಂದು ಮಾತೆರ್ನೊಟ್ಟಿಗೆಲ್ಲ ಒಟ್ಟಾದ ಕೆಲಸ ಕಾರ್ಯನ ಮಂತೊಂದು ಬರ್ಪಣಂಚಿನ ನಮ್ಮ ಉಳ್ಳಾಲ ಭಗವತಿ ತೀಯ ಸಮಾಜದ ಉಪಾಧ್ಯಕ್ಷ ಎಲ್ಲ ಅವೆಲಕ್ಕನೆ ಚಿರುಂಬ ಭಗವತಿ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ದ ಉಪಾಧ್ಯಕ್ಷ ಎಲ್ಲಾದ ಪುಣಂಚಿನಾರು ಅವೆಲಕ್ಕನೆ ಕಾಂಗ್ರೆಸ್ ನಾಯಕ ಎಲ್ಲಾದ ಪುಣಂಚಿನ ಎಂಕ್ಲ ಆತ್ಮೀಯ ಮಿತ್ರಗಳಾದ ಪುಣಂಚಿನ ಶ್ರೀಯುತ ಸುರೇಶ್ ಭಟ್ನಾಗರ ಇನ್ನಿತ ಈ ಒಂಜಿ ಲೇಸಡ್ ಅಲ್ಲ ಮಲ್ಲ ಬಿನ್ನೇರಾದ ಬೈದರು ಅರೆಗಳ ನಿಖಲ ಮಾತೆರ್ನ ಪರವಾದ ಸಂಸ್ಥೆದ ಪರವಾದ ಮೋಕೆಡಿಯನ್ನು ಎದುಕೊಂಡಿಲ್ಲ ಮುಖ್ಯ ಬಿನ್ನೇರ ಪೀಠ ಪುನಃ ಶ್ರೀ ಸುರೇಶ್ ಭಟ್ನಾಗರ ಮೇರೆಗೆ ಶ್ರೀ ದೀಕ್ಷಿತ್ ಕುಂಪಲ ವಿನಂತಿ ಸಂಪತ್ ಭಂಡಾರ ಮನೆ ಮೆಗಲು ವೇದಿಕೆದ ಮಿತ್ತ ಚಾವಡಿಗೆ ಬೋದು ಶಾಲು ಸ್ಮರಣಿಕೆದ ಗೌರವ ಮಾನಾದಿಗೆಯನ್ನು ಮಲ್ಪಡು ಪಂಡಿತ ಭಿನ್ನಯನ ಮಲ್ತೊಂದಿಲ್ಲ ಶ್ರೀ ಸುರೇಶ್ ಭಟ್ನಾಗರ ಮೇರೆಗೆ ದೀಕ್ಷಿತ್ ಕುಂಪಲ ಅದೇ ರೀತಿ ಸಂಪತ್ ಭಂಡಾರ ಮನೆ ಮೇಲೆ ಹಿಡಿದು ಗೌರವದ ಶಾಲು ಸ್ಮರಣಿಕೆದ ಗೌರವ ಮಾನಾದಿಗೆ ಅವೆಲಕ್ಕನೆ ಈ ಒಂದು ಲೇಸರ್ ನನ್ನೂರಿಗೆ ಮಲ್ಲ ಬಿನ್ನೇರಾದ ಪುಣಂಚಿನಾರು ಎನ್ನ ಆತ್ಮೀಯ ಮಿತ್ರ ಇರಲ್ಲ ಅವೆಲಕ್ಕನೆ
ನಮ್ಮ ಕೊಲ್ಯ ಬಿಲ್ಲವ ಸೇವಾ ಸಮಾಜದ ಪ್ರಸ್ತುತ ಅಧ್ಯಕ್ಷರಾದ ಪುಣಂಚಿನಾರು ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಉಪಾಧ್ಯಕ್ಷ ಎಲ್ಲ ಅವರ ಕಡೆ ಗೋಕರ್ಣದ ಕೋಆಪರೇಟಿವ್ ಬ್ಯಾಂಕ್ದ ಪ್ರಬಂಧಕರೆಲ್ಲ ಪುಣಂಚಿನಾರು ಈ ಹಿಂದೆ ಪರಿಸರದವರು ಅವರ ಎಂಗಳ ಪ್ರತಿಯೊಂದು ಕಾರ್ಯಕ್ರಮ ಎಲ್ಲಾರು ಎಂಗಳೊಟ್ಟಿಗೆ ನಿಂತಿದ್ದು ಪ್ರತಿ ಸಂದರ್ಭ ಪ್ರೋತ್ಸಾಹ ಕೊರದು ಪುಣಂಚಿನಾರು ಕಾರಣ 3 ವರ್ಷದಿಂದ ಈ ಕಾರ್ಯಕ್ರಮ ಮನ್ಪನಾಗ ಆಡ ಸ್ಟೇಜ್ದ ತಿರ್ತಿರಿತದೆ ಎಂಗಳಿಗೆ ಸಂಪೂರ್ಣ ಸಹಕಾರ ಕೊಡ್ತೀನಿ ನೀ ಆರಂಜಿ ವೇದಿಕೆ ಎಂಗ್ಲೆ ಕುಲ್ಲೋಡು ಬಂದು ಎಂಗ್ಲ ಪ್ರೀತಿದ ಅವನ ಭಿನ್ನ ಅವ್ರ ಮನ್ನಣೆ ಕೊಡ್ಲಿಕ್ಕೆ ಹರೀಶ್ ಮುಂಡೋಲಿ ಮೇರೆಗೆ ನಿಖಿಲ ಮಾತೆಲ್ಲ ಪರವಾದ ಈ ಒಂದು ಲೇಸಿಗೆ ಸಂಸದ ಪರವಾಡ್ಲ ನಾನು ಮೋಕೆಡೆ ಎದುಕೊಂಡಂದಿಲ್ಲ ಮುಖ್ಯ ಬಿನ್ನೇರ ಪೇಟೋಡಪ್ಪನ ಜನ ಶ್ರೀ ಹರೀಶ್ ಮುಂಡೋಳಿ ಮೇರೆಗೆ ಶ್ರೀ ಲಕ್ಷ್ಮೀನಾರಾಯಣ್ ಅವಿರೀತಿ ಶ್ರೀ ನಟರಾಜ್ ಮೇರೆ ವೇದಿಕೆದ ಮಿತ್ತ ಚಾವಡಿಗೆ ಬೋದು ಶಾಲು ಸ್ಮರಣಿಕೆದ ಗೌರವ ಮಾನಾದಿಗೆ ಮಲ್ಪಡ್ಬಂಡದ ಭಿನ್ನಯನ್ನು ಮಲ್ತಂದಲ್ಲ ಶ್ರೀ ಲಕ್ಷ್ಮೀನಾರಾಯಣ್ ಅವಿರೀತಿ ನಟರಾಜ್ ಮೇರೆ ವೇದಿಕೆದ ಮಿತ್ತ ಚಾವಡಿಗೆ ಬೋದು ಶಾಲು ಸ್ಮರಣಿಕೆದ ಗೌರವ ಮಾನಾದಿಗೆ ಮಲ್ಪಡ್ಬಂಡದ ಭಿನ್ನಯನ್ನು ಮಲ್ತಂದಲ್ಲ ಅವೆಲಕ್ಕನೆ ನನ್ನವರಿಗೆ ಮಲ್ಲ ಭಿನ್ನರಾದ ಪುಣಂಚಿನಾರು ಎಂಗಳ ಆತ್ಮೀಯ ಮಿತ್ರರೆಲ್ಲ ಭಾರತೀಯ ಜನತಾ ಪಾರ್ಟಿದ ಮಂಗಳೂರು ಮಂಡಲದ ಕೋಶಾಧಿಕಾರಿಲ ಯುವ ನಾಯಕರೆಲ್ಲ ಪುಣಂಚಿನಾರು ಭಟ್ಟರ ಸಂಘ ಉಳ್ಳಲ ವಲಯದ ನಿಕಟಪೂರ್ವ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾದ ಶ್ರೀಯುತ ಜಿತೇಂದ್ರ ಶೆಟ್ಟಿ ತಲಪಡಿ ಗುತ್ತು ಮೇರೆಗ್ಲ ನಿಗ್ಲ ಮಾತಿನ ಪರವಾದ ಸಂಸ್ಥೆದ ಪರವಾದ ಮೋಕೆಡಿ ರೇಸಿಗೆ ಎದುಕೊಂಡಲ್ಲ ನನರಿ ಮುಖ್ಯ ಭಿನ್ನರಾದ ಪುನಂಚನ ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿ ಗೊತ್ತು ಮೇರೆಗೆ ಶ್ರೀ ನವೀನ್ ಬೈಪಾಸ್ ಅವಿರೀತಿ ರಾಜೇಶ್ ಉಳ್ಳಾಲ್ ಮೇರೆ ವೇದಿಕೆದ ಮಿತ್ತ ಚಾಪಡಿಗೆ ಬರ್ತದೆ ಶಾಲು ಸ್ಮರಣಿಕೆದ ಗೌರವ ಮಾನಾದಿಗೆ ಮಲ್ಪಡಪಟ್ಟದಕ್ಕೆ ಮತ್ತೊಂದಲ್ಲ ಶ್ರೀ ನವೀನ್ ಬೈಪಾಸ್ ಅವಿರೀತಿ ರಾಜೇಶ್ ಉಳ್ಳಾಲ್ ಮೇರೆ ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿ ಗೊತ್ತು ಬೇಕ್ಲಿಗೆ ಗೌರವದ ಮಾನಾದಿಗೆ ಮಲ್ಪಡಪಟ್ಟದ ಭಿನ್ನ ಮತ್ತೊಂದಲ್ಲ ಅವಲಕ್ಕನೆ ಇನ್ನಿತ ಈ ಒಂದು ಲೇಸದ ನನರಿ ಮಲ್ಲ ಭಿನ್ನದ್ರ ಬೈದರಿಂಚಿನಾರು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಗ್ರಾಮ ಚಾವಡಿ ಮುಕ್ತ ಗುರುಕಾರ್ಲ ಅನ್ನೇ ಆತ್ಮೀಯ ಮಿತ್ರ ಎಲ್ಲಾದ ಪುರಂಚಿನ ಶ್ರೀಯುತ ರವೀಂದ್ರ ಬಂಗೇರ ಮೇರೆ ವೇದಿಕೆ ಉಪಸ್ಥಿತರಿಲ್ಲ ಅರೆಗಳ ಸಂಸದ ಪರವಾದಿಗಳ ಮಾತಿನ ಪರವಾದಿ ಈ ಲೇಸಿಗೆ ನಾನು ಮೋಕೆ ಎದುಕೊಂಡೊಂದಿಲ್ಲ ಏನಿತ ಮುಖ್ಯ ಬೇರೆನಾದ ಪುನಂಚ ಶ್ರೀ ರವೀಂದ್ರ ಬಂಗೇರ ಮೇರೆಗೆ ಶ್ರೀ ಶಿವಾಜಿ ಕುತ್ತಾರ ವೇದಿ ಮಾಸ್ಟರ್ ಪ್ರತೀಕ್ ಮೇರೆ ವೇದಿಕೆದ ಮಿತ ಚಾವಡಿಗೆ ಬರ್ತದೆ ಶಾಲು ಸ್ಮರಣಿಕೆದ ಗೌರವ ಮಾನಾದಿಗೆ ಮಲ್ಪಡಪಟ್ಟದಕ್ಕೆ ಏನಂದ್ರೆ ಶ್ರೀ ಶಿವಾಜಿ ಕುತ್ತಾರ ವೇದಿ ಮಾಸ್ಟರ್ ಪ್ರತೀಕ್ ಮೇರೆ ವೇದಿಕೆದ ಮಿತ ಚಾವಡಿಗೆ ಬರ್ತದೆ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ ಮಲ್ಪಡಪಟ್ಟದ ಭಿನ್ನ ಅವಲಕ್ಕನೆ ವೇದಿಕೆ ಪುಣಂಚಿನ ನಾನೋದೇ ಮಲ್ಲ ಭಿನ್ನದ ಪುಣಂಚಿನಾರು ತೊಕ್ಕೋಟದ ಆ ಒಂದು ಬಾಗಡು ಒಂದು ಯುವ ಉದ್ಯಮಿ ಆದ ಅವಲಕ್ಕನೆ ಟೆಲಿಫೋನ್ ಆ ಒಂದು ಇಲಾಖೆ ನಿವೃತ್ತ ಅದೇ ಕೆಲಸ ಮಂತ್ರಿನ ಶ್ರೀಯುತ ಹರೀಶ್ ಶೆಟ್ಟಿ ತೊಕ್ಕೊಟ್ಟು ನಮ್ಮೊಟ್ಟಿಗೆ ಅರೆಗೆ ನಿಕ್ಲ ಮಾತಿನ ಪರವಾದಿ ಸಂಸದ ಪರವಾದಿ ಈ ಒಂದು ಲೇಸಿಗೆ ಮೂಕೆಡಿ ಅನ್ನೆದುಕೊಂಡೊಂದಿಲ್ಲ ಶ್ರೀ ಹರೀಶ್ ಶೆಟ್ಟಿ ತೊಕ್ಕೋಟು ಮೇರೆಗೆ ಶ್ರೀ ಚಂದ್ರಶೇಖರ ವೇರಿದಿ ಗಂಗಾಧರ ಅಮ್ಮನ ಮಗರ ಬೇಗ ಬರ್ತದೆ ಶಾಲು ಸ್ಮರಣಿಕೆದ ಗೌರವ ಮಾನಾದಿಗೆ ಮಲ್ಪಡ್ಪಟ್ಟದ ಭಿನ್ನ ಮಲ್ತದಲ್ಲ ಶ್ರೀ ಹರೀಶ್ ಶೆಟ್ಟಿ ತೊಕ್ಕೋಟು ಮೇರೆಗೆ ಚಂದ್ರಶೇಖರ್ ಅವೇರಿದಿ ಗಂಗಾಧರ ಅಮ್ಮನ ಮಗರು ಇನ್ನಿತ ಈ ಒಂದು ಹೆಸರು ನನ್ನದೇ ಮಲ್ಲ ಭಿನ್ನದ ಪುರಂಚಿನಾರು ಶ್ರೀಮತಿ ಚಂದ್ರಪ್ರಭಾ ಎಸ್ ಕುಲಾಲ್ ಪ್ರಧಾನ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ ಯಾನೆ ಕುಲಾರ ಮಹಿಳಾ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಪುರಂಚಿನಾರು ಅರೆಗಿಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಈ ಒಂದು ಲೇಸಿಗೆ ಅಂಚೆ ನಿಕ್ಲ ಮಾತಿನ ಪರವಾದ ಮೋಕೆಡು ಯಾನೆ ಎದುಕೊಂಡೊಂದಿಲ್ಲ ಏನಿತ ವೇದಿಕೆದ ಮುಖ್ಯ ಭಿನ್ನರಾದ ಪುನಂಚನ ಶ್ರೀಮತಿ ಚಂದ್ರಪ್ರಭಾ ಎಸ್ ಕುಲಾಲ್ ಮೇರೆಗೆ ಶ್ರೀ ಚೇತನ್ ಬೈಪಾಸ್ ಅದೇ ರೀತಿ ಕೃಷ್ಣಪ್ಪ ನೆತ್ತೋಡು ಬೆಂಗಳೂರು ವೇದಿಕೆದ ಮಿತ್ತ ಚಾವಡಿಗೆ ಬರ್ತದೆ ಶಾಲು ಸ್ಮರಣಿಕೆದ ಗೌರವ ಮಾನಾದಿಗೆ ಮಲ್ಪಡಪಟ್ಟದ ಭಿನ್ನ ಮಲ್ತೊಂದಿಲ್ಲ ಏನಿತ ವೇದಿಕೆ ಮುಖ್ಯ ಭಿನ್ನರಾದ ಪುನಂಚನ ಶ್ರೀಮತಿ ಚಂದ್ರಪ್ರಭಾ ಎಸ್ ಕುಲಾಲ್ ಮೇರೆಗೆ ಕೃಷ್ಣಪ್ಪ ನೆತ್ತೋಡು ಅದೇ ರೀತಿ ಚೇತನ್ ಬೈಪಾಸ್ ಬೇರೆ ಬರ್ತದೆ ಗೌರವದ ಮಾನಾದಿಗೆ ಮಲ್ಪಡಪಟ್ಟದ ಭಿನ್ನ ಮಲ್ತೊಂದಿಲ್ಲ ಅವೆಲಕ್ಕನೆ ಇನ್ನಿತ ಈ ಒಂದು ಸಭಾ ಲೇಸಡ್ ಭಗತ್ ಸಿಂಗ್
ಸಾಧಕ ಪ್ರಶಸ್ತಿ ನಮ್ಮ ಕರಿಣ 7 ವರ್ಷದಿಂದ ಕೊರೊಂದು ಬೈದ ಈ ವರ್ಷದ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ ನಮ್ಮ ಈ ಭಾಗದ ಹಿರಿಯ ವ್ಯಕ್ತಿ ಸೋಮೇಶ್ವರ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಗುರುಕಾರ್ಲಾದ ಬ್ರಹ್ಮಕಲಶೋತ್ಸವದ ರೆಡ್ಡು ಸಂದರ್ಭ ಐತ ಗುರುಕಾರ್ಮೇನ ವಹಿಸೊಂದು ಆ ಒಂದು ದೇವಸ್ಥಾನ ಬಾರಿ ಮಲ್ಲ ಮಟ್ಟಿಡೊಂಜಿ ಬೆಳಗಾಯಿನಂಚಿನೊಂಜಿ ವ್ಯಕ್ತಿ ಅವಲಕನೆ ಕ್ರೀಡೆ ಆದುಪ್ಪು ಸಾಮಾಜಿಕ ಆದುಪ್ಪು ಈ ಕ್ಷೇತ್ರ ವಿಶೇಷವಾಯಿನಂಚಿನ ಸೇವೆಯನ್ನು ಮಂತೊಂದು ಬೈದಿನಂಚಿನಾರು ಅರೆಗ್ ಈ ಒಂದು ಭಗತ್ ಸಿಂಗ್ ಸಾಧಕ ಪ್ರಶಸ್ತಿನ ಈ ಒಂದು ವೇದಿಕೆ ಗಣ್ಯರ ನಿಕ್ಲ ಮಾತೆಲ್ಲ ಸಮ್ಮುಖ ಕೊರ್ರೆಲ್ಲ ಅರೆಗ್ಲ ಈ ಸಂದರ್ಭ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ವತಿಯಿಂದ ನಿಕ್ಲ ಮಾತೆಲ್ಲ ಪರವಾದ ಈ ಒಂದು ಲೇಸಿಗೆ ಮೂಕೆಡೆ ಅನೆದುಕೊಂಡು ಏನಿದ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿಯನ್ನು ಪಡೆಯಲು ಪುನಂಚಿನ ಶ್ರೀ ರವೀಂದ್ರನಾಥ್ ರೈ ಮೇರೆಗೆ ಶ್ರೀ ಕಿರಣ್ ಕೊಳ್ಳಿ ಅಭಿವೃದ್ಧಿ ಗಣೇಶ್ ಕಾಪಿಕಾಡು ವೇದಿಕೆದ ಮಿತ್ತ ಚಾವಡಿಗೆ ಬೋದು ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆಯನ್ನು ಮಲ್ತುಕೊಂಡು ಪಡೆದ ಭಿನ್ನಯನ್ನು ಮಲ್ತೊಂದಲ್ಲೇ ಅವಲಕನೆ ಕರಿಣ ವರ್ಷದಿಂದ ಎಂಗ್ಲು ನಮ್ಮ ಕರ್ನಾಟಕ ರಾಜ್ಯದ ಮಾತೆರೆಗಳ ಚಿರಪರಿಚಿತರು ಮಾತೆಲ್ನ ಹೃದಯ ಅಡುಪುನಂಚಿನ ಕರ್ನಾಟಕ ರತ್ನ ಕರುನಾಡ ಪುನೀತ್ ರಾಜ್ಕುಮಾರ್ ನಂಜಿ ಪುದರಡು ಕರ್ನಾಟಕ ರತ್ನ ಅಪ್ಪು ಸೇವಾ ಪ್ರಶಸ್ತಿ ಬಂದ ಸೇವೆಡು ವಿಶೇಷವನೆಂಚಿನ ಒಂಜಿ ಸೇವನೆ ಮಂದಿರಂಚಿನ ಅಕ್ಲ ಒಂಜಿ ಸೇವೆಗೋಸ್ಕರನೇ ಜೀವನ ಮುಡಿಪಾಯಿನಂಚಿನ ವ್ಯಕ್ತಿನ ಆಯ್ಕೆ ಮಂತದ ಅಕ್ಲೆಗೆ ಆ ಒಂಜಿ ಪ್ರಶಸ್ತಿನ ಕೊರೋದಿಲ್ಲ ಈ ವರ್ಷ ಆ ಒಂಜಿ ಪ್ರಶಸ್ತಿನ ತೊಕ್ಕೋಟದ ಭಾಗಡೆ ಮಾತೆರೆಗಳ ಚಿರಪರಿಚಿತರಾದ ಪುನಂಚಿನ ಮಾತೆರೆಗಳ ಕೈತಳ್ಳ ತಿಕ್ಕುನಂಚಿನ ವ್ಯಕ್ತಿ ಉಳ್ಳಾಲ ನಗರಸಭೆದ ಮಾಜಿ ಪ್ರತಿಪಕ್ಷದ ನಾಯಕರಾದ ಪುರಂಚಿನರ ಆತ್ಮೀಯ ಮಿತ್ರರಾದ ಪುರಂಚಿನ ಸಮಾಜ ಸೇವಕ ಭಗವಂತ ದಾಸ್ ಮೇರೆಗಳ ನಿಖಲ ಮಾತೆರ್ಲ ಪರವಾದಿ ಈ ಲೇಸಿಗೆ ಮೋಕೆಡೆ ಅನೆದುಕೊಂಡಿಲ್ಲ ಭಗವಂತ ದಾಸ್ ಮೇರೆಗೆ ನಮ್ಮ ಪ್ರತಿಷ್ಠಾನದ ಉಪಾಧ್ಯಕ್ಷರ ನೆಂಚಿನ ಪ್ರೈನ್ ಬಸ್ತಿ ಅಂಚನೆ ವಿಶ್ವನಾಥ್ ಎಲ್ಲಿರ್ಬೋದು ಸ್ವಲ್ಪ ಸ್ಮರಣೆಗೆ ಕೊರತು ಗೌರವಿಸರು ಬಂದು ವಿನಂತಿ ಮಾತಾಡಲ್ಲ ಅವಲಕನೆ ವೇದಿಕೆದ ದುಂಬುಡು ನಮ್ಮೊಟ್ಟಿಗೆ ಸೋಮೇಶ್ವರ ದೇವಸ್ಥಾನದ ಮುಕ್ತೇಶ್ವರಂಚಿನ ಪವಿತ್ರ ಗಟ್ಟಿಯಲ್ಲಿ ಅರೆಗ್ಲ ಮೂಕೆ ಎಡೆದುಕೊಂಡಿಲ್ಲ ಅವಲಕನೆ ನಮ್ಮ ಅಂಬ್ಲಮಗೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸಂಜೀವ್ ಶೆಟ್ಟಿ ಅಂಬ್ಲಮಗೂರು ಅರೆಗ್ಲ ಮೂಕೆ ಎಡೆದುಕೊಂಡಿಲ್ಲ ಅವಲಕನೆ ಉಳ್ಳಾಲ ನಗರಸಭೆದ ಮಾಜಿ ಸದಸ್ಯರಾದ ಪುನಂಚಿನ ದಯಾನಂದ ಕೊಟ್ಟು ಅರೆಗ್ಲ ಈ ಒಂಜಿ ಲೇಸಿ ಮೂಕೆ ಎಡೆದುಕೊಂಡಿಲ್ಲ ಅವಲಕನೆ ಬೈದಿಂಚಿನ ಮಾತ ನಮ್ಮ ಈ ಒಂಜಿ ಗೂಡ್ದೀಪ ಸ್ಪರ್ಧೆಗೆ ಗೂಡ್ದೀಪ ಕಣತಿನಂಚಿನ ಆ ಸ್ಪರ್ಧಾಳ ನಕ್ಲೆಗೆ ಅವಲಕನೆ ಬೈದಂಚಿನ ಮಾತ ಸಹೋದರ ಸಹೋದರಿಯರ ನಕ್ಲೆಗೆ ಯುವಕಲೆಗೆ ಪೂರೈರೆಗ್ಲ ಅವಲಕನೆ ಮಾಧ್ಯಮದ ಮಿತ್ರರ ನಕ್ಲೆಗೆ ಮೋಕೆಡ್ ಈ ಸಂದರ್ಭ ಎದುಕೊಂಡೊಂದು ಈ ಒಂಜಿ ಪ್ಲೇಸಿನ ಈ ಒಂಜಿ ಸ್ವಾಗತ ಭಾಷಣ ಇಡೆಗೆ ಮುಕ್ತಾಯ ಮಂತಂದ್ರೆ ಜೈ ಹಿಂದ್ ಜೈ ಕರ್ನಾಟಕ ಅವಲಕನೆ ಎಂಕಲ ಗೌರವ ಸಲಹೆಗಾರ ಯಾರನ್ನ ಮಾತುಕೊಂಡು ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗೌರವ ಸಲಹೆಗಾರಲ ಅಂಚನೆ ಎಂಗ್ಲೆಗೆ ಒಂಜಿ ಮಾರ್ಗದರ್ಶನ ಕೊರೊಂದು ಬೈದಿನಂಚಿನ ಆನಂದ್ ಕೆ ಸಿಗೋಲಿ ಈ ವೇದಿಕೆ ಉಪಸ್ಥಿತರಿಲ್ಲ ಅರೆಗ್ಲ ಎಂಗ್ಲ ಮಾತೆರ್ನ ಪರ ಸಂಸ್ಥೆದ ಪರವಾಡು ಈ ಲೇಸಿಗೆ ಮೂಕೆಡೆ ಅನೆದುಕೊಂಡಿಲ್ಲ ಆನಂದ ಭಾಷಾ ಸಿಗೋಳಿ ಮೇರೆಗೆ ಶ್ರೀ ಗೋಪಿನಾಥ್ ಬಗಂಬಿಲ ಬೇರೆ ಬರ್ತದೆ ಶಾಲದ ಗೌರವದ ಮಾನಾದಿಗೆಯನ್ನು ಮಲ್ಪೊಂಡು ಬಂದದೆ ಭಿನ್ನ ಮಂತಂದ್ರೆ ಶ್ರೀ ಆನಂದ ಭಾಷಾ ಸಿಗೋಳಿ ಎಂಗಲ ಗೌರವ ಸಲಹೆಗಾರರಲ್ಲಿ ಸೊಲ್ಮೇಲೆ ಅವೇ ರೀತಿ ಏನಿದ ಸ್ವಾಗತವನ್ನು ಹೊಂದಿನ ಇವರಿಗೆ ಸ್ವಲ್ಪ ನಡೆಸ್ತಾ ಇದ್ದ ಬಂದದ್ದು ದುಂಬುಗು ಏನಿದ್ದ ಅಸುತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ 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 ಏನಿದ ಈ ಕಾರ್ಯಕ್ರಮದ ಬಾರಿ ಪುರ್ಲದ 15 ವರ್ಷದ ದೀಪಾವಳಿ ಸಂಭ್ರಮ ಗುಡುದೀಪ ಸಂಗಮ 2023 ಈ ಒಂದು ಕಾರ್ಯಕ್ರಮವನ್ನು ಉದೀಪನ ಮಲ್ಕೊಂಡು ನಂಚಿನ ಮಾತಾ ಅತಿಥಿ ಅಭ್ಯಾಗದರಿಗೆ ನನ್ನ ದುಮ್ಮುಗಳ ಏನಿದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾದ ನೆರವೇರಿದ ಪನ್ಪನಂಚಿನ ಪಾದರದ ಮುಖಾಂತರ ಪುರ್ಲದ ದೀಪ ಪ್ರಜ್ವಲನ ಮತ್ತು ಕೊನ್ನಂಚಿನ ಮಾತಾ ಅತಿಥಿ ಅಭ್ಯಾಗ ಇವತ್ತು ಈ ಸಂಸ್ಥೆಯು ಕಳೆದ 15 ವರ್ಷದಿಂದ ಜನಪರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಭಗತ್ ಸಿಂಗ್ ಹೆಸರಿಗೆ ಯಾವುದೇ ಚ್ಯುತಿ ಬರದೆ ಒಳ್ಳೆ ಜನರಿಗೆ ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದು
ಪ್ರತ್ಯೇಕವಾಗಿ ರಕ್ತದಾನ ಶಿಬಿರ ಮತ್ತೊಂದು ಆಂಬ್ಯುಲೆನ್ಸ್ ಅನ್ನು ಕೊಟ್ಟಿದ್ದಾರೆ. ಇದರಿಂದ ಜನರಿಗೆ ಬೇಕಾದಷ್ಟು ಪ್ರಯೋಜನ ಪಡೆದಿರ್ತಾರೆ. ಹಾಗೆ ಪ್ರತಿ ವರ್ಷ ಜನರಿಗೆ ಬೇಕಾದ ಒಳ್ಳೆಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬಂದಂತಹ ಒಂದು ಸಂಸ್ಥೆ ಇದ್ದರೆ ಅದು ಇದೇ ಭಗತ್ ಸಿಂಗ್ ಪ್ರತಿಷ್ಠಾನ ಸಂಸ್ಥೆ ಆಗಿರ್ತದೆ. ಕೆಲವು ಸಂಸ್ಥೆಗಳು ಇದೆ, ಅದು ವರ್ಷಕ್ಕೊಮ್ಮೆ ಒಂದು ಜಾತ್ರೆ ಸಮಯದಲ್ಲಿ ಮಾತ್ರ ಸ್ವಲ್ಪ ಹಣ ಕಲೆಕ್ಟ್ ಮಾಡಿ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಬರ್ತಿದ್ದಾರೆ. ಆದರೆ ಈ ಸಂಸ್ಥೆ ಪ್ರತಿ ವರ್ಷ ಪ್ರತಿ ತಿಂಗಳು ಜನರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಂಥ ಈ ಸಂಸ್ಥೆ ಇದು ಇನ್ನೂ ಕೂಡ ಯಾವುದೇ ಹೆಸರಿಗೆ ಚ್ಯುತಿ ಬರದಾಗೆ ಎಲ್ಲರನ್ನು ಒಟ್ಟುಗೂಡಿಸಿ ಒಳ್ಳೆಯ ರೀತಿಯಲ್ಲಿ ಮುಂದಕ್ಕೆ ನಡೆದುಕೊಂಡು ಬರಬೇಕಂತೇಳಿ ನಾನು ಹೇಳ್ತಾ ಇದ್ದೇನೆ. ಇವತ್ತು ನಾವೆಲ್ಲರೂ ಸೇರಿ ಒಂದು ದೀಪದ ಮುಖಾಂತರ ಉದ್ಘಾಟನೆ ಮಾಡಿದ್ದೇವೆ. ಆದರೆ ಆ ದೀಪ ಎಂಬುದು ಖಾಲಿ ಅದು ಕಲ್ಪವೃಕ್ಷದ ಎಣ್ಣೆಯಿಂದ ಹಾಕಿದಂತಹ ದೀಪ. ಅದು ಹೇಗೆ ಉರಿಯಿತಂತ ಹೇಳಿದರೆ ಪ್ರಜ್ವಲವಾಗಿ ಉರಿತಾ ಉಂಟು. ಈಗ ನಮಗೆ ಕೂಡ ನಾವೆಲ್ಲರಿಗೂ ಕೂಡ ಆ ದೀಪ ಯಾವ ರೀತಿಯಲ್ಲಿ ಪ್ರಜ್ವಲವಾಗಿ ಉರಿಯುತ್ತದೆ ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ನಮಗೆಲ್ಲರಿಗೂ ಪ್ರಜ್ವಲವಾಗಿ ದೀಪ ಸಿಗಲಿ ಅಂತೇಳಿ ನಾನು ಭಗವಂತನ ಪ್ರಾರ್ಥಿಸ್ತಾ ಇದ್ದೇನೆ. ಇವತ್ತು ನನಗೆ ಹೇಳಲಿಕ್ಕೆ ಬೇಸರ ಆಗ್ತದೆ, ಯಾಕಂದರೆ ಕೆಲವು ಹಿಂದೂಗಳ ಮನೆಯಲ್ಲಿ ದೀಪ ಇಡುವ ಪ್ರಸಂಗವೇ ಇಲ್ಲ. ಇದು ನಮ್ಮ ದರಿದ್ರದವನ್ನು ತೋರಿಸ್ತದೆ. ಯಾವ ಮನೆಯಲ್ಲಿ ದೀಪ ಇಡದೆ ಒಂದು ದೇವರ ಫೋಟೋ ಎಲ್ಲ ದೀಪ ಇಡ್ತಾರೆ ಆ ಮನೆ ಸ್ಮಶಾನಕ್ಕೆ ಸಮಾನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಹಿಂದೂಗಳು ನಮ್ಮ ಯಾರು ಮನೆಯಲ್ಲಿ ಇಷ್ಟಪಡೋದು ಮನೆಯಲ್ಲಿ ದೀಪ ಹಚ್ಚದೆ ಫೋಟೋ ಇಡದೆ ದೀಪ ಹಚ್ಚದೆ ಅದ್ದೀರಾ, ಇನ್ನು ಮುಂದಕ್ಕಾದರೆ ಹೋಗಿ ಮನೆಯಲ್ಲಿ ಒಂದು ಫೋಟೋ ಇಟ್ಟು ದೀಪ ಹಚ್ಚಿ ದೇವರೊಡನೆ ಒಳ್ಳೆಯ ರೀತಿಯಲ್ಲಿ ಪ್ರಾರ್ಥಿಸಿ ಮನೆಯಲ್ಲಿ, ಅದುವೇ ಸಾಕು ನಮಗೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಗೂ ದೀರ್ಘಾಯುಷ್ಯವನ್ನು ಕೊಡಲಿಕ್ಕೆ ಅದೇ ಸಾಕು. ನಮ್ಮಲ್ಲಿ ಕೆಲವರು ಬಾರಿಗೆ ಹೋಗ್ತಾರೆ, ಕುಡಿದು ಬರ್ತಾರೆ, ಕುಡಿದು ಬರುವಾಗ ಒಂದು ಬಾಟ್ಲಿಯನ್ನು ಕಿಸೆಯಲ್ಲಿ ಹಾಕಿ ಮನೆಗೆ ಬರ್ತಾರೆ. ಆದರೆ ಮನೆಯಲ್ಲಿ ದೀಪ ಹಚ್ಚಲಿಕ್ಕೆ ಎಣ್ಣೆ ತರುವುದಿಲ್ಲ. ಇನ್ನು ಮುಂದೆ ಆದರೆ ನೀವು ಯಾರು ಮನೆಯಲ್ಲಿ ದೀಪ ಹಚ್ಚಲಿಲ್ಲ, ಫೋಟೋ ಇಡಲಿಲ್ಲ, ಒಂದು ಫೋಟೋ ಇಟ್ಟು ಒಂದು ದೀಪ ಹಚ್ಚಿ, ಅದುವೇ ನಮಗೆ ಸಾಕು. ದೇವರ ಭಕ್ತಿ ಸಿಗ್ತದೆ ನಮಗೆ ಇವತ್ತು ಸಹಾಯ ಮಾಡುವವರು ಯಾರಿದ್ದಾರೆ ಹೇಳಿ? ಕಷ್ಟ ಕಾಲಕ್ಕೆ ಸಹಾಯ ಮಾಡುವವರು ಯಾರು ಸಹ ಇಲ್ಲ. ಎಷ್ಟು ದೊಡ್ಡ ಸಂಬಂಧವನ್ನು ಇರಲಿ, ಟಾಟಾ ಬಿರ್ಲಾದಿರಲಿ, ಅಂಬಾನಿ ಆಗಲಿ, ಸಹಾಯ ಕೇಳಿದರೆ ಯಾರು ಸಹಾಯ ಮಾಡಲಿಕ್ಕೆ ಕೊಡಲಿಕ್ಕಿಲ್ಲ. ಈಗ ನಾನೇ ಆದರೂ ಕೂಡ ಸಹಾಯ ಮಾಡಲಿಕ್ಕೆ 1 ಸಲ 2 ಸಲ 3ನೇ ಸಲ ಕೊಡ್ತೇನೆ, 3ನೇ ಸಲ 4ನೇ ಸಲ ಬರುವಾಗ ನಾನು ಜೋರು ಮಾಡಿ ಕಳಿಸ್ತೇನೆ, ಎಂಥ ದಿವಸ ಆಗಲಿ ನಿನಗೆ ಸಹಾಯ ಮಾಡೋದು ಅಂತೇಳಿ. ಹಾಗೆ ಯಾರು ಕೂಡ ಕಷ್ಟ ಬಂದಾಗ ಯಾರೂ ಸಹಾಯ ಮಾಡೋದಿಲ್ಲ. ಕಷ್ಟ ಬಂದಾಗ ಸಹಾಯ ಮಾಡುವುದೆಂದರೆ ಅದು ಭಗವಂತ ಮಾತ್ರ. ನಾವು ಮನೆಯಲ್ಲಿ ದಿನನಿತ್ಯ ಭಗವಂತನನ್ನು ಪ್ರಾರ್ಥಿಸಿ ಭಕ್ತಿಯಿಂದ ಬೇಡಿದರೆ ಅದುವೇ ಸಾಕು ನಮಗೆ. ಆ ಭಗವಂತ ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡೋದಿದ್ದರೆ ಆ ಭಗವಂತ ಮಾತ್ರ. ನಾವು ದೇವಸ್ಥಾನಕ್ಕೆ ಹೋಗಿ ನೀವು ಪ್ರಾರ್ಥಿಸಿ, ದೇವರು ನಿಮಗೆ ಬೇಕಾದ ಎಂಥ ಕಷ್ಟ ಇದ್ರೂ ಕೂಡ ಅದನ್ನು ಪರಿಹರಿಸಿಕೊಡ್ತಾರೆ. ಆದರೆ ದೇವರು ಏನು ಬೇಕಾದ್ದು ಕೊಡ್ತಾರೆ, ಎಲ್ಲವನ್ನು ಕೊಡ್ತಾರೆ, ಆದರೆ ಒಂದನ್ನು ಮಾತ್ರ ಕೊಡುವುದಿಲ್ಲ. ಅದು ನೀವು ಪ್ರಾರ್ಥಿಸಿದರೆ ದೇವರ ಹಣವನ್ನು ಮಾತ್ರ ಕೊಡುವುದಿಲ್ಲ. ಯಾವ ಧರ್ಮದಲ್ಲಿ ಆಗಲಿ ಎಷ್ಟು ಬೇಕಾದರೆ ಪ್ರಾರ್ಥಿಸಿ, ಬೆಳಿಗ್ಗೆಯಿಂದ ಸಂಜೆ ತನಕ ಪ್ರಾರ್ಥಿಸಿ, ಜಪ ಮಾಡಿ, ಆದರೆ ಹಣವನ್ನು ಮಾತ್ರ ದೇವರೊಂದು ಕೊಡುವುದಿಲ್ಲ. ಆದರೆ ಹಣವನ್ನು ಕೊಡುವ ರೀತಿಯ ಹೇಗಂತೇಳಿ ಅದು ದೇವರು ನಿಮಗೆ ಕೊಡ್ತಾರೆ. ಯಾವ ರೀತಿಯಲ್ಲಿ ಹಣ ಮಾಡಬೇಕು ಅದಕ್ಕೆ ಸಹಾಯವನ್ನು ಮಾಡ್ತಾರೆ. ಹೀಗಿರುವಾಗ ನಾವೆಲ್ಲರೂ ನಮ್ಮ ಹಿಂದೂ ಧರ್ಮ
ಅನ್ಯ ಧರ್ಮಕ್ಕೆ ನೋವನ್ನುಂಟು ಮಾಡದೆ ನಮ್ಮ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಬದ್ಧರಾಗಿರ್ಬೇಕಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾಗಿ ವಂದನೆಯನ್ನು ಅರ್ಪಿಸ್ತೇನೆ. ಜೈ ಜೈ ಕನ್ನಡ. ಸೊಲ್ಮೆಲಿನ ಸಂದಾಯನ ಒಂದದು ದುಮ್ಮುಗು ವೇದಿಕೆದ ಮಿತ್ತ ಚಾವಟ್ಟು ಪುನಂಚಿನ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲೆದ ಒಂದು ಗುರುಕಾರಂಚಿನ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇರ್ನ ಶುಭ ಸಂದೇಶಗಾದ ಇದ್ದ ವೇದಿಕೆ ಐದು ವಿಶೇಷ ಇಂಜಿನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಾಗಲೇ ಹೂವನ್ನೊಂದು ಪ್ರಶಸ್ತಿನ ಕೊರಪುಂದ ಆ ಪ್ರಶಸ್ತಿನ ಇಲ್ಲಡೆ ಬೋದು ವಿಶೇಷವಾದ ಕೊರೊಂದಿತ್ತು. ಈ ಸತಿ ವಿಶೇಷವಾದ ರಡ್ಡು ಜನನ ಆಯ್ಕೆ ಮಾಡ್ತಾರೆ. ನಿಜವಾದ ಅವು ಯೋಗ್ಯವಾಯಿನ ಅಕ್ಲೆ ಹರ್ರ ಆಯ್ಕೆ ಮಾಡ್ತಾರೆ. ಆ ಸೋಮೇಶ್ವರರ ನಿತ್ಯ ನಿರಂತರವಾದ ಸೇವೆ ಮಾಡ್ತದೆ. ಬ್ರಹ್ಮ ಕೆಲಸ ಆದಿಪ್ಪು, ಬೇತೆ ಆದಿಪ್ಪು, ವ್ಯವಸ್ಥಾಪನಾ ಸಮಿತಿ ಆದಿಪ್ಪು, ಅದು ಭಾರಿ ಶೋಕರು ಭಾರಿ ಪೊರ್ಲುಡು ಕೆಲಸ ಮಾಡ್ತದೆ. ಮಾತೆರ ಬಾಯಿಡ್ಲ ರವ್ಯನ್ನೇ ಬಂದ್ಬಿಡ ಪುದ್ಧನೇ ಅವರಿಗೆ ಮೂಲ ಪ್ರಶಸ್ತಿ ಸನ್ಮಾನ ಗೌರವ ಮನಪಾರ್ವನ್ನ ನಾವು ನಿಖಿಲೆ ಕೊಂಚ ಮುತ್ತು ರತ್ನದಂಜಿನ ಕಿರೀಟವು ಆಯ್ತು. ಒಟ್ಟಿಗೆ ಕೋನಾಜ ನಮ್ಮ ನಾರಾಯಣ ಗುರು ಮಂದಿರದ ರವೀಂದ್ರನ್ನೇ ನಮ್ಮೊಟ್ಟಿಗೊಳ್ಳೇರಿ, ನಮ್ಮ ಪ್ರೀತಿದ ಬಾರಿ ನಮ್ಮ ಮಲ್ಲಕ್ಕ ಏನಂಚಿನ ಪ್ರಭಾಕರ್ ಚಂದ್ರಪ್ರಭಾಕ ನಮ್ಮೊಟ್ಟಿಗೊಳ್ಳೇರಿ ಆಯ್ತು. ಒಟ್ಟಿಗೆ ನೆತ್ತ ಗೌರವಾಧ್ಯಕ್ಷರ ಏನಂಚಿನ ಎನ್ನ ಮಾಸ್ಟರ್ ಆನಂದ ಮಾಸ್ಟರ್ ನಮ್ಮೊಟ್ಟಿಗೊಳ್ಳೇರಿ. ನಮ್ಮ ಭಾರತೀಯ ಜನತಾ ಪಾರ್ಟಿದ ವರಿಷ್ಠ ನಾಯಕರು ಎನ್ನ ಭಾರಿ ಪ್ರೀತಿದ ಸಹೋದರ ಚಂದ್ರಶೇಖರ್ ಉಚ್ಚಿಲ್ ನಮ್ಮೊಟ್ಟಿಗೊಳ್ಳೇರಿ. ಬಿಜೆಪಿದ ಕೋಶಾಧಿಕಾರಿ ಏನಂತ ಜಿತೇಂದ್ರ ಶೆಟ್ಟಿ ನಮ್ಮೊಟ್ಟಿಗೊಳ್ಳೇರಿ ಆಯ್ತಾ. ಒಟ್ಟಿಗೆ ಹರೀಶ್ ಶೆಟ್ರು ಸಮಾಜ ಸೇವಕರು ನಮ್ಮೊಟ್ಟಿಗೆ ಒಳ್ಳೆಯರೆ ಆಯ್ತಾ. ಒಟ್ಟಿಗೆ ಬೊಕ್ಕೊಂಜಿ ಹರೀಶನ್ನೇ ಆರು ಬಿಲ್ಲವ ಸಮಾಜದ ವರಿಷ್ಠ ನಾಯಕರಾದಿಪ್ಪು ಆನ ಪ್ರಖ್ಯಾತ ಸಮಾಜ ಸೇವಕರು ಹಲವು ಸಂಘ ಸಂಸ್ಥೆಯರು ನಿತ್ಯ ನಿರಂತರವಾದ ತೋಜಿದ ಬರ್ಪಣ ಹರೀಶನ್ನೇ ನಮ್ಮೊಟ್ಟಿಗೆ ಒಳ್ಳೆಯರೆ. ಬೊಕ್ಕೊಂಜಿ ಪ್ರಶಸ್ತಿ ನಿಜವಾದ ಭಗವಂತಸನ್ನಾಗೆ ಅವು ಕೇವಲ ಈ ಪ್ರಶಸ್ತಿ ದೇವೇರು ನಿಖಿಲೆ ಭಾರಿ ಮಲ್ಲ ಮನಸ್ಸು ಕೊಡ್ಪದೇರಿ. ಅರೆಗೆ ಜಿಲ್ಲೋತ್ಸವ ಪ್ರಶಸ್ತಿ ಏಪನೆತ್ತಿ ಕೊಡಾಂಡ್ ಪ್ರಾಯ ಎನ್ನಡದಲ್ಲ ಒಂಜಿ 2 ವರ್ಷ ಜಾಸ್ತಿ ಆಂಡದಲ್ಲ ಇತ್ತೆಲ್ಲ 35 ವರ್ಷದ ಜವನೇರ್ ಲೆಕ್ಕ ಕಬಡ್ಡಿ ಗೊಬ್ಬುನ ಆ ಕಬಡ್ಡಿ ಗೊಬ್ಬವನ ಒಂಜಿ ಐತ ಒಟ್ಟಿಗೆ ಜವನೇರ್ನ ಒಟ್ಟಾದ ಒಂಜಪ್ಪೆ ಜೋಕುಲಿ ಲೆಕ್ಕ ಜಾತಿ ಮತ ಭೇದಜ್ಜಂದ ಶ್ರೀಮಂತ ಭರತನ ಅಂತರಜ್ಜಂದ ನಮ್ಮ ಮಾತ ಒಂಜಪ್ಪೆ ಜೋಕುಲೊಂದು ಬಾಕಿದಕ್ಕೆ ಗೊತ್ತುವಂತಿನಂಜನ ಭಗವಂತಸನ್ನ ನಿಖಿಲಿ ಇನ್ನು ಗುರುತಿಸದರ್ಥ ಅವು ಭಾರಿ ಮಲ್ಲ ಸಂಘ ಭಾರಿ ಮಲ್ಲ ಅಂತ ಐತ. ಒಟ್ಟಿಗೆ ಹಿಂಗೆ ಅತ್ಯಂತ ಖುಷಿ ಆಯ್ನಿದ ಬಣ್ಣದ ಒಂದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ. ಭಗತ್ ಸಿಂಗ್ ಅರ್ನ ಶಕ್ತಿ ಎಂಜಿನ ಅಂದ್ರೆ ಇಡೀ ಜಗತ್ತಿಗೆ ಗೊತ್ತುಂಡು, ನಮ್ಮ ದೇಶದ ಪ್ರತಿ ವರಿಯಾಗಿ ಗೊತ್ತುಂಡು. ಈ 1ನೇ ಕ್ಲಾಸ್ ಹಿಡಿದು ಬರ್ತಾನೆ ಅವು ಡಿಗ್ರಿ ಅದಿಪ್ಪು ಸ್ನಾತಕೋತ್ತರ ಹೂವು ಪದವಿ ಪಡೆಯಕ್ಕೆ ಭಗತ್ ಸಿಂಗ್ನ ಗೊತ್ತುಂಡು. ಭಗತ್ ಸಿಂಗ್ ಎಲ್ಲೇ ಪ್ರಾಯಡು ತನ್ನಂತಾನ ಈ ದೇಶಕ್ಕೆ ಬಡದೆ ಭಾರತಾಂಬೆಗೆ ಬಡದೆ ಅರ್ಪಣೆ ಮಂತದೆ. ಬ್ರಿಟಿಷರ ವಿರುದ್ಧ ಹೋರಾಟ ಮಂತದೆ. ಆ ತನ್ನ ಜೀವದ ಮೆತ್ತು ಒಂಜೂರ್ಲ ಪ್ರೀತಿ ಇಜ್ಜೆ ಅಂದೆ ಎನ್ನ ಜೀವ ಮುಖ್ಯತ್ತೆ ಈ ದೇಶಕ್ಕೂ ಸ್ವಾತಂತ್ರ್ಯ ಮುಖ್ಯ ಮಂದು ಹೋರಾಟ ಮಂತದ ನಂಜನ ಭಗತ್ ಸಿಂಗ್ ಪ್ರತಿಷ್ಠಾನ ಮಂತದು. ಐಟಿತ್ತನ ಜವನೇರಿನ ಆ ಕೇಳಿದ ಕೇಸರಿ ಸಾಲು ಬೊಲ್ದುದ ಅಂಗಿ ಕಪ್ಪುದ ಪ್ಯಾಂಟ್ ಐತೊಟ್ಟಿಗೆ ಅಧ್ಯಕ್ಷರು ಅವು ಬೊಲ್ದು ಮುಂಡು ಬೊಲ್ದು ಅಂಗಿ ಕೇಸರಿಂದು ಭಗತ್ ಸಿಂಗ್ ಇರ್ಲಕ್ಕ ದಾದ ಬಣ್ಣನ ಈ ರೀತಿದ ಹೆಂಗ್ ಬಣ್ಣನೆ ಬಾರಿ ಖುಷಿ ಆಂಡ್ ಈತೊಂಜಿ ಶೋಕದ ಈತೊಂಜಿ ಪೊರ್ಲುದ ವಿವೇಕಾನಂದರ ಕೇಳ್ದೇನೆ ಪತೇ ಜನ ಆನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ 5 ಜನ ಜವನಿಯರು ಆ 5 ಜವನಿಯರನ್ನ ಮನಸ್ಸು ಒಂಜೇ ಲೆಕ್ಕ ಆರೆ ಭಾರಿ ಶೋಕರು ಸ್ವಾಗತ ಭಾಷಣ ಪಂಡೇರಿಗೆ ಏರಿ ಅಧ್ಯಕ್ಷರು ಆನ ಯಾನ ಪನ್ಪುಣಿ ದಾದ ಬಣ್ಣನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಭಾರಿ ಮಲ್ಲ ಶ್ರೀಮಂತೇರಿ ದಾಳಾಗ್ತಿ ತನ್ನ ಕಾರ್ಯಮಿತ್ತದೆ ಉದ್ಯೋಗ ಮಂತೊಂದು ತನ್ನ ವ್ಯವಹಾರ ಮಂತೊಂದು ಈ ಸಮಾಜರು ಎಂಚಿನಾನೆಲ್ಲ ಮಂತು ತೋಜಾವಡು ಪನ್ಪುನಂಜಿನ ವಿಶಾಲವಾಯಿನ ಮನಸ್ಸ ಜವನೇರೇ ಮಾತಾಡು ಐಕ ಬಡದೆ ಮಾತೆಲ್ಲ ಒಟ್ಟಾದ ಒಂಜಾದ ಆಂಬುಲೆನ್ಸ್ ದೆತ್ತದೆ ದಾದ ಮಲ್ಲಕ್ಕಲು ತೀರು ಬೋಣಂದ ಅಕ್ಲೇನ ಎಂಚಲ ಇಲ್ಲಡೆ ಎತ್ತವೇರಿ ಸ್ಮಶಾನ ಗೊತ್ತಾರ ಪಾಪದಕ್ಲೇನ ಮರಣಲ್ಲ ಸ್ಮಶಾನ ಗೊತ್ತವಡು ಅತ್ಯಂತ ಆಕಸ್ಮಿಕವಾದ ಆಕ್ಸಿಡೆಂಟ್ ಸೌಖ್ಯಜ್ಜಂದ ನನ್ನ ಇಲ್ಲಡೆ ಕಡಪೊಡ್ದು ಅಂಚಿನ ಸೇವೆ ಮಂತೊಂದಿತ್ತೇರಿ. 5 ವಿಶೇಷವಾಗಿ ಅಕ್ಕಲು ಪಾಡುನಂಚಿನ ಕಾರ್ಯಕ್ರಮಗಳು ಅವು ರಕ್ತದಾನ ಶಿಬಿರ ಆದಿಪ್ಪು. ಆ ಜೋಕ್ಲಿಗೆ ಶಾಲೆ ಜೋಕ್ಲಿಗೆ ಬೇತೆ ವ್ಯವಸ್ಥೆ ಆದಿಪ್ಪು. ಅವಳು ಮಾಧವನನ್ನ ಮುಂದಾಲೊತ್ತಡು ಓಲೋಲು ಮಾರ್ಗದ ಬರಿಟ್ಟು ಜಾಗೆ ಉಂಡು ಅವಳು ದೈ ನಡೆದು ಆ
ವನನು ಬೆಲೆಪವನಂಚಿನ ಭಾರಿ ಮಲ್ಲ ಬೇಲಾದಿಪ್ಪು ನರೇಂದ್ರ ಮೋದಿಜಿನ ಸ್ವಚ್ಛ ಭಾರತ ಶ್ರೇಷ್ಠ ಭಾರತ ಪಂಪುನ ಕನಕಟ್ಟಿನಂಚಿನ ಆ ಸ್ವಚ್ಛತೆದ ಬಗ್ಗೆ ಜಾಸ್ತಿ ಗಮನಾದಿಪ್ಪು ಆಕ್ಸಿಡೆಂಟ್ ಓಲಾನ್ಲ ಆನಂದ ತಕ್ಷಣ ಜವನಿಯರು ಒಟ್ಟಾದ ಆಕ್ಲೇನೆ ಆಸ್ಪತ್ರೆ ಬೋಡ ಆಸ್ಪತ್ರೆ ಅಡ್ಮಿಟ್ ಇಜ್ಜಿಂದ ಬೇತೆ ನೆತ್ತೇರು ಬೋಡುಂದ ನೆತ್ತೇರು ಅವತ್ತಂದ ಆಸ್ಪತ್ರೆದ ಬಿಲ್ಲು ಒಂಜಿ ವೇಳೆ ಕಟ್ಟೆರಾರಿಗೆ ತಾಕತ್ತು ಇಜ್ಜಿಂದ ಮೆಕ್ಕಲು ಪಾಪ ಒಟ್ಟಾದು ಒಂಜಾದು ಒಟ್ಟು ಕೂಡಿಸಿದ ಆಕ್ಲೇನೆ ತೀರ ಆಸ್ಪತ್ರೆ ಇಲ್ಲಡೆ ತಂದು ಓಪನಂಚಿನ ಮಹತ್ತರವಾಯಿನ ನೂರಾರು ಬೇಲೆಯನ್ನು ಮಂತಿದೇರು ಯಾನ ಪನ್ನೊಂದು ಪೋಣಂದ ಎಲ್ಲ ಕಾಂಡ ಮುಟ್ಟ ಮುಗಿಯರು ಸಾಧ್ಯ ಭಗತ್ ಸಿಂಗದ ಜವನೀರು ಅಂಚ ಅವತ್ತಂದ್ರೆ ಈ ಭಗತ್ ಸಿಂಗರ್ನ ಆ ಪಾಡ್ನಂಚಿನ ಮಾರ್ಗದರ್ಶನ ನಮ್ಮ ಈ ತೊಕ್ಕೊಟ್ಟದ ಪರಿಸರಡು ಆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಎಂಚ ಉಂಡು ವಾರೀತಿರು ಬುಲೆದು ಬೈದನು 15 ವರ್ಷಡು ಎಂಚೆಂಚಿನ ಬೇಲೆ ಮಂತನು ಇತ್ತೆ ಗೂಡು ದೀಪ ಏರೇರೆಡ ಪ್ರತಿಭೆ ಟ್ಯಾಲೆಂಟ್ ಉಂಡ ಅಕಲ ಆ ಗೂಡು ದೀಪ ಕೊಂಡತ್ತು ಇತ್ತ ಹೊಸತಲ್ ಆದಿಪ್ಪು ನ್ಯೂ ಮಾಡರ್ನ್ ಸ್ಟೈಲ್ ಆದಿಪ್ಪು ಐನ ಕೊಂಡತ್ತದೆ ಐನ ಆ ನೆಕ್ ದೀಪು ನೀ ಪಂಡ ಐಕ ಅವಕಾಶ ಮಂತ ಕೊಡ್ದು ವೇದಿಕೆಯನ್ನು ತಯಾರು ಮಂತದ ನಕ್ಲೆಗೆ ನಿಕ್ಲೆಗೆ ವಿಶೇಷವಾದ ಅಭಿನಂದನೆ ಕೊಡೊಂದು ಯಾನ ದಿಂಜ ಪಾತೇರೆ ಪೋಪುಜಿ ಯಾನ ದೇವರೆಡೆ ಈತೆ ಪ್ರಾರ್ಥನೆ ಮನ್ಪುನಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಗೂ ನಾನಾಥ ಸಮಾಜ ಸೇವೆ ಮನ್ಪುನ ಜನ ಶಕ್ತಿನ ಪರಮಾತ್ಮೆ ಹೊರಡು ದೇವರೆಡೆಲ್ಲ ಹಿರಿಯ ಕ್ಲೇಡ ಯಾನ ಕೈ ಮುಗಿದು ವಿನಂತಿ ಮನ್ಪುನಿ ಸಂಬಂಧಪಟ್ಟ ನಂಜನ ರಾಜಕಾರಣಿಲ್ಲ ಆದಿಪ್ಪು ಮಿನಿಸ್ಟರ್ ಆದಿಪ್ಪು ಆನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನನು ಜಿಲ್ಲೆ ರಾಜ್ಯಡು ಗುರುತಿಸೋಡು ಬಂದದು ಗುರುತಿಸರೆ ನಮಲ ಸಹಕಾರ ಕೊರ್ಪೆ ಪಣ್ಣೊಂದು ನಿಜವಾದ ಹರ್ರವಾದ ಯೋಗ್ಯವಾದ ಜಿಲ್ಲೋತ್ಸವ ರಾಜ್ಯೋತ್ಸವ ಪ್ರಶಸ್ತಿ ಭಗತ್ ಸಿಂಗ್ ಬರಡೆ ಪಂಡ ದೇವರೆಡೆ ಪ್ರಾರ್ಥನೆ ಮಂತೊಂದು ನಾನಾಥ ಸೇವೆ ಮನ್ಪುನ ಜನ ಶಕ್ತಿ ಪರಮಾತ್ಮ ನಿಕ್ಲೆ ಕೊರಡೆ ಪಂಡದೆ ಪನ್ನೊಂದು ಪಾತೆರೆ ಅವಕಾಶ ಮಂತ ಕೊಡ್ತಾರೆ ನಿಕ್ಲೆ ಪೂರೇರೆಗಲ ಎನ್ನ ಉಡಲ್ ದಿಂಜಿನ ಸೊಲ್ ಮೇಲಿನ ಸಂದಾದು ಎನ್ನ ಪಾತ್ರವಂತವೇ ಜೈ ಹಿಂದ್ ಜೈ ಕರ್ನಾಟಕ ಸಹಕಾರ ಮಂತ್ರಿಗಳ ಶ್ರೀ ವಿವೇಕಾನಂದ ಸನಿಯಲ್ ಮೇರೆಗೆ ಜೀವನ್ ಕುಮಾರ್ ತೊಕ್ಕೋಟು ಮೆರೆಡೆ ಶಾಲು ಸ್ಮರಣಿಗೆದ ಗೌರವ ಮಾನಾದಿಗೆ ಈ ಒಂದು ವೇದಿಕೆ ಪ್ರೀತಿದ ಸ್ವಾಗತ ಶ್ರೀ ವಿವೇಕಾನಂದ ಸನಿಯಲ್ ಮೇರೆಗೆ ಇನ್ನ ಶುಭ ಸಂದೇಶಗಾದ ಈ ಒಂದು ವೇದಿಕೆ ಇಡೀ ತೊಕ್ಕೊಟ್ಟುಡು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ನಿಜವಾದ ತೊಕ್ಕೊಟ್ಟುಡು ಅಲ್ಪ ಗಲಾಟೆ ಆಂಡಲ ಭಗವಾನೆ ಅಲ್ಪ ಸರಿ ಮಲ್ಪುನ ಆಂಡಲ ಭಗವಾನೆ ಅಲ್ಪ ಗೇಮ್ಸ್ ಇತ್ತಿನಲ್ಲ ಭಗವಾನೆ ಭಗವಾನ್ ಇಜ್ಜಾಂದನ ತೊಕ್ಕೊಟ್ಟಿಜ್ಜಿ ಅಂಚಿತ್ತಿನ ಭಗವಾನ್ ಇನಿ ಈ ಭಗತ್ ಸಿಂಗ್ ಸೇವಾ ನೇತ ಮುಖಾಂತರ ಅಭಿನಂದನೆ ಮಲ್ಪು ನಾವು ನಿಜವಾದ ಅರ್ಥಪೂರ್ಣವಾಯಿನಂಚಿನ ಕೆಲಸ ಐದೊಟ್ಟಿಗೆ ಎಂಕ್ಲ ರವೆನ್ನೆ ಎಂಕ್ಲೆಗೆ ಮಾತ್ರೆಗಳ ಒಂದು ಗುರುಕುಲಿತ್ತಿನ ಲೆಕ್ಕ ಆರು ಸೋಮೇಶ್ವರ ದೇವಸ್ಥಾನದ ನಮ್ಮನ್ನ ಯಾಪಲ ಸೋಮನಾಥನ ಪುದರ್ ದೆಪ್ಪು ಆಂಡ ಸೋಮನಾಥನ ನಿಜವಾದ ದಿನನಿತ್ಯ ಗಲಿಗೆ ಇಡ್ಲ ಆರಾಧನೆ ಮಲ್ತದೆ ದೇವರನ ಕೆಲಸನೆ ಮಲ್ತದೆ ಇನ್ನು ನಮ್ಮ ಊರುಡು ಸೋಮನಾಥನ ಕ್ಷೇತ್ರ ಅಂತ ಪಂಡದು ನಮ್ಮ ಬಾರಿ ಗೌರವಡು ಪನ್ಪಂದ ಆಂಡ ಐತೆ ಕೆಲಸ ಕಾರ್ಯಾಲಯ ಮಲ್ತದೆ ಅತ್ಯಂತ ಯಶಸ್ವಿ ಆತನಂಚಿನ ಸನ್ಮಾನ್ಯ ರವೀಂದ್ರನಾಥ್ ರೈಕ್ಲೇನು ಇನಿ ಅರ್ಥಪೂರ್ಣವಾದ ಒಂದು ಸಾಧಕ ಪ್ರಶಸ್ತಿ ಮಲ್ಪುನಂಚಿನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಯೋಚನೆ ಅವು ನಿಜವಾದ ಅರ್ಥಪೂರ್ಣ ಅಂತ ಪನಿಯಾರೆ ಅತ್ಯಂತ ಸಂತೋಷ ಪಡೆಪೆ ಇನಿ ರವೆನ್ನೆ ಇನಿ ಸಾಧಕ ಪ್ರಶಸ್ತಿ ತಿಕ್ಕಿವ ಗಂಗಾಧರನ ಪಂಡೇರು ಜಿಲ್ಲಾ ರಾಜ್ಯೋತ್ಸವ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡು ಹೆಂಗೆ ತೋಜನ ದೇವರನ ಎದುರುಡು ರವೆನ್ನಾಗಿ ವಾ ಪ್ರಶಸ್ತಿಲ ಬರ್ತಿ ದೇವರನ ಎದುರುಡು ಅವರಿಗೆ ದೇವರನ ಸಂಪೂರ್ಣ ಅನುಗ್ರಹ ಸೋಮನಾಥನ ಅನುಗ್ರಹ ಅವರಿಗೆ ನಿತ್ಯ ನಿರಂತರ ಐತೊಟ್ಟಿಗೆ ಎಂಕ್ಲೆಗೆ ನನಾಥ ಅದು ಸ್ಫೂರ್ತಿ ಅವಳಿಂದ ರಾಜ್ಯೋತ್ಸವ ದಿಕ್ಕಾಡು ಇಂಚಿತ್ತಿನ ಸಾಧಕ ಪ್ರಶಸ್ತಿ ದಿಕ್ಕಾಡು ಬೇತೆ ಆಸೆಡು ಮಲ್ಪನ ವರದು ರವೆನ್ನ ಇರಕ್ಕೆ ಎಂಕ್ಲನ ದಾದಲ ಕೊಡ್ತಿ ಇದನ್ನೇ ಎಂಕ್ಲೆಗೆ ಮಾತಲ ಆಶೀರ್ವಾದ ಸಹಕಾರ ಪೂರ ಬೋಡು ಅಂಚಿತ್ತಿನ ಒಂದು ಎಟ್ಟೆ ಕೆಲಸ ಏನಿ ಮಲ್ದಾರೆ ಐದೊಟ್ಟಿಗೆ ಸ್ವರೂಪ್ ಪಂಡದೆ ನಮ್ಮ ವೇದಿಕೆದ ತುಂಬು ಒಂಜಿ ಉಡುಗೆಯಲ್ಲಿ ಇನ್ನು ಸ್ವರೂಪನ ಬಗ್ಗೆ ಎಲ್ಲ ಒಂಜಿ ರೆಡ್ಡು ಪಾತ್ರ ರವೆನ ಪನೋಡು ದಯಬಂಡ ಉಡುಗೆ ಎಲ್ಲಿ ಆಡಲ್ಲ ಕೀರ್ತಿ ಮೂರ್ತಿ ಎಲ್ಲಿ ಆಡಲ್ಲ ಸಾಧನೆ ಅತ್ಯಂತ ಶ್ರೇಷ್ಠವಾಯಿನಂಚಿನ ಸಾಧನೆ ದಯಬಂಡ ಲೋಕಸಭೆಟ್ ಇಡೀ 25 ಸ್ಟೇಟ್ ಕರ್ನಾಟಕದ ಒಂಜಿ ಪ್ರತಿನಿಧಿಯಾದ ಲೋಕಸಭೆಡೆ ಗಾಂಧೀಜಿ ಬಗ್ಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗ ಭಗತ್ ಸಿಂಗ್ನ ಬಗ್ಗೆ ವಾಕ್ಚಾತುರ್ಯ ಬಂಡ ಲೋಕಸಭೆಡು ಬೋದು ಇಂಚಿತ್ತಿನ ಒರಿಯಾಗಿ ಅವಕಾಶ ತಿಕ್ಕೊಡುದಂಡ ಹೆಂಚಿನ ಸಾಧನೆ ಅಂದ್ವರ ಬಂದ್ಲಿ ವರ ಲಗ್ಗುದುಂತಲೆ ಅತ್ಯಂತ ಎಡ್ಡೆ ಸಾಧನೆ ಮಂತಿನಂಚಿನ ಲೋಕಸಭೆಡು 23 ತಾರೀಕಿಗೆ ಮೋದಿನ ಎದುರುಡು ಭಾಷಣ ಮಲ್ಪಿರ ಅರ್ನ ಎದುರುಡು ಜೋಗ್ಲಿಕ್ಕೆ ಅವಕಾಶ ಇತ್ತಿನಂಚಿನ ಸಂದರ್ಭ ಮೋದಿ ಆ ಸಂದರ್ಭ ದಿನ ಬರ್ರಿ ಆತಿಜಿ ಆಂಡ ಲೋಕಸಭೆಡು ಪಾತ್ರಂಚಿನ ಒಂಜಿ ಹುಡುಗನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಮುಲ್ಪ ಎದುರು ಕುಲ್ಲಾದನೆಂದು ಬಂಡ ನಮಗ ಮಾದರಿಗಳು ಅತ್ಯಂತ ಸಂತೋಷದ ಸಂಗತಿ ಐದೊಟ್ಟಿಗೆ FM ಅದನ್ನ ಬೇತೆ ಕಾರ್ಯಕ್ರಮದ ಮುಖಾಂತರ ನಮ್ಮ ಜಿಲ್ಲೆಡೆ ಇನಿ ಏತ ಎಡ್ಡೆ ಸಾಧನೆ ಮಂತ ನಾನು ಇನಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಇನಿ ಗುರುತಿಸಿನ ಹಿಂಗೆ ಭಾರಿ ಸಂತೋಷ ದಯಬಂಡ
ಪಂಡ ಕಾರ್ಗಿಲ್ ಯುದ್ಧಡ್ ನಮ್ಮ ಊರುಡು ಪ್ರವೀಣ್ ಶೆಟ್ಟಿ ಮೇಗಿನ ಮನೆ ಯಾರು ಕೆಲಸ ಅವಳು ಮುಖತ ಹೋರಾಟ ನೇನು ಮಲ್ದಿನಾರು ಆ ಸಂದರ್ಭಡ್ ಯಾನ್ ಕರಾವಳಿ ಸಾಂಸ್ಕೃತಿಕ ವೇದಿಕೆ ಪಂಡದ ಸನ್ಮಾನ ಮಲ್ದಿದ್ದೆ ಅಪ್ಪ ಹೆಂಗ ಅಂದ್ರೆ ಈ ನಿಜವಾಯಿನ ಯುದ್ಧಡ್ ನೇರವಾದ ಭಾಗವಹಿಸಿನ ಬರಿಯನ್ನು ಕೊರ್ಲೆ ಬಂದಾಗ ಪ್ರವೀಣ್ ಶೆಟ್ಟಿ ಮೇಗಿನ ಮನೆ ಕಾರ್ಗಿಲ್ ಯುದ್ಧಡ್ ಪಾಪ ಬದುಕದ ಬತ್ತಿನೇ ಪುಣ್ಯ ಅಂಚಿತ್ತನಾರೇನ ಕನತದ ಎಂಕ್ಲು ಸನ್ಮಾನ ಮಲ್ದ ಇನಿ ಅರೆಗೆ ಮಾತ್ರ ಮೆಟ್ಲ ಸನ್ಮಾನ ಮಲ್ಪೇರು ಇನಿಲ ಒಂತಿಗಡೆ ಪೋನಗಾರನೆ ದೀಪ ಬತ್ತಾರ ಲೆದ್ದೇರು ಯಾನ್ ಬಂದ್ಪನು ಸಾಧನೆ ಮಲ್ತನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಂಚಿನ ಇಂಚಿತ್ತಿನ ಸಂಘ ಸಂಸ್ಥೆಲೇ ಲೆತ್ತದೆ ಅಗ್ಲ ಸಾಧನೆ ಮಲ್ತಿನೇಗೆ ಗುರುತಿಸದು ಅಗ್ಲೆ ಪ್ರೋತ್ಸಾಹ ಕೊರ್ಪನ ಕೆಲಸ ಮಲ್ಪಡು ಹೊರತು ಬೆದೆ ಎಲ್ಲ ಮಲ್ಪುಜೇರು ಅಂಚಾದ ಬಾರಿ ಎಡ್ಡೆ ಕೆಲಸ ನಮ್ಮ ದುಂಬಗಲ ಅಕ್ಲೆಗೆ ಎಡ್ಡೆ ಕೆಲಸ ಮಲ್ಪರೆಗೆಂದು ಪ್ರೋತ್ಸಾಹ ಕೊರ್ಪನ ಅಂಚಿನ ಕೆಲಸ ನಿರಂತರವಾದ ಮಲ್ಪ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮುಖಾಂತರ ಇನಿ ಸಂಘಟನಾತ್ಮಕವಾದ ಉಳ್ಳಾಲಡೆ ಒಂಜಿ ಸಂಸ್ಥೆ ಉಂಡು ಬಂಡ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮುಖಾಂತರ ಸಾರ್ವಜನಿಕವಾದ ಎಡ್ಡೆ ಕೆಲಸ ಆಪುನ ಒಂದು ಪಂಪನ ಸಂಗತಿಲೇನು ಇಡೀ ನಮ್ಮ ಜಿಲ್ಲೆಡೆ ತೂವೊಂದುಲ್ಲ ಒಂದು ಬಾರಿ ಎಡ್ಡೆ ಸಂಗತಿ ಈ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ನಮ್ಮ ಜೀವನ ಅದನ್ನ ನಮ್ಮ ಇಡೀ ತಂಡ ಅಕ್ಲು ಒಟ್ಟಾದ ಒಂಜಾದ ಗೂಡುದೀಪ ಈ ದೀಪಾವಳಿದ ಸಂದರ್ಭದ ಗೂಡುದೀಪದ ಇಂಚಿತ್ತನ ಒಂಜಿ ಅಕಲ್ನ ಗೂಡುದೀಪ ಮಲ್ಪನಂಚಿನ ಅಕಲ್ದೊಪ್ಪನ ಪ್ರತಿಭೆನ ಅನಾವರಣ ಮಲ್ಪರೆ ಕೊಡ್ಪನಂಚಿನ ವೇದಿಕೆ ಐನ ಸದುಪಯೋಗ ಮಲ್ಪನಂಚಿನ ಕೆಲಸಲೇನ ನಮ್ಮ ಊರದ ಕಲಾವಿದರು ಮಸ್ತ್ ಜನ ಮಲ್ದೇರು ನಮ್ಮ ಬೋದು ತೂನಗ ಖುಷಿ ಅಂದೆ ಯಾಕ ವೈಟ್ ರಸದಿಂದ ಚಂದ್ರಾಸನ್ನ ರಸದಿಂದ ಕಸದಿಂದ ರಸ ಅಂತ ಹೊಂದಿದ್ದೇವೆ ಒಂದು ಕಸದಿಂದ ರಸದಿಂದ ಗುಡುದೀಪ ಮಲ್ಪನಂಚಿನ ಕೆಲಸಲೇನೆ ಈ ಒಂಜಿ ನಮ್ಮ ನೇತ ಮುಖಾಂತರ ಮಲ್ತಿದ್ದಾರೆ ಐನ ತೂಪನಂಚಿನ ಸೌಭಾಗ್ಯ ನಂಗೆ ಮಾತಿರಗಳ ನಿಗ್ಲು ಒದಗಾದರೆ ಈ ಒಂಜಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಕೆಲಸ ಕಾರ್ಯದಲ್ಲಿ ಅತ್ಯಂತ ಯಶಸ್ವಿಯಾದ ನಡಪಡ ಈ ಸಂದರ್ಭ ದೇವರ ಪ್ರಾರ್ಥನೆ ಮಲ್ತಂದ ಅವಕಾಶ ಕೊರ ನನಗೆ ಮಾತಿರಗಳ ವಂದಿಸಾದ ಎನ್ನ ಪಾತ್ರರಂತವೆ ಜೈ ಜಯ ಕರ್ನಾಟಕ ಸಾಧಕ ಪ್ರಶಸ್ತಿ ಕೊರ್ಪಣಂಚಿನ ಕಟ್ಟುಪಾಡನ್ನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಮಂತೊಂದು ಬೈದನು ಇನ್ನು ಒಂಜಿ ಧನ್ಯತದ ಮನೋಭಾವನೆ ನಮ್ಮ ಅತಿಥಿಗಳ ಪಲ್ಲಗನೆ ರವೀಂದ್ರನಾಥ್ ರೈ ಆರು ಏರ್ಪಂಡ ಒಂಜಿ ಈ ಭಾರತೀಯ ಸೇನೆದ ಮಾಜಿ ಯೋಧನ ಮಗೆ ಕ್ಯಾಪ್ಟನ್ ದಿವಂಗತ ಕ್ಯಾಪ್ಟನ್ ಬಾಲಕೃಷ್ಣ ರೈ ವನಜಾಕ್ಷಿನ ದಂಪತಿನ ಸುಪುತ್ರರಾದ ರೊತ್ತಿಡು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯವಾದಿ ಇತ್ತಿನ ಧಾರ್ಮಿಕದ ಕ್ಷೇತ್ರದ ತುಡಿತ ಇನಿ ರವೀಂದ್ರನಾಥ್ ರೈ ಆರನೇ ರವಿಯಣ್ಣನ ತೂನಗ ಸೋಮೇಶ್ವರ ದೇವಸ್ಥಾನದ ಕಲ್ಪನೆ ನನಗೆ ಪೂರ ಬರ್ಕೊಂಡು ನಮಗೆ ಪೂರ ಪರಿಚಿತರಾಯಿನ ರವಿಯನ್ನೇ ಆ ಸೋಮೇಶ್ವರ ದೇವಸ್ಥಾನ ನಮ್ಮ ಸೀಮೆದೊಡೆಯ ಸೋಮನಾಥನ ದೇವಸ್ಥಾನಕ್ಕೆ ಬರೋದು ಕರಿನ ರಡ್ಡು ಬ್ರಹ್ಮಕೋತ್ಸವ ಸೋಡ್ಲ ಯಶಸ್ವಿಯಾದ ಕಾರ್ಯನಿರ್ವಹಣೆ ಅಂತಂದು ಐತಿಹಾಸಿಕ ಪ್ರಸಿದ್ಧವಾದ ಕ್ಷೇತ್ರ ಬೆಳಗರ ಕಾರಣ ರವಿಯನ್ನೇ ಇನಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಮಾತ್ರ ಈ ಊರದ ಪ್ರತಿಯೊಂದು ಸಂಘ ಸಂಸ್ಥೆಗಳ ಆರನ ಆದರ್ಶ ಗೌರವವನ್ನು ಯಾಪಲ ಕೊರೊಂದುಪುನ್ ಒಂದು ಮಾಜಿ ಯೋಧನ ಮಗೆ ಆದ ಸಾಮಾಜಿಕವಾದ ಧಾರ್ಮಿಕವಾದ ಕಾರ್ಯಮಂತೊಂದಿತ್ತಿನಂಚಿನ ರವೀಂದ್ರನಾಥ್ ರೈಗಳು ಸ್ವತಃ ಕ್ರೀಡಾ ಪ್ರೋತ್ಸಾಹಕರು ಆರು ನನ್ನೆ ಅಮರ್ನಾಥ್ ರೈಕಲು ಕಬಡ್ಡಿದ ಮಲ್ಲ ಪ್ರೇಮಿ ದಕ್ಷಿಣ ಜಿಲ್ಲಾ ಕಬಡ್ಡಿ ಅಮೆಚೂರ್ನ ಪ್ರಧಾನ ಕಾರ್ಯಂತರಾದ ಈ ಭಾಗಡ್ ಕಬಡ್ಡಿ ನೆಕ್ಕೊಂಜಿ ಪ್ರೇರಣೆ ಕೊಡ್ತಿನಾರು ಕಬಡ್ಡಿ ಕ್ರೀಡಾಪಟು ನಕ್ಲೆಗೆ ಒಂಜಾತು ಪ್ರೋತ್ಸಾಹ ಕೊಡ್ತಿನಂಚಿನ ರವೀಂದ್ರನಾಥ್ ರೈಲ್ನ ಒಂಜಿ ಕಬಡ್ಡಿದ ಪ್ರೇಮಿ ಅವೇಲಕನೆ ಕರ್ನಾಟಕ ಬಾರ್ ಕೌನ್ಸಿಲ್ದ ವೈಸ್ ಚೇರ್ಮನ್ ಅಲ್ಲ ಕಾರ್ಯನಿರ್ವಹಿಸಿದ ಮಂದಿನ ರವಿಯನ್ನೇ ನಮಗೆ ಪೂರ ಆದರ್ಶ ಆರು ಶಿಸ್ತುಬದ್ಧವಾದ ಜೀವನ ಕಾರ್ಯ ಚಟುವಟಿಕೆ ನಮಗೆ ಪೂರ ಪ್ರೇರಣೆ ಅವೇಲಕನೆ ಕರ್ನಾಟಕ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ 25 ವರ್ಷ ಕಾರ್ಯನಿರ್ವಹಣೆ ಮಂತಿನ ಸಮರ್ಥ ಚುಕ್ಕಾಣಿ ತಲಪಾಡಿ ದುರ್ಗಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಹಳಕೆ ಮಂಡಲದ ಬ್ರಹ್ಮಕಲಶೋತ್ಸವ ಈ ರೀತಿ ಧಾರ್ಮಿಕವಾದ ಚಿಂತನೆಗೆ ತನ್ನನ್ನೇ ತಾನೇ ತೊಡಗಿಸಿಕೊಂಡಂಚಿನ ರವೀಂದ್ರನಾಥ್ ರೈಕ್ ನಮ್ಮ ಇನಿ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ ಕೊರ್ಪಣೆಗೆ ನಮಗೆ ಹೆಮ್ಮೆಯ ಒಂದು ಒಂಜಾತ ಧನ್ಯತದ ಮನೋಭಾವನೆ ಕೂಡೊಂದುಂಡು ಸೀಮೆದೊಡೆ ಸೋಮನಾಥ ದೇವರು ಆರ್ನ ದುಂಬದ ಜೀವನಗೂ ಸಾಮಾಜಿಕ ಧಾರ್ಮಿಕ ಜೀವನಗೂ ಒಂಜಾತ ಅನುಗ್ರಹ ಮನ್ಪಡು ಅಪ್ಪೆ ಸಾನ್ನಿಧ್ಯದ ರಾಜರಾಜೇಶ್ವರ ದೇವರು ಅನುಗ್ರಹ ಮನ್ಪಡೆ ಪನೊಂದು ಆರು ಭಗತ್ ಸಿಂಗ್ ಸಾಧಕ ಪ್ರಶಸ್ತಿನ ಗೌರವವಾದ ದೆತ್ತೊಂಡು ಬಂದೆ ಅನ್ನೋ ವಿನಂತಿ ಮಂತಂದಿಲ್ಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ದೀಪಾವಳಿ ಸಂಭ್ರಮ ಗೂಡು ದೀಪ ಸಂಗಮ 2023 ಇನಿತ ಈ ಒಂದು ವೇದಿಕೆ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿನ ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರದ ಆಡಳಿತ ಮುಕ್ತೇಶ್ವರ ಶ್ರೀ ವಿ ರವೀಂದ್ರನಾಥ್ ರೈ ಮೇರೆಗೆ ಕೊರೊಂದಲ್ಲರೆ ಆರ್ನ
ಮಲ್ತಿನಂಚಿನ ಕಲಾ ಸೇವೆ ಅದುಪು ಸಾಮಾಜಿಕ ಧಾರ್ಮಿಕ ಕ್ಷೇತ್ರ ಮಲ್ತಿನಂಚಿನ ಸೇವೆಗೆ ಸಂದೈತ ಮಲ್ಪನಂಚಿನ ಭಗತ್ ಸಿಂಗ್ ಸಾಧಕ ಸೇವಾ ಪ್ರಶಸ್ತಿನೇ ನಿಧಿ ರವೀಂದ್ರನಾಥ್ ರೈ ಬೇರ್ನ ಮುಡಿಗೆ ನಮ್ಮ ಜೀವನದಲ್ಲ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿನ ಪ್ರೀತಿಪೂರ್ವಕವಾದ ಸ್ವೀಕಾರ ಮಲ್ಕೊಂಡು ಬಂದದ ಇಂಡ ಏಕಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮಹತ್ತ ಪದಾಧಿಕಾರಿಗಳ ಪರವಾದ ಕೇನದಲ್ಲ ಅವೇ ರೀತಿ ಇತ್ತೀಚೆ ಮಾತ ಭಗವತ್ ಭಕ್ತ ಬಾಂಧವರೇ ಜೋರಾಯ್ದ ಕೈ ತಾಟಿದ ಹೊರಟು ವರ ಆರಿನ ನಮ್ಮ ಕೈ ತಾಟಿದ ಹೊರಟು ಪ್ರೋತ್ಸಾಹ ಮಲ್ಪಕ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ 2023 ಶ್ರೀ ಬಿ ರವೀಂದ್ರನಾಥ ರೈ ಮೇರ್ನ ಸಾಧಕ ಪ್ರಶಸ್ತಿನ ಸ್ವೀಕಾರ ಮಾಡಿದ ಕೊಂಚ 10-15 ದಿನ ತುಂಬು ಎನ್ನ ಆತ್ಮೀಯರ ಜೀವನರು ಫೋನ್ ಮಾಡ್ತೀರಿ ನಾನು ಬ್ಯಾಂಗ್ಳೂರ್ ಇದ್ದೆ ಫೋನ್ ಮಾಡ್ತು ಬಂದಿರು ರವಿ ಅನ್ನ ಎಂಕ್ಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಸಾಧಕ ಪ್ರಶಸ್ತಿ ಹಿರೇ ಕೋರೊಂದುಲ್ಲ ಅಂದ್ ಏಕ ಆಶ್ಚರ್ಯರಾನೆ ಖುಷಿಲ್ಲ ಅಂಡ್ ನಮ್ಮಂಡೆ ಮಸ್ತ್ ಧನ್ಯವಾದ ಜೀವನ್ರೆ ಅಣ್ಣ ಇದೊಂದು ಫೋಟೋ ಕಾಡ್ಬಿಡ್ಲಿ ಅಂడి ಯಾನೊಂದು ವಾಟ್ಸಪ್ ಒಂಜಿ ಫೋಟೋ ಕಾಡ್ಬಿಡಿ ರಾತ್ರಿ ಏನಾಗ ಮೆಸೇಜ್ ಬರಬತ್ತೆ ಎನ್ನ ಬಡಿದಕ್ಕೆ ಅಂತ ಇದು ಕೊಂಚ ಪ್ರಶಸ್ತಿ ಬೈದಿನ ಹೆಂಚಿನ కాబట్టి అంతే ನನ್ನ ಊರ್ದಾಕ್ಲಿ ಬಂದೆ ಮನದಾನಿ ಇಡೀ ವಾಟ್ಸಪ್ ಕೂಡ ಫೇಸ್ಬುಕ್ ಕೂಡ ನೆಟ್ ಬಂದ ಮಸ್ತ್ ಜನ ಎನ್ನ ವಕೀಲರ್ ನಕ್ಲಿ ಎನ್ನ ಮಿತ್ರರು ಎನ್ನ ಊರ್ದಾಕ್ಲಿ ಮಕ್ಕಳು ಪೂರ ಫೋನ್ ಮಾಡ್ತದೆ ದಾದ ಪ್ರಶಸ್ತಿ ಭಾರಿ ಖುಷಿ ನಿಕ್ಲಿ ಹಚ್ಚದ ಯಾಕಲ ಪ್ರೀತಿ ವಿಶ್ವಾಸದ ಹೆಂಗೆ ಮನಸ್ಸು ಇಂಜಿದು ಬರ್ತದೆ ಯಾಮಂಡೆ ಅದಾದ ಅವು ಎನ್ನ ಹುಟ್ಟೂರ ಸನ್ಮಾನ ಹೆಂಗೆ ಎನ್ನ ಸಾಧನೆ ಕೊರ್ನ ಪ್ರಶಸ್ತಿ ಪಂಡದ ಹೆಂಗೆ ಭಾರಿ ಖುಷಿ ಅಂಡ್ ಐಕ್ಬಾರ್ದನ್ನ ಮಕ್ಕಳಿಗೆ ಮಾತ್ರ ಅದಕ್ಕೆಲ್ಲ ಧನ್ಯವಾದ ಕೊಡ್ತು ಅಣ್ಣ ಯಾನಂದು ಎನ್ನ ಸಾಧನೆ ಯಾನ್ ಪಂಡಿರ್ತಾರೆ ದಯಪಂಡ ನನ್ನ ಸೋಮನಾಥನ ಸೇವೆ ಅನ್ಪುನ ತಿಕ್ಕನ ಭಾಗ್ಯ ಹಿಂಗೆ ಯೋಗ ಭಾಗ್ಯ ಅವು ನಾ ರಡ್ಡು ಬ್ರಹ್ಮ ಕಲಶ ಪಡೆದು ಪಡೆ ಹಿಂಗೆ ನಿರಂತರ ಒಂಜಿ ಸೇವೆ ಅನ್ಪುನ ತಿಕ್ಕನೆ ನಾ ಚಾಕ್ರಿ ಅನ್ಪುನ ಹಿಂಗೆ ಒಂಜಿ ಭಾಗ್ಯ ಕರಿಣ ಬ್ರಹ್ಮ ಕಲಶಾಡು ಅವಳ ಕೊರೋನಾ ಸಂದರ್ಭ ಭಾರಿ ಕಷ್ಟಕರವಾದ ಪರಿಸ್ಥಿತಿ ಅಡು ಊರ್ದಾಕ್ಲೆ ಎನ್ನ ಮಾಗಣದ ಭಕ್ತರು ಕೊರೋನಾ ಸಹಕಾರನೇ ಎನ್ನ ಜನ್ಮ ಜನ್ಮಾಂತರ ಮನ ಪರಿಜಿ ಅವಳ ತೊಕ್ಕೊಟ್ಟು ಆಯ್ನ ಅಂಚಿತ ಒಂಜಿ ಹೊರಗಾಣಿಕೆ ಬರ ಅವಳ ರಾಜಕೀಯದ ಪ್ರತಿ ಪಕ್ಷದಕ್ಕೂ ಪ್ರತಿ ನೆತ್ತಕ್ಕಲು ಪ್ರತಿ ಸಂಘಟನೆದಕ್ಕಲು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಕ್ಕಲ್ಲ ಪ್ರತಿ ಒಂದು ಸಂಘಟನೆ ಸಂಘ ಸಂಸ್ಥೆದಕ್ಕಲು ಅದಕ್ಕೆ ಒಂದು ಸಹಕಾರ ಕೊಟ್ಟು ಒಂದು ಭಾರಿ ವಿಜೃಂಭಣೆ ಸಂದರ್ಭ ನಡುತ್ತೇನೆ ಅವನ್ನೇ ಹೆಂಗೆ ಮರಪೆರಣೆ ಸಾಧ್ಯ ಜಂಚಿತ್ನ ಸಹಕಾರ ನಿಕ್ಲು ಪೂರ ಕೊಡ್ತಾರೆ ಮಾತು ಸಂಘ ಸಂಸ್ಥೆದಕ್ಕಲು ಕೊಡ್ತಾರೆ ಅದಕ್ಕೆ ನಿಕ್ಲೆಗೆ ಹೃತ್ಪೂರ್ವಕ ಧನ್ಯವಾದ ಮಾಡ್ತದೆ ಇನಿ ಹೆಂಗೆ ಈ ಒಂದು ಹುಟ್ಟೂರ ಸನ್ಮಾನ ಹಿಂಗೆ ವಾ ಪ್ರಶಸ್ತಿದಲ್ಲಿ ಹೆಂಗೆ ಮಲ್ಲ ಸಂಭ್ರಮದ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಐದು ಮಿತ್ರದಲ್ಲಿ ಹೆಂಗೆ ಒಂದು ಹುಟ್ಟೂರ ಸನ್ಮಾನ ಅಂತ ಹೆಂಗೆ ಒಂದು ದಿಕ್ಕದಲ್ಲಿ ಅದಕ್ಕೆ ನಿಕ್ಲೆ ಮಾತ್ರ ಎನ್ನ ಪ್ರಣಾಮ ಪೂರ್ವಕ ನಿಕ್ಲೆಗೆ ಎನ್ನ ಧನ್ಯವಾದ ನಾಡ್ಬೋದು ಎನ್ನ ರಡ್ಡ ಪಾತ್ರ ಅಂತ ಇನಿ ಒಂಜಿ ವಿಶೇಷವಾದ ಕಾರ್ಯಕ್ರಮ ನಮ್ಮ ಇನ್ನು ಸೇರೊಂದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಕರಿನ ಹಲವಾರು ವರ್ಷದಿಂದ ತಮ್ಮ ಉದರದೊಟ್ಟಿಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನನ ಪ್ರಾರಂಭ ಮಲ್ತಂದು ಒಂಜಿ ದೇಶಭಕ್ತ ಸಂಘಟನೆಯಾದ ನಮ್ಮ ಸಂಸ್ಕೃತಿ ಇನ್ನು ಒರಿಪವನಂಚಿನ ಸಂಸ್ಕಾರನ ಒರಿಪವನಂಚಿನ ಕಾರ್ಯ ನಿರಂತರವಾದ ಮಲ್ತೊಂದುಪ್ಪನು ಬಾರಿ ಶ್ಲಾಘನ್ಯ ಅಂದ ಎನ್ನುವೆ ಅಧ್ಯಕ್ಷರು ಇತ್ತೆ ಪ್ರಾಸ್ತಾವಿಕ ಸ್ವಾಗತ ಭಾಷಣ ಪಂಡಿರು 50 ವರ್ಷದಿಂದ ಸಮಾಜಮುಖಿ ಆಯ್ನಂಚಿನ ಕಾರ್ಯಕ್ರಮ 50 ಊರ್ದ ಜನಕುಲೆನು ದಾನ್ನಕ್ಲೆನು ಸೇರ್ಸ ಬಂದು ಕಷ್ಟಡ್ ಉಪ್ಪುನಂಚಿನಕ್ಲೆಗೆ ಒಂಜಿ ಆಸ್ಪತ್ರೆಗೆ ಕೊನೊಪ್ಪುನಂಚಿನ ವ್ಯವಸ್ಥೆ ಉಪ್ಪಡು ಅತನ ಅಕ್ಲೆನು ದಫನ ಭೂಮಿಗೆ ಕೊನೊಪ್ಪುನಂಚಿನ ಅವ್ಯವಸ್ಥೆ ಉಪ್ಪುನಂಚಿನ ಆ ಒಂಜಿ ಸ್ಥಿತಿನ ಆರ್ಥಿಕವಾದ ಏರ್ ದುರ್ಬಲ ಇರೋಲ್ಲದೆ ಅಕ್ಲಿಗೆ ಸಹಾಯ ಮಲ್ಪನಂಚಿನ ನಿಟ್ಟಿಡು ಆಂಬ್ಯುಲೆನ್ಸ್ದ ಒಂಜಿ ವ್ಯವಸ್ಥೆನ ಮಲ್ತೊಂದು ಇನಿ ಪ್ರಕೃತಿನ ಒರಿಪವರಿಗೋಸ್ಕರ ಇನಿ ವನಮಹೋತ್ಸವ ಅಲ್ಪ
ಓಲು ವ್ಯವಸ್ಥಿತವಾಗಿ ನಮ್ಗೆ ಜಾಗ ಉಂಡ ಅತನ ಮಾರ್ಗದ ಬರಿಟ್ ಜನಕುಲೆಗೆ ಒಂದು ಅವಶ್ಯಕತೆ ಉಪನಂಚಿನ ಜಾಗಡ್ ವನಮೋತ್ಸವನ ಮಲ್ತದೆ ನಮ್ಮ ಒಂಜಿ ಪರಿಸರನ ಕಾಪಾಡಿನಂಚಿನ ಒಂಜಿ ಕಾರ್ಯನು ನಿತ್ಯ ನಿರಂತರವಾದ ಮಲ್ತೊಂದುಪ್ಪನು ಬಾರಿ ಸಂತೋಷ ಅಂದ್ ಯಾನ್ ಎನ್ನುವೆ ಇನಿ ದೇಶಭಕ್ತ ಸಂಘಟನೆ ಅದು ಇನಿ ನಮ್ಮ ರವೀಂದ್ರನಾಥ್ ರೈಕುಲು ದಾದ ಸೇವಾ ಕಾರ್ಯನು ಮಲ್ದೇರ ಆರ್ನ ಹಿರಿಯರ್ಗಳನ್ನ ನೆನೆಸು ಮಲ್ತಂದು ಕ್ಯಾಪ್ಟನ್ ಬಾಲಕೃಷ್ಣ ರೈಕುಲು ಮಲ್ತನಂಚಿನ ತ್ಯಾಗಗೋಸ್ಕರ ಇನಿ ರವೀಂದ್ರನಾಥ್ ರೈಕುಲು ಮಲ್ತನಂಚಿನ ಸೋಮನಾಥ ದೇವಸ್ಥಾನಡ್ ನಮ್ಮ ಮಸ್ತ್ ವರ್ಷ ಇಂಚತ್ತು ಒಂದಿಲ್ಲ ಅಲ್ಪ ಉಪ್ಪುನಂಚಿನ ದೇವಸ್ಥಾನಡ್ ಇನಿ ಅಲ್ಪ ಜೀರ್ಣೋದ್ಧಾರ ಸಂದರ್ಭಡು ಅವಿರತವಾದ ಪ್ರಯತ್ನ ಮಲ್ಪನ ಮುಖಾಂತರ ಒಂಜಾತ್ ಧಾನಿನಕ್ಲೇನು ಸಂಪರ್ಕ ಮಲ್ತಂದು ಆ ದೇವಸ್ಥಾನದ ಪುನರುತ್ಥಾನ ಕಾರ್ಯಕ್ರಮಡು ವ್ಯವಸ್ಥಿತವಾದ ಮಲ್ತನಂಚಿನ ಈ ಸಂದರ್ಭಡು ಆರಿನ ಗುರುತಿಸೈನ ಬಾರಿ ಮಲ್ಲ ಒಂಜಿ ಹೆಡ್ಡೆ ಕೆಲಸ ಅಂತ ಪನಿಯರ ಬಾರಿ ಸಂತೋಷ ಆವಂದುಂಡು ಅಂಜಾದ ನಿತ್ಯ ನಿರಂತರವಾದ ಇನಿ ಜನಕುಲಗೆ ಅತನ ಏರು ಇನಿ ಶಿಕ್ಷಣಕ್ಕೆ ವಂಚಿತರಾತಿರ ಆರ್ಥಿಕವಾದ ದುರ್ಬಲರಿತನಂಚಿನ ಜೋಕುಲೆಗೆ ಪೂರ್ಣ ಪ್ರಮಾಣದ ಆ ಒಂಜಿ ಸಹಕಾರನ ಕೊರಪುನ ಮುಖಾಂತರ ಇನಿ ಜನಕುಲಿನ ಪ್ರೀತಿಗೆ ಪಾತ್ರರಾತನ ಪನಿಯರ ಬಾರಿ ಸಂತೋಷ ಆ ಒಂದುಂಡು ಇನಿ ನನಾತ್ ಈ ಕಾರ್ಯಕ್ರಮನು ಮಲ್ಪೆರಗೆ ಆ ದೇವರು ಅಕ್ಲಿಗೆ ಶಕ್ತಿಯನ್ನು ಕೊರಡಿದ ಈ ಸಂದರ್ಭಡು ಪನೊಂದು ಈ ಒಂಜಿ ಕಾರ್ಯಕ್ರಮಕ್ಕೆ ಲೆತ್ತದ ಎರಡು ಪಾತ್ರ ಅವಕಾಶ ಮಲ್ತಕೋರ್ನಂಚಿನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಮಾತ ಪದಾಧಿಕಾರಿನಕ್ಲಿಗೆ ಮೂಲ ಸೇರಿದನಂಚಿನ ಮಾತೆರಗಲ ವಂದನೆ ಸಲ್ಲಿಸೋದನ್ನ ಪಾತ್ರವಂತೆ ಜೈ ಹಿಂದ್ ಜೈ ಭಾರತ್ ini panaga Bhagat Singh Seva Pratisthana ಪಂಡ ಎಂಕ್ ಲ ಆಕಳಿಗೆಲ್ಲ ಬಾರಿ ನಿಕಟ ಸಂಬಂಧ ದಾನೆ ಪನ್ನಗ ಹಲವಾರು ವರ್ಷದ ದುಂಬು ಎಂಕಲ ಒಂಜಿ ಪ್ರಶಸ್ತಿ ಕೊರ್ತಿನಂಚಿನ ಸಂಸ್ಥೆ ನಿಜವಾದ್ಲ ಯಾನು ಐ ನೆನಪು ಮಲ್ಪಡಾಪಡು ತೊಕ್ಕೊಟ್ಟು ಉಪ್ಪನಾಗ ಭಾರಿ ಚಟುವಟಿಕೆ ಮಲ್ತದು ತೊಕ್ಕೊಟ್ಟು ಪರಿಸರ ಅವಳು ಅವಂತಿನ ಕಾರ್ಯಕ್ರಮ ಅಂಚನೆ ಕಾರಣಾಂತರದ್ದು ಜಾಗ ಇಜ್ಜಿನೆಲ್ಲ ಮೂಲ ಬತ್ತದು ಅವೇ ಕಾರ್ಯಕ್ರಮನು ಇನಿಮುಟ್ಟ ನಿಂತು ಹೊರ್ತೊಂದು ಬತ್ತಿನೇಕಾದ್ರ ನಿಜವಾದ್ಲ ಯಾನು ಆಕಳಿಗೆ ಅಭಿನಂದನೆ ಮಲ್ತೊಂದಲ್ಲ ಅಂಚನೆ ಇನಿ ಮಲ್ಲ ವಿಷಯ ಪನ್ನಾಗ ಆಕಳು ಕಾಕಜಿ ಕೊಂತ ಕೋರ್ನಾಗ ಇನ್ವಿಟೇಷನ್ ಕೋರ್ನಾಗ ಯಾನ್ ಇಜ್ಜಂಡು ಇನ್ವಿಟೇಷನ್ ತೂದಾನಾಗ ನಿಜವಾದ್ಲ ಖುಷಿ ಆಯ್ತು ಪನ್ನಾಗ ಈ ಸಲತ ಪ್ರತಿಷ್ಠಾನ ಆಯ್ತ ಪ್ರಶಸ್ತಿನ ಸಿಲೆಕ್ಟ್ ಮಲ್ತಿನಂಚಿನ ಎರಡು ಜನಕ್ಲೆ ನಿಜವಾದ ಇನ್ವಿಟೇಷನ್ ತೂದಾನಾಗ ನಿಜವಾದ್ಲ ಈತ್ ವರ್ಷದ ಕೊರ್ತಿನಂಚಿನ ಪ್ರಶಸ್ತಿ ಈ ಸಾರಿ ಕೊರ್ತಿನಂಚಿನ ಪ್ರಶಸ್ತಿ ನಿಜವಾದ್ಲ ಆಕಳಿಗೆ ಅಭಿನಂದನೆ ಮಲ್ಪಡು ದಾಯಪ್ಪನಾಗ ಒಂಜಿ ಎಂಕಲ ರವ್ಯನ ಕೋರ್ನಂಚಿನ ನನ್ನೊಂಜಿ ಎಂಕಳಿಗೆ ಎನ್ನನೇ ಆತ್ಮೀಯರೇನ ಭಗವಾನ್ ದಾಸಿಗೆ ಅಕ್ಕನ ಕೆಲಸನ ಎಂಕಲು ದಿನಾಲ ಗುರುತಿಸೊಂದಿಂಚಿನ ನಿಜವಾದ್ಲ ರವಿಯನ್ನ ವಿಷಯಿಂಚಿನ ಪಣ್ಣಗ ಆರು ಆಡಳಿತ ಮುಕ್ತೇಶ್ವರಾದ ಅಲ್ಪ ಕೆಲಸ ಮಲ್ತಿನ ತಾಯಿ ದುಂಬುಲ ಬ್ರಹ್ಮಕಲಶಾಗ ದೇವಸ್ಥಾನದ ಬಾರಿ ಕೆಲಸ ಮಲ್ತಿನಾರು ಆರು ಅಲ್ಪ ಅಧಿಕಾರ ತಿಕ್ಕುನೇರು ದುಂಬುಲ ಒಂಜಿ ಬಾರಿ ಬಂಗ ಬಣ್ಣಗ ಆ ಟೈಮಡು ಅರ್ನೊಟ್ಟಿಗೆ ಎಂಕಲು ಇತ್ತ ಆ ಏತ್ ಬಂಗಾಡು ಮಲ್ತಿದ್ದೀರ ಆ ಬ್ರಹ್ಮಕಲಶ ಪನ್ಪುನ ಆ ದೇವ ಸೋಮನಾಥಗೆ ಮಾತ್ರ ಗೊತ್ತಾಗ್ತಂದೆ ಆತ ಕಷ್ಟ ಆ ಪರಿಸ್ಥಿತಿ ಆತ ಬಂಗ ಇರ್ತದೆ ಸುರುತ್ತ ಬ್ರಹ್ಮಕಲಶದ ಟೈಮಡು ಆ ಅಂಚಿನ ಟೈಮಡು ಆರು ಒಂಜಿ ಅಲ್ಪ ಮಲ್ತಿನ ಒಂಜಿ ವ್ಯವಸ್ಥೆ ಬನ್ನ ನಿಜವಾದ್ಲ ಬಾರಿ ಎಡ್ಡೆ ಕೆಲಸ ಮಲ್ದೆ ನಿಜವಾದ್ಲ ಇನಿ ಭಗತ್ ಸಿಂಗ್ ನಿಜವಾದ್ಲ ಒಂಜಿ ಎಡ್ಡೆ ಸಂಸ್ಥೆ ಪನ್ಪುನೆಗೆ ಇನಿ ಅನ್ನು ಗುರುತಿಸಿದೆ ಆಕಲೆ ಅಂಚ ಅದು ಪುನಗ ಅವನು ಸೋಮನಾಥ ದೇವರಿಗೆ ನಿಜವಾದ್ಲ ಒಂಜಿ ನಿಖಿಲಿಗೆ ನೂದು ಆ ದೇವರನ ಆಶ್ವಾದ ನಿಜವಾದ್ಲ ಉಂಡು ನಿಖಿಲ್ನ ಸಂಸ್ಥೆ ನನವಾತ್ ದುಂಬಗು ಪೋಪನಂತನು ಗ್ಯಾರಂಟಿ ದಾಯಪನಾಗ ಸೋಮನಾಥ ದೇವರನ ಸೇವೆ ಮಲ್ತಿನಾಗಿ ನಿಖಿಲ್ ಯಾಪ ಪ್ರಶಸ್ತಿ ಕೊರಿಯರ ನನ್ನ ನಿಖಿಲ್ನ ಸಂಸ್ಥೆ ನೂದು ದುಂಬುಗು ಬಾರಿ ಎಡ್ಡೆ ಪುದರ್ ಕೊನಪುಂಡು ಪನ್ಪುನೆ ದಾಲ ಸಂಶಯ ಇಜ್ಜಿ ಅಂಚನೆ ಭಗವಾನ್ ದಾಸರನ್ನ ನಿಜವಾದ ಗುರುತಿಸಲೈನಿ ಒಂಜಿ ಏರೆ ಒಂಜಿ ತೀರ್ಪು ಹೊಂಡ ಆ ತೀರ್ಪುವಿನ ವ್ಯವಸ್ಥೆ ಆ ಮರಣ ದೆಪ್ಪುನಾಗ ಐ ಕೆಂಚಿನ ಪೂರ ವ್ಯವಸ್ಥೆ ಅವಡು ಆ ಭತ್ತದ ಪುರ್ತುಗು ಏರೆ ಅವಡು ಓಲು ಏರೆ ತೀರಾಡು ತೀರ್ಪು ಅವಡು ತೊಕ್ಕೊಟ್ಟು ಪರಿಸರಡು ಆರು ಐನ್ ಪೂರ ಮರಣ ಪೂರ ಎಂಚಿನ ಪೂರ ವ್ಯವಸ್ಥೆ ಐನ್ ಮಲ್ತದು ಅಲ್ತು ಅವೇ ಅಕ್ಕನ ಬಿಲ್ಲವ ಸಮಾಜ ಆ ಸಮಾಜ ಅಂತ ಅಲ್ಲಂಜಿ ಏರೆ ಒಂಜಿ ಎಂಕಲ ತೊಕ್ಕೊಟ್ಟು ಪರಿಸರಡು ಏರು ತೀರ್ಪು ಹೊಂಡಲ್ಲ ಆಯ್ ಮಲ್ಪುನಂಚಿನ ಒಂಜಿ ಕೆಲಸ ನಿಜವಾದ್ಲ ಎಂಕಲ್ನ ಕಣ್ಣೆದುರು
ಆಯ್ತು ಎಂಕುಲು ತೂಪುನಂಚಿನ ನಿಜವಾದ್ಲ ಇನ್ನು ಪ್ರಶಸ್ತಿ ಕೊಟ್ಟಿನಂಚಿನ ಆ ಪ್ರಶಸ್ತಿಗೆ ಯಾಪಲ ನಿಖಿಲ್ನ ಕಲಂಕ ಬರ್ಪುಜಿ ಅಂಚನೆ ಆ ರಜ್ಜನಕಲ ದೇವೇರು ಎಡ್ಡೆ ಅನುಗ್ರಹ ಮಲ್ಪಾಡು ಪಂಡದು ನಿಖಿಲ್ನ ಸಂಸ್ಥೆಗಳ ನಿಖಿಲಿಗೆ ಬೆನ್ಪುನಂಚಿನ ಜವಲೇರಿಗಳ ಇನ್ನು ಅನಾಥ ಶಕ್ತಿ ಕೊರಡು ನಿಖಿಲ್ನ ಬೆರಿಸಾಯ ಎಂಕುಲು ಉಲ್ಲಾ ಪಂಡದು ಪನ್ನೊಂದು ಎನ್ನ ಪಾತ್ರ ಮುಗಿಸ್ಬೋದು. ನಿಷ್ಕಲ್ಮಶ ಮನಸ್ಸಿನ ಶ್ರೀಮಂತ ಹೃದಯದ ಧೀಮಂತ ವ್ಯಕ್ತಿತ್ವದ ಭಗವಂದಾಸರವರು ಸುಮಾರು 4 ದಶಕಗಳ ಕಾಲ ಸಾಮಾಜಿಕ ಮತ್ತು ಕ್ರೀಡಾ ಕ್ಷೇತ್ರವನ್ನು ಆಳಿದ ಒಬ್ಬ ಸರ್ವಶ್ರೇಷ್ಠ ಸಾಮ್ರಾಟ ಎಂದರೆ ಅದು ಅತಿಶಯೋಕ್ತಿ ಆಗಲಾರದು. ಓರ್ವ ಕಬಡ್ಡಿ ಆಟಗಾರರಾಗಿ ಸಾಮಾಜಿಕ ರಂಗಕ್ಕೆ ಪಾದಾರ್ಪಣೆಗೈದ ಭಗವಂದಾಸರವರು ಆ ನಂತರದಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ, ಕ್ರೀಡೆ, ಸಂಘಟನೆ, ಕಲೆ, ರಾಜಕೀಯ ಹೀಗೆ ಎಲ್ಲ ಬಗೆಯ ಕ್ಷೇತ್ರಗಳಲ್ಲೂ ಬೇಡಿಕೆಯ ವ್ಯಕ್ತಿಯಾದರು. ಈ ರಂಗಗಳು ಅವರನ್ನು ಎಷ್ಟರ ಮಟ್ಟಿಗೆ ಬೆಳೆಸಿತೆಂದರೆ ಇಂದು ತೊಕ್ಕೊಟ್ಟು ಪರಿಸರದಲ್ಲಿ ಭಗವಂದಾಸರವರ ಹೆಸರನ್ನು ಕೇಳದವರೇ ಇಲ್ಲ ಎಂದರೆ ತಪ್ಪಾಗಲಾರದು. ಅದು ಮದುವೆ ಸಂದರ್ಭ ಇರಬಹುದು, ಹುಟ್ಟುಹಬ್ಬದ ಸಂದರ್ಭ ಇರಬಹುದು, ಸಾವಿನ ಮನೆ ಇರಬಹುದು, ಅಪಘಾತದ ಸ್ಥಳ ಇರಬಹುದು. ಎಲ್ಲಿ ನೋಡಿದರೂ ಕೂಡ ಭಗತ್ ಸಿಂಗರು ಅಲ್ಲಿ ಭಗವಂದಾಸರಲ್ಲಿ ಪ್ರತ್ಯಕ್ಷರಾಗುತ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಸಾವಿನ ಮನೆಯಲ್ಲಿ ಹೋಗಿ ಬೆಳಗ್ಗೆ ದೀಪ ಹಚ್ಚುವವರು ಅವರೇ. ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೇಕ್ ಕತ್ತರಿಸುವ ಸಂದರ್ಭದಲ್ಲಿ ಬೆಳಗಿಸಿದ ದೀಪ ನಂದಿಸುವ ಬದಲು ಅದನ್ನು ಬೆಳಗಿಸಿ ಅಂತ ಹೇಳತಕ್ಕಂಥ ಒಬ್ಬ ವ್ಯಕ್ತಿ ಕೂಡ ಅದು ಭಗವಂದಾಸರವರು. ಅದೇ ರೀತಿ ಒಂದು ಆಕ್ಸಿಡೆಂಟ್ ಆಗುವಂಥ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ, ಅವರೇ ಹೇಳುವಂಥ ಮಾತು, ಅನೇಕ ಸಲ ಆಕ್ಸಿಡೆಂಟ್ ಆದಾಗ ಕೆಲವೊಂದು ಮಕ್ಕಳನ್ನು ಆಸ್ಪತ್ರೆಗೆ ಸಾಗಿಸುವಂಥ ಸಂದರ್ಭದಲ್ಲಿ ಆ ಆಕ್ಸಿಡೆಂಟ್ ಆದಂಥ ಗಾಯಗೊಂಡಂಥ ಚಿಕ್ಕ ಮಕ್ಕಳು ಅವರ ಕೈಯಲ್ಲೇ ಹಸು ನೀಗಿದಂಥದ್ದು ಉದಾಹರಣೆ ಬೇಕಾದಷ್ಟಿದೆ. ಅದು ಅವರ ಮಾತಿನಲ್ಲಿ ಅವರು ಹೇಳ್ತಾರೆ. ಬಹಳ ಕಡೆ ಬಹಳ ನೊಂದು ಮನಸ್ಸನ್ನು ನೊಂದು ಅವರು ಹೇಳ್ತಾ ಇದ್ದಾರೆ, ನನ್ನ ಕೈಯಲ್ಲೇ ಆ ಮಗುವಿನ ಪ್ರಾಣ ಹೋಯಿತು ಅಂತ ಹೇಳಿಕೊಂಡು. ಅಂಥ ಒಂದು ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಡಂಥ ನಿರ್ಮಲ ಮನಸ್ಸಿನ ಭಗವಂದಾಸರವರು. ಭಗವಂದಾಸರ ಬದುಕಿಗೆ ಶಾಲೆ ಕೊಟ್ಟದ್ದು ಕಡಿಮೆ, ಆದರೆ ಶಾಲೆಗಳಿಂದಲೂ ಗಳಿಸಲಾಗದ ಸಮೃದ್ಧ ಜೀವನಾನುಭವಗಳೇ ಅವರ ಸಾಮಾಜಿಕ ಸಂವಹನಕ್ಕೆ ಮೂಲಧಾತುವಾಯಿತು. ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿ, ಉಳ್ಳಾಲ ನಗರಸಭೆಯ ಕೌನ್ಸಿಲರ್ ಆಗಿ ಜನಸೇವೆ ಮಾಡಿದ ಇವರು ನಂತರದಲ್ಲಿ ಉಳ್ಳಾಲ ನಗರಸಭೆಯ ವಿರೋಧ ಪಕ್ಷದ ನಾಯಕರಾಗಿಯೂ ಸೇವೆಯನ್ನು ಸಲ್ಲಿಸಿದ ಅನುಭವವುಳ್ಳವರು. ಮಹೇಂದ್ರ ಎಂಬ ಕಬಡ್ಡಿ ತಂಡವನ್ನು ಸ್ಥಾಪಿಸಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಿದವರು. ಪ್ರತಿ ವರ್ಷವೂ ಅದ್ಧೂರಿಯ ತ್ರಿವಳಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟವನ್ನು ತೊಕ್ಕೊಟ್ಟಿನಲ್ಲಿ ಆಯೋಜಿಸಿಕೊಂಡು ಬಂದವರು. 2016ನೇ ವರ್ಷವಂತೂ ತೊಕ್ಕೊಟ್ಟಿನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಮ್ಯಾಟ್ ಪ್ರೋ ಕಬಡ್ಡಿ ಸಂಯೋಜಿಸಿ ಬೃಹತ್ ಗಾತ್ರದ ಕೋಟಿ ಚೆನ್ನಯ್ಯ ಎಂಬೆರಡು ಟ್ರೋಫಿಯನ್ನು ಬಹುಮಾನವಾಗಿರಿಸಿದ್ದನ್ನು ಜಿಲ್ಲೆ ಮರೆಯುವಂತಿಲ್ಲ. ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನ ಉಳ್ಳಾಲ ವಲಯದ ಕೋಶಾಧಿಕಾರಿಯಾಗಿ, ಕಬಡ್ಡಿ ಪಂದ್ಯಾಟದ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ತ್ರಿವಳಿ ಜಿಲ್ಲಾ ಮಟ್ಟದ ತೀರ್ಪುಗಾರರಾಗಿ, ಹಗ್ಗ ಜಗ್ಗಾಟದ ರಾಜ್ಯ ಮಟ್ಟದ ನಿರ್ಣಾಯಕರಾಗಿ ಭಗವಂದಾಸರವರು ಪ್ರಯೋಗಶೀಲರಾಗಿದ್ದಾರೆ. ಧಾರ್ಮಿಕ ಕ್ಷೇತ್ರದಲ್ಲೂ ಭಗವಂದಾಸರವರು ಉತ್ಸಾಹದ ಸೇವಾರ್ಥಿ. ಶ್ರೀ ನಾಗಕನ್ನಿಕ ರಕ್ತೇಶ್ವರಿ ದೇವಸ್ಥಾನ ಅಂಬಾವನ, ಕೃಷ್ಣನಗರ ಇದರ ಟ್ರಸ್ಟಿಯಾಗಿ, ಗೋಪುರ ನಿರ್ಮಾಣ ಸಮಿತಿಯ ಸಂಚಾಲಕರಾಗಿ, ಆಸಕ್ತ ಮನಸ್ಸಿನ ಭಜನಾ ಸಂಘಟಕರಾಗಿ, 10 ಹಲವು ಬ್ರಹ್ಮಕಲಶೋತ್ಸವ, ನಾಗಮಂಡಲ, ಭಜನ ಮಂಗಳೋತ್ಸವ, ಹೊರೆಕಾಣಿಕೆ ಸಮಿತಿಗಳ ಪದಾಧಿಕಾರಿಗಳಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದವರು. ಹಲವು ಸಮಸ್ಯೆ ಕೆಡುಕುಗಳ ಬಗೆಗೆ ಜಾಗೃತಿ ಮೂಡಿಸುವ ಸಲುವಾಗಿ ಮತ್ತು ಪರಿಹಾರ ನಿಮಿತ್ತ ಸಂಬಂಧಪಟ್ಟವರ ಕಣ್ಣು ತೆರೆಸುತ್ತಾ ಬಂದವರು. ತೊಕ್ಕೊಟ್ಟು ಶ್ರೀ ನಿತ್ಯಾನಂದ ಯುವಕ ಮಂಡಲದಲ್ಲಿ ಎಳವೆಯಿಂದಲೇ ಸದಸ್ಯನಾಗಿ ಅದರ ಏಳಿಗೆಗೆ ಶ್ರಮಿಸಿದ ಭಗವಂದಾಸರವರು ಮಂಡಲದ ಸುವರ್ಣ ಮಹೋತ್ಸವದ ಸಮಿತಿಯ ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕರಾಗಿಯೂ ಕರ್ತವ್ಯ ನಿಭಾವನೆಯಲ್ಲಿ ಪೂರ್ಣ ಯಶಸ್ವಿಯನ್ನು ಸಾಧಿಸಿದವರು. ವೃತ್ತಿಯಲ್ಲಿ ಚಾಲಕರಾಗಿರುವ ಭಗವಂದಾಸರವರು ದಕ್ಷಿಣ ಕನ್ನಡ ಜಿಲ್ಲಾ ಕಾರು ಮಾಲಕ ಮತ್ತು ಚಾಲಕರ ಸಂಘದ ಉಳ್ಳಾಲ ವಲಯದ ಕಾರ್ಯದರ್ಶಿಯಾಗಿ, ಮುಖಂಡರಾಗಿ, ಸಕ್ರಿಯ ಸದಸ್ಯರಾಗಿ ವೃತ್ತಿ ಸಂಘಟನೆಯನ್ನು ಬೆಳೆಸಿದವರು. ಕಳೆದ 20 ವರ್ಷಗಳಿಂದ ಉಳ್ಳಾಲದ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದವರು. ಮಾತಿನ ಚತುರರಾಗಿ, ನಿಪುಣ ನಾಯಕರಾಗಿ, ನಾಟಕ ಕಲಾವಿದರಾಗಿ ಹೀಗೆ ಭಗವಂದಾಸರವರು ಎಲ್ಲರಿಗೂ ಚಿರಪರಿಚಿತರು. ಒಟ್ಟಿನಲ್ಲಿ ವ್ಯಕ್ತಿಯೊಬ್ಬ ತನ್ನ
ವೈಯಕ್ತಿಕ ಜೀವನದಲ್ಲಿ ಹೇಗೆ ಸಮಾಜಮುಖಿಯಾಗಿ ಬಾಳಬಹುದು ಎಂಬುದಕ್ಕೆ ಶ್ರೀ ಭಗವಾನ್ ದಾಸ್ ತೊಕ್ಕೊಟ್ರವರ ಸ್ಪಷ್ಟ ನಿದರ್ಶನ. ಅವರ ಭವಿಷ್ಯದ ಸಾಮಾಜಿಕ ಸೇವೆಗಳಿಗೆ, ಕೌಟುಂಬಿಕ ಬದುಕಿಗೆ ದೇವರು ಇನ್ನಷ್ಟು ಶಕ್ತಿ ತುಂಬಲಿ ಎಂದು ಹಾರೈಸುತ್ತಾ ನಿಮಗಿದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ 2023ರ ಕರುನಾಡ ರತ್ನ ಅಪ್ಪು ಸೇವಾ ಪ್ರಶಸ್ತಿಯನ್ನು ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಪ್ರದಾನ ಮಾಡಲು ತುಂಬಾ ಸಂತೋಷ ಪಡುತ್ತೇವೆ. ವಂದನೆಗಳು. ಜೈ ಹಿಂದ್, ಜೈ ಭಾರತ್. ಶ್ರೀ ಭಗವಂತ ದಾಸ್ ಮೇರೆಗೆ ಅರ್ನ ಧರ್ಮಪತ್ನಿ ದಯಮಲ್ತದೆ ಚಾವಡಿಗೆ ಬೋಡ್ಬಿಟ್ಟದು ಈಡ ಭಿನ್ನಯ ಮಲ್ತದಲ್ಲ. ಭಗವಂತ ದಾಸರ್ನ ಧರ್ಮಪತ್ನಿ ದಯಮಲ್ತದೆ ಮಿತ್ತ ಚಾವಡಿಗೆ ಬೋಡ್ಬಿಟ್ಟದು ಭಿನ್ನಯ ಮಲ್ತದ್ದು. ಇಂಥ ವೇದಿಕೆಡು ಕರುನಾಡ ರತ್ನ ಅಪ್ಪು ಸೇವಾ ಪ್ರಶಸ್ತಿ ಮಲ್ತಿಂಚಿ ಕೈಕಾರ್ಯಾಗ ಇಂಥ ವೇದಿಕೆಡು ಕೊರ್ಪನಂಚಿನ ಕರುನಾಡ ರತ್ನ ಅಪ್ಪು ಸೇವಾ ಪ್ರಶಸ್ತಿ ಇತ್ತ ಈ ಒಂಜಿ ವೇದಿಕೆಡು ಶ್ರೀ ಭಗವಂತ ದಾಸ್ ಮೇರೆಗೆ ಕೊರೊಂದಿಲ್ಲ ಅರ್ನ ಧರ್ಮಪತ್ನಿ ಈ ಒಂಜಿಗ ಪ್ರಶಸ್ತಿ ಸೇರೊಂದಿಲ್ಲೇರು. ಈ ಒಂಜಿ ಕಾರ್ಯಕ್ರಮದ ಮಲ್ತದೆ ಕರುನಾಡ ಅಪ್ಪು ಪ್ರಶಸ್ತಿಯನ್ನು ಕೊರಡು ಪಂಡದ ವಿನಯನ ಮಲ್ತದಲ್ಲ ಮಂದಿಂಚಿ ಕೈ ಕಾರ್ಯಗ ಬಾರಿ ಮುರ್ಲುಡು ಈ ಕಾರ್ಯಕ್ರಮ ಮಲ್ತದ ನಂಚಿನ ಕಾರಣ 2 ವರ್ಷದಿಂದ ಈ ಕಾರ್ಯಕ್ರಮಡು ಅಪ್ಪು ಪ್ರಶಸ್ತಿನ ಕೊರ್ಪುನಂಚಿನ ಕೈಗಾರ್ಯ ಕರಿ ವರ್ಷ ಕೊಡ್ತಾ ಈ ವರ್ಷಲ ಬಾರಿ ಮುರ್ಲುದ ಈ ಒಂಜಿ ವೇದಿಕೆಡು ಭಗವಂತ ದಾಸ ಮೇರೆಗೆ ಕೊರೋದಿಲ್ಲ. ಈ ಒಂಜಿ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಭಗತ್ ಸಿಂಗ್ ಪ್ರತಿಷ್ಠಾನದ ಈ ಒಂಜಿ ಕಾರ್ಯಕ್ರಮ ಮಸ್ಸು ವರ್ಷೋಡ್ದಿಂಚ ಮತ್ತು ಒಂದುಲ್ಲ ದೀಪಾವಳಿ ಪನ್ಪುನ ಸಂಭ್ರಮನೂ ತೂಪಾದು ಕೊರ್ನಿ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಕ್ಕಲು ದಾಯ ಬಂದಾಂಡ ಎಂಗ್ಲು ಇಲ್ಲಲು ಮಾತ್ರ ಕೂಡುದು ಪದಿದು ಪಟಾಕಿ ಬುಡಪ್ಪುನಂಚಿನ ಕ್ರಮ ತೂವೊಂದಿತ್ತ ಆಂಡ ಐಟೊಂಜಿ ಸಂಭ್ರಮವನ್ನು ತೂಪಾಯಿನಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಪಂಡ ತಪ್ಪ ಒಂದು ಆಂಡ ಎಂಕ್ ಸನ್ಮಾನ ಮಲ್ತಿನ ಕೋಶಿ ಎಂಕತ್ತು ಎಂಕ್ ರವಿ ಅಣ್ಣಗೆ ಮಲ್ತಿನ ಸನ್ಮಾನ ಎಂಕ್ ಭಾರಿ ಖುಷಿ ಕೋರ್ನು ಬಂಡ ರವಿ ಅಣ್ಣನ ಸಂಬಂಧ ಎಂಕ್ ಇತ್ತತ್ತು ದಾಯ ಬಂದಾಂಡ ಅರ್ನ ಪಲಯಗ್ ಎನ್ನ ಕೋಟಿ ಚೆನ್ನಯ ಕಬಡ್ಡಿ ಅನ್ನು ಸನ್ಮಾನ ಮಲ್ದೆ ಆರೇಗ್ಲ ಸನ್ಮಾನ ಮಲ್ಪೊಡು ಎನ್ನ ಯಾಪನೇ ಪ್ಲ್ಯಾನ್ ಇತ್ತದು ಆರು ಬ್ಯಾಂಗ್ಳೂರು ದುಬೈಡೆ ಹೆಚ್ಚ ಇತ್ತಿನರ್ದದ್ದು ಎಂಕ ಎನ್ನ ಕೈಕಾರ ತಿಕ್ಕೀಜರು ಅಂಚಾದು ಪುನಗ ಆ ಒಂಜಿ ಅರ್ನ ಬಗೆಟಿ ಅನ್ನ ಪನೋಡುಂದಾಂಡ ಆರು ಬಾರಿ ಮಲ್ಲ ಕ್ರಿಕೆಟ್ ಪ್ಲೇಯರ್ ದುಂಬೆ ಯಾನೇ ಎನ್ನ ಟೀಮುಡು ಅರೇನಿ ಅನ್ನೋರ ಗೊಬ್ಬದೆ ಅವು ಫಸ್ಟ್ ಪ್ರೈಸೇ ಹಾಕಿದ ನಪಗ 1986 ದಾದನ 86 ಆರೇ ಮಲ್ಲ ಪ್ಲೇಯರ್ ಆದಿದ್ದೇರು 5 ಪಕ್ಕ ಅರ್ನ ಪಲಯೆ ಬಾರಿ ಮಲ್ಲ ಕಬಡ್ಡಿ ಪ್ಲೇಯರ್ ಪಂಡ ತಪ್ಪ ಒಂದು ದಾಯ ಪಂದಾಂಡ ಎದುರು ಪವಿತ್ರ ಅಣ್ಣ ಗೊತ್ತು ಪವಿತ್ರ ಅಣ್ಣೆ ಸುಭಾಷ್ ಕ್ಲಬ್ ಗೊಬ್ಬ ಅಂತೀರಿ ಅಮರ್ನಾಥ್ ರೈಕುಲು ನಮ್ಮ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ ಗೊಬ್ಬ ಅಂತೀರಿ 6-5 ಪಕ್ಕ ಭಾರತ ದೇಶನು ಪ್ರತಿನಿಧಿಸಿನಂಚಿನ ಆ ಒಂಜಿ ಕಬಡ್ಡಿ ಆಟಗಾರೆ ಅರ್ನ ಪಲಯೆ ಅಂಚಾದು ಪುನಗ ಆ ಕುಟುಂಬಕ್ಕೆ ಒಂಜಿ ಈ ಪ್ರಶಸ್ತಿ ಕೊರ್ನ ಎಂಕ್ ಭಾರಿ ಸಂತೋಷ ಅಂಡು ಅವೆಲ್ಲ ಕೊನೆ ಎನ್ನ ಸೇವೆ ಎಂಚಿನ ಪಂಡ ಎಂಕದಾಯ ಗುರುತಿಸಿ ಎನ್ನದಾಯ ಗುರುತಿಸಿ ಪಂಡ ಒಂಜಿ ಸಮಾಜ ಸೇವೆ ಮಲ್ತೊಂದಿತ್ತೆ ಅಂಡ ಯಾನು ಬಾರಿ ಮಲ್ಲ ಸೇವೆದಾಲ ಮಲ್ತೀಜಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಕಲ್ನ ಒಂಜಿ ಸೇವೆನೇ ಒಂತೆ ಕಾಪಿ ಮಲ್ತೊಂದು ಯಾನು ಬತ್ತೀನಿ ದಾಯ ಬಂದಾಂಡ ಅಕಲ್ನ ಆ್ಯಂಬುಲೆನ್ಸ್ ಅಂಡ ಎನ್ನ ಮರಣನು ಮೀಪವನ ಸೇವೆ ಯಾನು ಮೀ ಪಾವನಿ ಅಕ್ಕಲ ಆ್ಯಂಬುಲೆನ್ಸ್ ಕೊನೊಪುನಿ 5 ಪಕ್ಕ ಒವ್ವೇ ಒಂಜಿ ಜಾಗೆಡು ಏರೆ ಪಾಪದಕ್ಕಲು ಸರಿಯಾಡತ್ತಂದ ಇಂಚಿನನೇ ಆವಡು ಆ ಕಾರ್ಯಕ್ರಮ ಯಾನು
ಖಂಡಿತ ಭಾಗವಹಿಸುವ ಎಂಡದಾಲ ಇಜ್ಜಿ ವಿದ್ಯೆ ಅಂತೂ ಇಜ್ಜಿ ವಿದ್ಯೆ ಕೊರಂದಿನ ಬಕಲ್ಲ ಎಡ್ಡೆನೆ ಅಂಡು ದಯ ಬಂದಾಂಡ ವಿದ್ಯೆ ಇಜ್ಜಂಡೆ ಪೂರಲ ಸಾಧಿಸಿ ದಯ ಬಂದಾಂಡ ವಿರೋಧ ಪಕ್ಷದ ನಾಯಕ ಲೆವೆಲ್ದಲ್ಲಿ ಓದರೆ ಗೊತ್ತಿಲ್ಲ ವಿರೋಧ ಪಕ್ಷದ ನಾಯಕ ಯಾನಾದಿತ್ತೆ ಆಂಡಲ್ಲ ಆ ನಗರಸಭೆಟ್ಟಿ ಅನ್ನುವಂತೆ ಅಲ್ಪ ಇನಿಕ್ಲ ಅಲ್ಪ ಪುದರ್ ಉಂಡು ದಯ ಬಂದಾಂಡ ಅಂಚಿನೊಂಜಿ ಯೋಗ ದೇವಿಯರು ಕೊಡ್ತೇರಿ ಆಂಡ ಕೆಲವೊಂಜಿ ಘಟನೆಲು ಎನ್ನ ಕೈಟ ಆಂಡ ಆರ್ಯ ಕಡೆ ಪ್ರಸ್ತಾಪ ಮಲ್ತೇರಿ ವಿಷಯ ನಾಗರ ಪಂಚಮಿ ದಾನಿ ಕಾಂಡೆ ನಾಗನ ದರ್ಶನಗೊಂದು ಪಿದಾಟ್ನಾಗ ಇಲ್ಲಲ್ಲ ಬಾಜನ ದೆಕ್ಕನಾಗ ಒಂಜಿ ಪೊಂಜು ಕಕ್ಕುಸ್ಸ ಗುರಿಕೆ ಬೂಡ್ದಿತ್ತು ಆತನಗೆ ಯಾನು ಇಲ್ಲಲ್ಲ ಇಜ್ಜಾಂಡು ಏನನ್ನು ತೊಕ್ಕೊಟ್ಟುಗು ನಾಡೊಂದು ಬರ್ತೇರಿ ಇಂಚಿನ ಪೊಂಜು ಒಂಜಿ ಕಕ್ಕುಸ್ದ ಗುರಿಕ್ ಬೂಡ್ದೇರಿಂದು ಅವೇನು ಯಾನು ಬಾರಿ ನೆಟ್ಟಿ ಏರ್ಲ ದಯ ಬಂದಾಂಡ ಒಂಜನೆ ಪೋಡಿನಿ ಬಕ್ಕೊಂಜಿ ರಡ್ಡನೆ ಇಂಚಿನ ಬಂಡ ಕಕ್ಕುಸ್ದ ಗುರಿ ಬಂಡದು ಆಂಡ ಯಾನ್ ಐಕ್ಲ ಜತ್ತದು ಅವೆಲ್ಲಾರೇನು ಆರು ಸಾಧಾರಣ ಒಂಜಿ 130 kg ವೆಯ್ಟ್ ಆರು ಎತ್ತರ ಎತ್ತೇರು ಪೊಂಜವು ಬಾಜನ ದೆಕ್ಕನಾಗ ಪಾಪ ಆರು ಬೂರ್ದಿನಿ ಅಂಚಿನ ಒಂಜಿ ಘಟನೆಲು ಆತಂಡು ಅಂಚಿನೆಲ್ಲ ನಮ್ಮ ಆ ಒಂಜಿ ಬೇಲೆಯನ್ನು ಮಲ್ತದೆ ಅವೆಲ್ಲ ಕೊನೆ ಎನ್ ಬಸ್ಸು ಮುಲ್ಪ ನಮ್ಮ ನಡುಮುಗೆರಡು ಬೂಡ್ದು ಪುನಾಗ ಮಾತೆರೆಲ್ಲ ಮಿತ್ತು ಮಲ್ತ ಎಣ್ಣೆ ಇಲ್ಲದ ಬರಿತ ಜನ ಆ ಜನ್ನೆ ಮಿತ್ತು ಬತ್ತದು ಮೈಲ್ ಕಲ್ಲಡು ಕುಳ್ದಿತ್ತನು ಮಾತೆರೆಲ್ಲ ಗಾಡಿ ಕಡಪುರಿ ಅರಡಕ್ಕೆ ಎಂಡ ಈರ್ದಾನೆ ಕುಳ್ದಿನಿ ಯಾನು ಇಲ್ಲಡೆ ಎತ್ತಲೆ ಬಂಡನು ಯಾನು ಬೊಟ್ಟಿ ದಾದಾ ಪುಂಡಿಗೆ ಎನ್ನಾಗ ಇಂಜಿ ಹೆಂಗೆ ಒಂಚೂರು ತಿಗಲೆಬೇನೆ ಪುಂಡು ಒಂದು ಆತೆ ಬಂಡನು ಯಾನು ಅರೆಲ್ಲ ಜೀಪುಡು ಬಾರ್ದು ಎನ್ನ ಜಕ್ಕೆಲ್ಡು ಅರೇನು ಜೆಪ್ಪುಡಾದು ಪಂಪಾಯಿಲ್ ಎತ್ತಿನಾಗ ಆರು ತೀರ್ಬೋಯರು ದಾಯ ಬಂದಾಂಡ ಒಂದು ನಮ್ಮ ಉಳ್ಳಾಲ ನಗರಸಭೆತ್ತ ಅಧ್ಯಕ್ಷರಾದಿತ್ತಿನಂಚಿನ ಚಿತ್ರಕಲಾ ಅರ್ನ ಮಾಮು ಎನ್ನ ಜಕ್ಕೆಲ್ಡು ಸಹಿತನಾರು ದಾಯ ಬಂದಾಂಡ ಇಂಚಿನ ಪೂರ ಘಟನೆಲು ಎನ್ನ ಕೈಟು ಆತಂದು ಸೇವೆ ಮಲ್ತೊಂದುಳ್ಳೆ ಆಂಡ ಪ್ರಶಸ್ತಿಗತ್ತು ಎನ್ನ ಸೇವೆ ನಿರಂತರ ಇಂಚನೆ ಒಪ್ಪುಂಡು ನಿಖಿಲ್ ಕೋರ್ನ ಗೌರವ ನನ್ನತಿ ಈ ಸೇವೆಯನ್ನು ಹೆಚ್ಚಿಸಾಂಡದು ಪಣ್ಯರೆ ಯಾನ ನಿಖಿಲ್ನ ದುಮ್ಮು ಪಣ್ಣೊಂದುಳ್ಳೆ ಎಂಕ್ ಈ ಅವಕಾಶ ಕೊರ್ನೆಕ್ ಧನ್ಯವಾದ. ಬಿಜೆಪಿ ಮಂಗಳೂರು ಮಂಡಲದ ಕೋಶಾಧಿಕಾರಿ ಶ್ರೀ ಜಿತೇಂದ್ರ ಶೆಟ್ಟಿ ತಲಪಡಿಗೊತ್ತು ಇರ್ನ ಪಾತ್ರಗೂ ಇದ್ದ ವಿಶೇಷವಾದ ಸಮಾಜಕ್ಕೂ ಬೋಡಿತನ ಮಾತ ಅನುಕೂಲತೆಗೆ ಸ್ಪಂದಿಸೊಂದು ದೀಪಾವಳಿದ ವಿಶೇಷ ಈ ಗೂಡು ದೀಪದ ಸ್ಪರ್ಧೆ ಮಂತೊಂದು ಒಂಜಾತ್ ಜನಕ್ಲೇನು ಒಂಜಿ ವೇದಿಕೆದ ಅಡಿಟ್ಟುಕೊಳ್ಳಾದ ಸಮಾಜಕ್ಕೂ ಸಂದೇಶ ಕೊರ್ಪುಣ ಅಭಿನಂದನೆಯ ಕಾರ್ಯಕ್ರಮ ಭಾರಿ ಯಶಸ್ವಿಯಾದ 15 ವರ್ಷಡು ಮಲ್ತೊಂದುಳ್ಳೇರಿ ಈ ಕಾರ್ಯಕ್ರಮದ ಪೊರ್ಲುದ ಲೇಸನು ಉದ್ಘಾಟನಾ ಮಂತ್ರಂಚಿನ ಗಂಗಾಧರ ಉಳ್ಳಾಳ್ರು ಪೇರು ಸಭಾಧ್ಯಕ್ಷತೆ ವಯಸ್ಸಿನಂಚಿನ ಎನ್ನ ಪ್ರೀತಿದ ಚಂದ್ರಸಣ್ಣ ಪೇರು ಅಂಚನೆ ವಿಶಿಷ್ಟವಾದ ಯೋಗ್ಯತೆ ಅರ್ಹತೆ ಬೊಕ್ಕ ಸಮಾಜಡು ಅರ್ಹ ವ್ಯಕ್ತಿಗೆ ರಡ್ಡು ಜನಕ್ಲಿಗೆ ಭಾರಿ ಗೌರವದ ಸನ್ಮಾನ ಕೊರಿಯಾರೆ ಈ ಸನ್ಮಾನದ್ದು ಈ ಭಗತ್ ಸಿಂಗ್ ಪ್ರತಿಷ್ಠಾನದ ಗೌರವ ಹೆಚ್ಚಿಗೆ ಆಪುಣಂದು ಏನು ಪಣಿಯರೆ ಭಾರಿ ಖುಷಿ ಪಡೆ ಒಂದುಳ್ಳೆ ದಾಯಪಂಡ ಯೋಗ್ಯರನು ಅರ್ಹರನು ಯಪ್ಪೆ ರಾಜರಾಜೇಶ್ವರನ ಜಾಲಡು ಲೆತ್ತದು ಅಕ್ಲೆ ಗೌರವ ಕೊರ್ಪುಣಿಂದು ಪಂಡ ಮಲ್ಲ ವಿಷಯ ಅವೆಟ್ಲ ನಿಖಲು ಏರಿಗೂ ಮಾನದಂಡದ ಮಿತ್ತು ಸನ್ಮಾನ ಕೊರ್ಪರು ಪಂಡ ವಿಚಾರದ ಬಗ್ಗೆ ಮಸ್ತ್ ಪಾತೇರಿಯರು ಐತ ಬಗ್ಗೆ ಹೆಚ್ಚಿಗೆ ಪಾತೇರಿಜಿ ಖಂಡಿತವಾದ ಯೋಗ್ಯತೆ ಅರ್ಹತೆ ಇತ್ತಿನ ಅಕ್ಲೆಗೆ ಸನ್ಮಾನ ಮಂತದಾರ ಪಂಪುಣ ನಮ್ಮ ಮನಸ್ಥ ಅಂಬೋಣ ಅವು ಖಂಡಿತ ಸತ್ಯನೇ ಉಂಡು ದಯಪಂಡ ಒಂದು ವಿಶಿಷ್ಟ ಚಿಂತನೆ ನಮ್ಮ ಯುವ ಜನಕಲ್ನ ಭಗತ್ ಸಿಂಗ್ ಪ್ರತಿಷ್ಠಾನದ ಜವಣಿರ್ನ ದಯಪಂಡ ಗೂಡು ದೀಪದ ಉಲೈಡ್ ಒಂಜಿ ಸ್ಪರ್ಧೆ ಸತ್ಯ ಪನ್ಪೆ ಆ ಸ್ಪರ್ಧೆಗೆ ತಯಾರಿಯಾದ ಬರ್ಪುಣಕ್ಕಲು ಏತು ಸಿದ್ಧತೆ ಮಂತೊನುವೆರು ದಾಯಪಂಡ ಒಂಜಿ ಗೌರವ ಪನ್ಪುಣ ದೃಷ್ಟಿಡು ಒಂಜಿ ದೀಪಾವಳಿದ ಕಾರ್ಯಕ್ರಮದ ಗೌರವ ಪಂಡದ ಅಕ್ಲು ಬತ್ತು ನಮ್ಮೊಟ್ಟಿಗೆ ಸೇರುಂಟೇರು ಅವೆತ ಒಟ್ಟಿಗೆ ಈ ಕಾರ್ಯಕ್ರಮ ಅಂತ ನಿಕ್ಲೆಗಿಲ್ಲ
ದಾಯ ಪಂಡ ಒಂಜಿ ಯಶಸ್ವಿ ಒಂಜಿ ಗೌರವದ ಒಂಜಿ ಕಾರ್ಯಕ್ರಮ ಅಂತಾರೆ ಪಂಡ ನಿಖಿಲಿಗಳ ಒಂಜಿ ಐಕ್ ತೂಕ ತಿಕ್ಕುಡು ಪೊರ್ಲುದ ಯೋಗ್ಯರನ್ನು ಪೂರ ಸಭಾವೇದಿಕೆ ಕುಳ್ಳಾದರೆ ಪೂರ ವ್ಯವಸ್ಥೆ ಎಲ್ಲ ಅಚ್ಚುಕಟ್ಟಾದ ನಿಖಲು ಇನಿ ಕೋಡತ್ತು ಏನು ಮಸ್ತ್ ಸಲ ನಿಖಲ ಕಾರ್ಯಕ್ರಮಕ್ಕೆ ಅತಿಥಿ ಅದು ಬೈದೆ ಪ್ರತಿ ಸಲ ಭಾರಿ ಅರ್ಹವಾದ ಭಾರಿ ಪೊರ್ಲುಡು ಅಚ್ಚುಕಟ್ಟಾದ ನಿಖಲ ಕಾರ್ಯಕ್ರಮ ಮಲ್ಪರು ಭಾರಿ ಅಭಿನಂದನೀಯ ಕಾರ್ಯಕ್ರಮ ಒಂದು ಅಂಚಾದ ನಿರಂತರ ಈ ಕಾರ್ಯಕ್ರಮವನ್ನು ನಿಖಲಿಗೆ ಮಲ್ಪನ ಶಕ್ತಿನ ದೇವಿರ ಕೊರಡು ಐಕ್ ಮಾತೆಲ್ಲ ರಾಜಕೀಯ ರಹಿತವಾದ ನಿಖಲು ಮಾತೆಲ್ಲ ಇದ್ದಾರೆ ನಂಗೆ ಖುಷಿ ಅವು ಎನ್ನ ಮಸ್ತ್ ಪ್ರೀತಿದ ಸುರೇಶನ್ನೇ ಉಳ್ಳೇರು ಬೊಕ್ಕ ಮಾತ ಗೌರವಾನ್ವಿತ ಅತಿಥಿನಕ್ಲೆ ಎನ್ನ ಪಾರ್ಟಿದ ಅಧ್ಯಕ್ಷರು ಉಳ್ಳೇರು ಸಂತೋಷನ್ನೇರು ಮಾತ ಪ್ರಮುಖರನ್ನು ಕುಳ್ಳಾದಿ ಸಭಾ ವೇದಿಕೆ ನಿರ್ಮಾಣ ಮಾಡ್ತಿದ್ದಾರೆ ಭಾರಿ ಖುಷಿತ ಕಾರ್ಯಕ್ರಮ ನಿರಂತರ ನಿಖಲಿಗೆ ಈ ಕಾರ್ಯಕ್ರಮ ಅನ್ಪರೆ ದೇವರ ಶಕ್ತಿ ಕೊರಡು ಅಪ್ಪನ ಜಾಲಡಾಪನ ಕಾರ್ಯಕ್ರಮ ನಿಕ್ ದೇವರ ದಯಲ ಉಂಡು ಅಂಚಾದ ಎಡ್ಡೆ ಸಂದೇಶಲ ಈ ಒಂಜಿ ಸಭಾ ವೇದಿಕೆದ್ದು ಸಮಾಜಗೂ ಪೋವಡು ಹಿಂದೂ ಧರ್ಮಗೂ ಚಿಂತನೆ ಮನ್ಪುಣಂಚಿನ ಹಿಂದೂ ಧರ್ಮದ ಬಲಿಷ್ಠತೆಗೆ ಒಂಜಿ ಪೂರಕವಾದ ಈ ಸಂಸ್ಥೆ ಕೆಲಸ ಮಲ್ಪಡು ಬಣ್ಣ ಪಾತ್ರದೊಟ್ಟಿಗೆ ಎನ್ನ ರೆಡ್ಡು ಪಾತ್ರ ಉಂತವೆ ಧನ್ಯವಾದ ಸೊಲ್ಮೆಲು ಎರಡು ಒಂಜಿ ಬಹುಮುಖ ಪ್ರತಿಭೆ ಮುನಂಚಿನ ಸೌರವ್ ಸಾಲಿಯನ್ ಬೇರೆಗೆ ಈ ಒಂಜಿ ವೇದಿಕೆಡು ಅಭಿನಂದನೆ ಮಲ್ಪೆರಲ್ಲ ಬೆಂಬಲ್ತದೆ ಅಭಿನಂದನಾ ಪೀಠಗೂ ಶ್ರೀ ಬಹುಮುಖ ಪ್ರತಿಭೆ ಸೌರಭ್ ಸಾಲಿಯನ್ ಬೋರ್ಡ್ ಪಂಡದ ಭಿನ್ನಯನ ಮಲ್ತದಲ್ಲ ಕೆನರಾ ಕಾಲೇಜಲ್ಲಿ ಪ್ರಥಮ ಬಿಕಾಂ ವಿದ್ಯಾರ್ಥಿ ಅನೇಕ ಟಿವಿ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ 150ಕ್ಕೂ ಹೆಚ್ಚು ಅಧಿಕ ವೇದಿಕೆಗಳಲ್ಲಿ ತಮ್ಮ ಕಲೆಯ ಮೂಲಕ ಜನ ಮೆಚ್ಚುಗೆ ಗಳಿಸಿ ವಾಕ್ಚಾತುರ್ಯದಿಂದ ಮೆಚ್ಚುಗೆ ಗಳಿಸಿ ಜೊತೆಯಾಗಿ ಶಿಕ್ಷಕನಾಗಿ ಗುರುತಿಸಿಕೊಂಡು ಇವರೆಗೂ 250ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿರುತ್ತಾರೆ. ಕರ್ನಾಟಕ ಪ್ರತಿಭಾರತ್ನ ಪ್ರಶಸ್ತಿ, ರಾಜ್ಯೋತ್ಸವ ಸಾಧಕ ಪುರಸ್ಕಾರ, ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ತನ್ನ ಮುಡಿಗೇರಿಸಿಕೊಂಡು ನವದೆಹಲಿಯ ಸಂಸತ್ ಭವನದಲ್ಲಿ ಏರ್ಪಡಿಸಿದ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಷ್ಟ್ರ ಮಟ್ಟದಲ್ಲಿ ನೆಹರು ಯುವ ಕೇಂದ್ರದಿಂದ ಕರ್ನಾಟಕವನ್ನು ಪ್ರತಿಷ್ಠಿಸಿದ ಏಕೈಕ ವ್ಯಕ್ತಿಯಾಗಿದ್ದಾರೆ. ತಮ್ಮ ಕಲಾ ಸಾಧನೆಗೆ ಹೀಗೆ ಮುಂದುವರೆಯಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಂಗಳೂರಿನ ಹೆಸರನ್ನು ತಮ್ಮದಾಗಿ ಗುರುತಿಸುವಾಗಲಿ ಎಂಬುದು ಹಾರೈಕೆಯೊಂದಿಗೆ ತಾವೆಲ್ಲ ಅತಿಥಿ ಅಭ್ಯಾಗತರು ಅವರನ್ನು ಅಭಿನಂದಿಸಬೇಕಾಗಿ ತಮ್ಮೆಲ್ಲರಲ್ಲೂ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಇವೊಂಜಿ ಪ್ರಶಸ್ತಿನ ಅಭಿನಂದನೆ ನಮ್ಮ ವೇದಿಕೆದ ಅತಿಥಿ ಗಣ್ಯರು ಕೊರೊಂದಿಲ್ಲೇರು ನನ್ನ ತುಂಬುದ ಏನ ಈ ಒಂಜಿ ಕಾರ್ಯಕ್ರಮ ನಾತ್ ಹೆಚ್ಚಿನ ನೆಟ್ ಏನ ಮುಡಿಗೇರಡು ಪನ್ಪುನ ಆಶೀರ್ವಾದ ದೊಡ್ಡಗೂ ಅತಿಥಿನ ಒಟ್ಟಿಗೂ ಇರಗೆ ಅಭಿನಂದನೆ. ದುಂಬುದ ಅಭಿನಂದನೆ ಪೀಠಗೂ ಪ್ರಮೋದ್ ಉಳ್ಳಾಲ್ ಮೇರೆನೆ ಲೆತ್ತದಲ್ಲ ಸೌರಭ್ ಭಿನ್ನ ಮಲ್ತದಲ್ಲೇ ಭರತನಾಟ್ಯ ಕಲೆಯಲ್ಲಿ ಹಲವಾರು ನೃತ್ಯಪಟುಗಳಿಗೆ ಗುರುವಾಗಿ ಸಮಾಜದಲ್ಲಿ ಸರಳತೆಯಿಂದ ಎಲ್ಲರನ್ನೂ ಆತ್ಮೀಯ ಸಂಬಂಧವನ್ನು ಇರಿಸಿದ ದೂರದರ್ಶನ ಕಲಾವಿದರು, ನೃತ್ಯ ಸೌರಭ ನಾಟ್ಯಾಲಯ ಉಳ್ಳಾಲ ಇದರ ಸ್ಥಾಪಕರು, 2023ನೇ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕರಾದ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಅವರಿಗೆ ಹೃದಯಾಳಂತರದ ಅಭಿನಂದನೆಗಳು. ಭಗವಂತನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ, ಭವಿಷ್ಯದಲ್ಲಿ ಇನ್ನಷ್ಟು ಪ್ರಶಸ್ತಿಗಳು ತಮ್ಮ ಮುಡಿಗೇರಲೆಂಬ ಆಶಯದೊಂದಿಗೂ ಯಾರಿಗೆ ಅಭಿನಂದನೆ ಮಲ್ಪಡು ಅತಿಥಿ ಅಭ್ಯಗತರಡ ಪ್ರೀತಿ ಪೂರ್ವಕವಾದ ಕೇನೊಂದಿಲ್ಲ ಇವೊಂಜಿ ವೇದಿಕೆಡೆ 2 ಜನ ಅಭಿನಂದನೆಗೆ ಅರ್ಹರಾಯಿನ ವ್ಯಕ್ತಿಗಳಿಗೆ ಎಂಗಲು ಅಭಿನಂದನೆ ಮಲ್ತೊಂದಿಲ್ಲ. 2 ಜನಕ್ಲ ಜೋರಾಯಿನ ಕೈ ತಾಟಿದ ಹೊರಟು ಪ್ರಮೋದ್ ಉಳ್ಳಾಲ್ ಅವರಿತಿ ಸೌರಭ್ ಸಾಲಿಯನ್ ಬಗ್ಗೆ 2 ಜನಕ್ಲ ಕೈ ತಾಟಿದ ಹೊರಟು ಪ್ರೀತಿದ ಸೊಲ್ಮೆಲಿನ ಸಂದಾಯಿತ ಮಲ್ಪಕ ನಾತ್ ನಿಂಗಲ ಆ ಒಂಜಿ ಕಿರೀಟಗೂ ಪ್ರಶಸ್ತಿದ ಸುರಿಮಲನೆ ಬರಡ ಪನ್ಪುನ ಆಶೀರ್ವಾದದ ಒಟ್ಟಿಗೂ ನಿಖಿಲಿಗೆ 2 ಜನಕ್ಲ ಈ ಒಂಜಿ ಕಾರ್ಯಕ್ರಮಗೂ ಬಂದದ ಪ್ರಶಸ್ತಿ ಅಭಿನಂದನೆ ಸ್ವೀಕರಿಸ ಬಂಧನಕ್ಕೆ ನಿಖಿಲಿ 2 ಜನಕ್ಲ ಸೋಲೈತದ ಸೊಲ್ಮೆಲಿನ ಸಂದಾಯಿತ ಬಂದದಲ್ಲ ಶ್ರೀ ಭಗವಂತ ಶ್ರೀ ಪ್ರಮೋದ್ ಉಳ್ಳಾಲ್ ಅವೇ ರೀತಿ ಸೌರಭ್ ಸಾಲಿಯನ್ ಮೇರೆಗೆ ಅತ್ಯಂತ ಸಂತೋಷ ಒಂದುಂಡು ಅಂಚನೆ ಅತ್ಯಂತ ನೆನಪುದಿದು ನಂಚಿನ ಒಂಜಿ ಕಾರ್ಯಕ್ರಮ ಇನ್ನಿತ ಈ ಒಂಜಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಕಾರ್ಯಕ್ರಮ. ದೀಪಾವಳಿದ ಈ ಒಂಜಿ ಸಂದರ್ಭಡು ಈ ಸಮಾಜಡು
ನಮ್ಮಲ್ಲಿ ಹಿಡಿತನ ಕತ್ತಲಿನ ದೂರ ಪನ್ಪದು ಬುಲ್ಪು ಪನ್ಪಿನ ಸುಜ್ಞಾನನ ಕೊರ್ಪಿನ ಪರ್ಬ ದೀಪಾವಳಿ ಪರ್ಬ ನಂಗೆ ಮಾತೆಲ್ಲ ಗೊತ್ತಿದ್ಲ ಕನಿ ಕರಿನ ವಾರ ದೀಪಾವಳಿ ಪರ್ಬ ಎಲ್ಲ ಶುಕ್ರವಾರ ಮುಟ್ಟ ತುಳಸಿ ಪರ್ಬ ಮುಟ್ಟ ನಮ್ಮ ಈ ದೀಪಾವಳಿದ ಕಾರ್ಯಕ್ರಮನು ದೇಶದಾದ್ಯಂತ ಅತ್ಯಂತ ಭಕ್ತಿ ಶ್ರದ್ಧೆಯಲ್ಲಿ ನಮ್ಮ ಆಚರಣೆ ಮಂತದಿಲ್ಲ ಬಂದರೆ ಈ ಒಂಜಿ ಕಾರ್ಯಕ್ರಮದ ನಿಮಿತ್ತ ಇನಿ ದೀಪಾವಳಿದ ಹೊರ್ತುಡು ಗೂಡು ದೀಪ ಸ್ಪಂತನು ಆಯೋಜನೆ ಮಾಡ್ತೇವೆ ಬಹುಶಃ ಇಂದೊಂಜಿ ಎಡ್ಡೆ ಕಾರ್ಯಕ್ರಮ ಅಂತ ಪಂಡ್ರೆ ನಾನು ಇಚ್ಛೆ ಪಡೆಪೆ ದಾಯಕ ಪಂಡ ನಮ್ಮ ಈ ಒಂಜಿ ತುಳುನಾಡು ಪರಶುರಾಮನ ಸೃಷ್ಟಿ ಅಂಚನೆ ಬ್ರಹ್ಮರ್ನ ಒಂಜಿ ಸೃಷ್ಟಿದ ಈ ತುಳುನಾಡು ದೀಪಾವಳಿ ಪರ್ಬ ನಮ್ಮ ತುಳು ಜನಕ್ಕೆ ಒಂಜಿ ಪ್ರಮುಖವಾಗಿ ನಂಚಿನ ಪರ್ಬ ಈ ಒಂಜಿ ಪರ್ಬಡು ಬೇತೆ ಬೇತೆ ನಮ್ಮ ಕಾರ್ಯಕ್ರಮ ಮಲ್ಪ ತುಳುತ ನಮ್ಮ ಬೆನ್ನಿ ದಕ್ಲನ ಈ ಒಂಜಿ ಪ್ರಮುಖವಾದ ಇಂಜಿನ ಪರ್ಬ ದೀಪಾವಳಿ ಪರ್ಬ ಆ ಒಂಜಿ ಪರ್ಬ ನಮ್ಮ ಈ ಒಂಜಿ ಗ್ರಾಮೀಣ ಪ್ರದೇಶಡು ಅತ್ಯಂತ ಒಂಜಿ ಶ್ರದ್ಧೆಡು ಭಕ್ತಿಡು ಆಚರಣೆ ಮಲ್ಪ ದೀಪಾವಳಿದ ಬನ್ನಿ ಮೆಯ್ಕ್ ತಾರೀಕು ಕೆಬಿಕ್ ಎಣ್ಣೆ ಪಾರ್ದು ಬೆಚ್ಚನೀಡು ಮೀಪುನಂಚಿನ ಒಂಜಿ ಪರ್ಬ ಅಂಚನೆ ತುಳುವೇರ್ನ ಒಂಜಿ ಬೇಸಾಯದ ಏನೇಳು ತಿಂಗಳದ ಸುರೂತ ಬುಳೆ ನಂಗೆ ಇಲ್ಲದ ಜಾಲಗೆ ಬೂರ್ನಂಚಿನ ಒಂಜಿ ಪೊರ್ತುಡು ಆ ಬುಳೆಗೆ ನಮ್ಮ ಪೂಜೆ ಮಲ್ತದ ಉಲಾಯಿ ಪಾಡ್ನಂಚಿನ ಒಂಜಿ ಕ್ರಮ ಅಂಚನೆ ನಮ್ಮ ಸಾಗೊಳಿದ ಕಂಡೆ ಎಂಚಿನುಂಡ ಐಕ್ ದೀಪನು ಪೊತ್ತಾದು ಬಲೀಂದ್ರನ್ ಲೆಪ್ಪುನಂಚಿನ ಒಂಜಿ ಸಂಪ್ರದಾಯ ಅಂಚನೆ ಐದು ಪಕ್ಕ ಲಕ್ಷ್ಮೀ ಪೂಜೆ ಎಂಚಿನುಂಡ ಅದರಿಂದ ನಮ್ಮ ಜೀವನದ ಅವಿಭಾಜ್ಯ ಅಂಗವೈನಂಚಿನ ಗೋವುಲೆನ ಒಂಜಿ ಪೂಜೆ ವರ್ಷ ಇಡೀ ನಮ್ಮ ಐನು ಕಂಡ ದಪ್ಪೆರ ಅದು ಪತ್ತಂಡ ಪೇರೆಗಾದು ಐನು ಉಪಯೋಗ ಬಂದ ಸಂದರ್ಭ ಆ ಒಂಜಿ ದಿನ ನಮ್ಮ ಐಕ್ ಪೂ ಪಾಡ್ದು ಮೀಪಾದು ಐಕೊಂಜಿ ತೆನಸು ಕೊರ್ಪುನಂಚಿನ ಸಂಪ್ರದಾಯ ನಮ್ಮ ಹಿರಿಯರಿಗೆ ದಿಂಚಿ ನಡತೊಂದು ಬರ್ತದೆ ಸಂಪ್ರದಾಯ ಅವು ನನ್ನಲ ಜೀವಂತ ಅದು ಒರಿಯೊಡ್ದು ಪಂಡಾಂಡ ನಮ್ಮ ಮಾತೆರ್ಲ ಈ ಒಂಜಿ ಸಂಪ್ರದಾಯನು ಒರಿತೊಂದು ಪೋಪುನಂಚಿನ ಅವಶ್ಯಕತೆ ಉಂಟು ಐದೊಟ್ಟಿಗೂ ನಮ್ಮ ಈ ಒಂಜಿ ಗೂಡು ದೀಪ ಒಂಜಿ ಕಾರ್ಯಕ್ರಮ ನಮ್ಮ ಎಲ್ಲಿ ಪುನಃ ಮಾತೆರ್ಲ ಗೊತ್ತುಪ್ಪು ಈ ಒಂಜಿ ದೀಪಾವಳಿಗೆ ಒಂಜಿ ಗೂಡು ದೀಪ ಮಲ್ಪೆರೆ ಸಾಧಾರಣ ಒಂಜಿ ತಿಂಗಳು ತುಂಬ ನಮ್ಮ ಪ್ರಯತ್ನ ಬರ್ಪ ದಯಪಂಡ ಊಟಿತ್ತಿನಂಚಿನ ಲೆಂಕಿರಿನ ಕರ್ತದು ಐನು ನುಂಗಾದು ಗೂಡು ದೀಪಕ್ಕೆ ಐಗೆ ಬಣ್ಣಗೆ ಹಾಕಾಜಿ ಪತ್ತಾದು ಐಗೆ ದೀಪ ದೀದು ಮನ್ಪುನಂಚಿನ ಒಂಜಿ ನಮ್ಮ ತುಳುನಾಡದ ಒಂಜಿ ಸಂಪ್ರದಾಯನು ಬಹುಶಃ ಇನಿ ಈ ಒಂಜಿ ದೀಪಾವಳಿದ ಪರ್ಪೋಡು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಕ್ಲ ಐನು ಮುಂದುವರಿಯರೆ ಆ ಒಂಜಿ ಸಂಸ್ಕೃತಿ ಒರಿಪಯರೆ ಅಕ್ಲ ಪ್ರಯತ್ನ ಬರೊಂದುಲ್ಲೇರು ಪನ್ಪಿನಿ ಅನ್ಪಂಡ್ರೆ ಇಚ್ಛೆ ಪಡೆಪೆ ದಯಪಂಡ ನಮ್ಮಂಚಿನ ಎತ್ತೋ ಒಂಜಿ ಈ ತುಳುನಾಡದ ಸಂಸ್ಕೃತಿ ಎಂಚಿನುಂಡ ಆಚಾರ ಎಂಚಿನುಂಡ ವಿಚಾರ ಎಂಚಿನುಂಡ ಅವಿನ ಮಾತ ನಮ್ಮ ದುಂಬುದ ಜನಗಳಿಗೆ ಲೊತ್ತೊಂದು ಪೋಪುನ ಬಹಳ ಅಗತ್ಯವಾದುಂಡು ಅನಿವಾರ್ಯವಾದುಂಡು ಅವಶ್ಯಕತೆವಾದುಂಡು ಪನ್ನಿರಾಣಿ ಇಚ್ಛೆ ಬೇಡಪೆ ದಯಪಂಡ ಇನಿ ಆಧುನಿಕ ಈಗೊಟ್ಟು ನಮ್ಮ ಉಲ್ಲ ನಮ್ಮ ಬೇತೆ ಬೇತೆ ಈ ಒಂಜಿ ದೇಶದ ಮನ್ನಡೆ ಎಂಚಿನ ಸಂಸ್ಕೃತಿ ಎಂಚಿನುಂಡ ನಮ್ಮ ಆಚಾರ ಎಂಚಿನುಂಡ ಅವಿನ ಐನ ಮಾತ ಬುಡೊಂದು ಬರೊಂದು ಸಂದರ್ಭಡು ನನ್ನ ದುಂಬುಗು ನಮ್ಮ ಆಧುನಿಕ ನಿಗಡು ಅಂಚನೆ ವಿದ್ಯಾವಂತರೇ ಆಂಡಲ್ಲ ಈ ಮಾತ ಒಂಜಿ ವ್ಯವಸ್ಥೆಗೆ ನಮ್ಮ ಇತ್ಯದ ಜನಾಂಗ ಐಕ್ ಆಸಕ್ತಿ ತೋಜು ಕೊರಡು ಪನ್ಪಿನಿ ಸಂದರ್ಭಡು ಇಚ್ಛೆ ಪಡುತ್ತೆ ಬಹುಶಃ ಮನುಷ್ಯ ಇನಿ ಬೇತೆ ಬೇತೆ ರಂಗುಡು ಅಭಿವೃದ್ಧಿ ಆಂಡಲ ಆಯನ ಇಲ್ಲದ ಒಂಜಿ ಕೆಲವೊಂಜಿ ಆಚರಣೆ ನಮ್ಮ ರಿಪೋರ್ಟ್ ಅಗತ್ಯವಾದನು ಮನುಷ್ಯ ಪೊತ್ತೊಂದು ಪುನಃ ದೀಪ ಆಪೆಗೆ ಅತ್ತನಾಂಡ ಮನುಷ್ಯ ಆ ಒಂಜಿ ಬೊಲ್ಪು ನಂಗೆ ದೀಪ ಕೊರಂಡ ಮನುಷ್ಯ ಕನ್ನಡಲ ದಯಪಂಡ ದೀಪ ನಂಗೆ ಬೊಲ್ಪು ಕೊರಪುಂಡ ಕನ್ನಡಿ ಆ ಒಂಜಿ ಬೊಲ್ಪುನು ಪ್ರತಿಬಿಂಬಿಸುದಿಗೆ ಪ್ರತಿಯೊರಿ ಮನುಷ್ಯಲ ದೀಪ ಇರ ಸಾಧ್ಯ ಆಯ್ಜಿಂಡಲ ಆ ಒಂಜಿ ಕನ್ನಡಿ ಇರ ಸಾಧ್ಯ ಉಂಡಿಗೆ ದಯಪಂಡ ನಮ್ಮಲೊಡಿತಿನ ಜ್ಞಾನ ಎಂಚಿನುಂಡ ಉತ್ಸಾಹ ಎಂಚಿನುಂಡ ಅವೇನು ಮಾತೇರಿಲ್ಲ ಬೊಕ್ಕೋರಿಯಾಗ ಕೊರ್ಪುನೇ ಜೀವನ ಪನ್ಪುನೇ ಯಾನು ಪಂಡ ಇಚ್ಛೆ ಬಿಡಬೆ ಇನ್ನು ದಾಯ ಪನ್ಪೆ ಪಂಡ ಇನಿ ನಮ್ಮ ವೇದಿಕೆಡು ರಡ್ಡು ಜನಕ್ಕೆ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಬಕ್ಕ ಅಪ್ಪು ಸೇವಾ ಪ್ರಶಸ್ತಿ ಕೊರಿಗೆ ಅಕ್ಲನ ಒಂಜಿ ಎಂಚಿನ ಅಕ್ಲು ಒಂಜಿ ರಂಗೋಡು ಸಾಧನೆ ಮಂತಿರ ಅಕ್ಲ ಎಂಚಿನ ಒಂಜಿ ಅನುಭವ ಉಂಡ ಅಕ್ಲನ ಸಾಧನೆ ನಮ್ಮ ಅನುಕರಣೆ ಮಲ್ಪು ನಾವು ಬಹಳ ಅಗತ್ಯವಾದನು ದಯಪಂಡ ಪ್ರತಿಯೊರಿಯಾಗಲ ಅಕ್ಲನ ಉಳ್ಳಾಯಿಡ ಒಂಜಿ ಎಡ್ಡೆ ಒಂಜಿ ಶಕ್ತಿ ಪುಂಡು ಆ ಒಂಜಿ ಶಕ್ತಿ ನಮ್ಮ
ಪಿದೈ ಕನವುಡಂಡ ಇಂಚಿನ ವ್ಯಕ್ತಿನಕನ ಮಾರ್ಗದರ್ಶನ ಸಹಕಾರ ಸಲಹೆ ಮಾತ್ರ ಅವು ಆಪುನು ಪಂಡ್ರೆ అని ಇಚ್ಛಪಟ್ಟೆ ದಯಪಂಡ ಇನಿ ನಮ್ಮ ತೋಂದುಲ್ಲ ಬೇತೆ ಬೇತೆ ಸಂಘ ಸಂಸ್ಥೆಲು ಬೇತೆ ಬೇತೆ ಕಾರ್ಯಕ್ರಮ ಮಲ್ತೊಂದುಲ್ಲ ಕೇವಲ ಏತು ಬೇಗ ಅವಂಜಿ ಉದಿಪನಾಡ ಅದೇ ಬೇಗ ಅವನಿತಿದ ಸ್ಥಾನಗಳ ಪೋಂದಿಲ್ಲ ಕೇವಲ ಒಂಜಿ ವರ್ಷಡು ಒಂಜಿ ವಾರ್ಷಿಕೋತ್ಸವ ಮಂದಿನ ಅವೇ ಆಕಡೆ ಮಲ್ಲ ಸಾಧನೆ ಪನೊಂದಿರು ಅಂಡ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ನಿರಂತರವಾದ ಏನು ಹಲವಾರು ವರ್ಷದಿಂದ ಮೆಕ್ಲಿನ ಕಾರ್ಯ ಚಟುವಟಿಕೆಗೆ ಅದನ್ನ ಬೇತೆ ಬೇತೆ ಕಾರ್ಯಕ್ರಮ ಪಾಲ್ಗೊಳ್ಳುತ್ತಿದೆ ಇದನ್ನ ರಡ್ನೇ ಕಾರ್ಯಕ್ರಮ ಅಂದ್ರೆ ಸ್ಟೇಜ್ ಅತಿಥಿಯಾದ ಭಾಗವಹಿಸಿದ ಮೆಕ್ಲ ಕಾರ್ಯಕ್ರಮ ಅಕಣ ಬೇತೆ ಬೇತೆ ಸಾಂಸ್ಕೃತಿಕ ಸಾಮಾಜಿಕ ಶೈಕ್ಷಣಿಕ ಒಂಜಿ ಕೆಲಸಗೂ ಬಹುಶಃ ಒಂಜಿ ಯುವ ಜನತೆ ಎಕಡೆ ಪಂಡೇರು ಸ್ವಾಮಿ ವಿವೇಕಾನಂದರು ಹಿಂಗೆ ಖಾಲಿ 10 ಜನನ ಕೊರಲೆ ನಾನು ಈ ದೇಶದ ಭವಿಷ್ಯನೇ ಬದಲ ಮಲ್ಪೆ ಬನ್ಪಿನ ಒಂಜಿ ಪಾತ್ರೆನ ಹಾನಿ ಸ್ವಾಮಿ ವಿವೇಕಾನಂದ ಬಂತೇನೆ ಅಂಡ ಇನ್ನಿದ ದಿನಟ್ಟು ಭಗತ್ ಸಿಂಗ್ದ ಸೇವಾ ಪ್ರತಿಷ್ಠಾನದ ಮಾತಾ ಜವನಿಯರ್ಲ ಈ ಒಂಜಿ ಕೆಲಸವನ್ನು ಅಕಳು ಪ್ರಾಮಾಣಿಕವಾದ ಮಲ್ತೇರಂಡ ಬಹುಶಃ ಸ್ವಾಮಿ ವಿವೇಕಾನಂದ ಪಂದಿನ ಪಾತ್ಯರನ್ನು ನಮ್ಮ ಅಕಡ ಒಂಜಿ ಕನವಲಿ ಪನ್ಪಿನ ಜ್ಞಾನಿ ಸಂದರ್ಭ ಇಚ್ಛೆಪಡೆಪ ನನ್ನ ದುಂಬುಗಳ ಯಾಕಲನ ಒಂಜಿ ಸಾಮಾಜಿಕ ಶೈಕ್ಷಣಿಕ ಅಜ್ಜಿ ಧಾರ್ಮಿಕ ಕೆಲಸ ಕಾರ್ಯರು ನನಾತ್ ಅಭಿವೃದ್ಧಿ ಅವಾರ್ಡ್ ಅಪ್ಪೆ ರಾಜರಾಜೇಶ್ವರಿ ಅಕ್ಲೆಗ್ ಮಾತ್ರೆಗಳ ಐತ ಸದಸ್ಯರುಗಳು ಸಕಲ ಸಂಪತ್ತನ್ನು ಕೊರದು ದೇವರ ಅನುಗ್ರಹ ಮಲ್ಪಟ್ಟು ಬಂದು ಪನದೊಟ್ಟಿಗೆ ಈ ಸಂದರ್ಭಡು ರೆಡ್ಡ ಪಾತ್ಯರ ಅವಕಾಶ ಕೊರ್ನ ನಿಕ್ಲೆ ಮಾತ್ರೆಗಳ ಎನ್ನ ಉಡಾಲ್ದಿಂಜಿ ಸೊಲ್ಮೇಲೆ ಸಂದಾಯಿತ ಮಲ್ತದೆ ಎನ್ನ ಪಾತ್ರೆಗೂ ಚಿಕ್ಕದೀಪೆ ಸರ್ವೇ ಜನ ಸುಖಿನೋಬಹುದು. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಕಾರ್ಯಕ್ರಮ ಪ್ರತಿ ವರ್ಷ ಭಾಗವಹಿಸಿದ ಅವಕಾಶನ ದೇವರಿಗೆ ಕಾರ್ಯಕರ್ತರನ್ನ ನಮ್ಮ ಭಗತ್ ಸಿಂಗದ ಕಾರ್ಯಕರ್ತರ ಮೂಲಕ ಇಂಕ ಒದಗಿಸಲು ಕೊಡ್ತೇವೆ ಬರೀ ಸಂತೋಷ ಆಪುಂಡು ಈ ಬಾಗಡು ಅನೇಕ ಸಂಘ ಸಂಸ್ಥೆಯಲ್ಲಿ ಇದ್ರಲ್ಲ ಇದೊಟ್ಟಿಗೆ ಮಲ್ಲ ಒಂಜಿ ಎರ್ಮೆದ ಗಾರಿ ಹೊಂದಿಕೆಂಡ ಭಗತ್ ಸಿಂಗ್ಲ ಒಂಜಿ ನಮ್ಮ ಯುವಕರನ ತಂಡ ವಿಶೇಷವಾದ ಸಮಾಜ ಸೇವಾ ಕೈಂಕರ್ಯದ ಮೂಲಕವಾದ ಬೇತೆ ಬೇತೆ ಸಮಾಜಮುಖಿ ಕೆಲಸ ಮಲ್ತನಲ್ಲ ಸಾಂಸ್ಕೃತಿಕವಾದ ನಂಚಿನ ಆತನ ಕಲಾ ಸೇವೆದ ಮೂಲಕಲ ವಿಶೇಷವಾದ ಪುದರ್ನ ಪಡೆಯುವ ನಂಚಿನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಇನಿ ಊರೂರ ಮೇಲೆ ಗುರ್ತಿಸುವ ನಂಚಿನ ಸಂದರ್ಭ ಕರಿನ ಉಳ್ಳಾಳದ ಶಾರದೋತ್ಸವ ಸಂದರ್ಭಡ್ಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಕ್ಕೆ ಮನಂಜಿ ಪ್ರಶಸ್ತಿನ ಪ್ರದಾನ ಮಲ್ತೇನೆ ದಾಯಂದಿಗೆಂಡ ಇನಿ ಸಮಾಜಮುಖಿಯಾದ ಕೆಲಸ ಮಲ್ಪುನಂಚಿನ ಹಿರಿಯಕ್ಲೇನು ಜವನೇರನ್ನು ಗುರುತಿಸಾದ ಅಕಲಿಗೆ ಸ್ಫೂರ್ತಿ ಕೊರ್ಪುನ ಮೂಲಕವಾದ ದಾಯ ಪ್ರಶಸ್ತಿ ಕೊರ್ಪರಿಗೆ ಅಕಲಿಗೆ ಪ್ರಶಸ್ತಿ ಅಗತ್ಯ ಇಜ್ಜಿ ರವೀಂದ್ರನಾಥ್ ರೈಕ್ಲೆಗೆ ಪ್ರಶಸ್ತಿ ಬಿಡುತ್ತೋಂಚಿನ ಅವಶ್ಯಕತೆನೇ ಇಜ್ಜಿ ಆಂಡ ಭಗತ್ ಸಿಂಗ್ ದಂಚಿನ ಸಮಾಜ ಸಂಸ್ಥೆಲು ಒಂದು ಪ್ರಶಸ್ತಿ ದಾಯ ಕೊರ್ಪುನದಕ್ಕೆ ಅಂಡ ಇನಿ ರವೀಂದ್ರನಾಥ್ ರೈಕ್ಲು ಮಲ್ತಿನಂಚಿನ ಕೆಲಸ ಇನಿ ಸಮಾಜಕ್ಕೆ ತೆರೆಯೋಡು ದಯ ಪಂಡ ರವೀಂದ್ರನಾಥರ ಮಲ್ತಿನ ಕೆಲಸ ನಂಗೆ ಏರೆಗಳ ಗೊತ್ತಾಗ್ಬಿಡ್ಸಿ ಅವೇನು ಇಂಚಿನ ಭಗತ್ ಸಿಂಗ್ ನಂಚಿನ ಸಂಸ್ಥೆಲು ಗುರುತಿಸಾದು ಅದಕ್ಕೆ ಸಮಾಜಮುಖಿಯಾದ ಗೌರವ ದಿಕ್ಕುನಂಚಿನ ಕೆಲಸ ಕಾರ್ಯ ಮಲ್ತಿನಕ್ಕೋಸ್ಕರ ಇನಿ ಯಾನು ಭಗತ್ ಸಿಂಗ್ ಸೇವಾ ಸಮಾಜ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಯಾನು ಅಭಿನಂದನೆ ಮಂತ್ರ ಇಚ್ಛೆ ಪಟ್ಟು ಬಂದಿಲ್ಲ ರವೀಂದ್ರನೆಲ್ಲ ಅಂಚೇನೆ ಬಲತ ಕೈಟ್ ಕೊರ್ನೋ ದತ್ತ ಕೈಟ್ ಗೊತ್ತಾರ ಬಲ್ಲಿ ಒಮ್ಮನ ರೀತಿಡ್ ಇನ್ನು ಸೋಮೇಶ್ವರದ ಆ ಒಂದು ದೇವಸ್ಥಾನದ ಅಭಿವೃದ್ಧಿ ಅದನ್ನ ಬಾರಿ ಮಲ್ಲ ಕೊಡುಗೆ ಉಂಡು ಆ ಮೂಲಕವಾದ ಇನ್ನು ನಮಗೆ ಸೋಮೇಶ್ವರದ ಒಂದು ಮಲ್ಲ ಪೆರ್ಮೆದ ದೇವಸ್ಥಾನ ನಮ್ಮ ಅದುಂಡು ಎಂಡ ಈ ಸಂದರ್ಭದ ಕುಡಂಜಿಯನ್ನು ವಿನಂತಿಲ್ಲ ಮಂದೊಂದಲ್ಲ ಆಯ್ತಾ ಎಂಚಿನ ವಾರ್ಷಿಕ ರಥೋತ್ಸವ ಉಂಡ ಅವು ಇಡೀ 7 ಮಾಗನೆಗಳ ತೆರಿವಿನಂಚಿನ ರೀತಿಯ ದುಂಬದನೇಕಲ ಭಾರಿ ಗೌಜಿದ ಕಾರ್ಯಕ್ರಮ ನಮ್ಮ ರವೀಂದ್ರ ನೇತೃತ್ವದ ಆವಡು ಪಣಿಪಿನವು ಮನವಿದ ಒಟ್ಟಿಗೆ ಎರಡು ಎನ್ನಂಜಿ ವಿನಂತಿಲ್ಲ ಯಾನಿ ಸಂದರ್ಭದ ಮಲ್ತೊಂದಿಲ್ಲ ಯಾಕೆಂಡ ಇಡೀ ಸೋಮೇಶ್ವರ ಕದ್ರಿಡು ಕುಡ್ಲಡ ಕದ್ರಿ ದೇವಸ್ಥಾನ ಎಂಚೈನಿ ರಥೋತ್ಸವ ಅನ್ನಗ ಪ್ರತಿ ಇಲ್ಲಿಲ್ಲದ ಬಾಲೆಗಳಾಯ್ತ ವಿಚಾರ ಗೊತ್ತುಂಡ ಅಂಚನೆ ಸೋಮೇಶ್ವರದ ವಿಚಾರ ಅಲ್ಲ ರವೀಂದ್ರನಾಥರ ನೇತೃತ್ವ ಬರ್ಪಿನ ವರ್ಷಗಾನಗ ನನಾತ್ ವಿಜೃಂಭಣದ ಆ ರಥೋತ್ಸವ ಆವಾಡ ಬರ್ಪಿನ ಮಾತೇನಲ್ಲ ಊರದಕ್ಕಲ್ಲ ಆಶೆ ಆದುಂಡು ಬರ್ಪಿನ ವರ್ಷಗ ಕೂಡ್ದು ಬರಡಂದು ಯಾನ್ ಈ ಸಂದರ್ಭದ ಅಡ ಮನವಿಲ್ಲ ಮಂತಂದುಲ್ಲ ಬಕ್ಕೊಂದು ವಿಶೇಷವಾದ ಭಗವನ್ನ ಗುರ್ತ ಜನಕ್ಕಲು ಹೇರ್ಲಿಚ್ಚಿದೆ ಯಾಕೆಂದ ಅದಕ್ಕೆ 52 ವರ್ಷದ ಆರೆ ಬಂದಿದೆ ಕಡೆ 55 ವರ್ಷದ ಸಸ್ತ್ಯಾಬ್ದ ಮನ್ಪಗ ಅಂತ ಸಂತೋಷ ಪೂರ ಆಲೋಚನೆ ಮಲ್ಪನಾಗ 6 ಬಂದಿದೆ 52 ವರ್ಷ ಅಂಟ ಹಿಂಕಂದು ಏರಲ್ಲ ಭಗವಾನ್ ಇರನ್ನು ತೊಂಡ ಯಾನ ಸಮೇತ ಭಗವಾನ್ ಹೋಮಣ ಏಕವಚನಡು ದಯಪಂಡ ಅರ್ಣ ಮೆತ್ತಿನ ಪ್ರೀತಿ ಸಲಿಗೆ ಆ ಪ್ರೀತಿ ಸಲಗದ ಕಾರಣಕ್ಕೋಸ್ಕರವಾದ ಇನಿ ಭಗವಾನ್ ದಾಸ್ ಭಗವಾನ್ ಅನ್ನೆ ಅತನ ಭಗವಾನ್ ಮಾಮು ಮನ್ಪುಣಂಜನ ಅನ್ನ ಕೆಬಿಟಿ ಅನ್ನ ಕೇಂದ್ರಿಸಿ ತೊಕ್ಕೊಟ್ಟು ಪ್ರತಿಯೊರಲ್ಲೇ ಪುನಃ ಭಗವಾನ್ ಪಂಡ ಎಲ್ಲಿ ಹಾಕಲಿಕ್ಕೆ ಜೋಗಲಾದು ಹಿರಿಯ ಹಾಕಲಿಕ್ಕೆ ಹಿರಿಯಾದು ಒಂದು ಮಾತಿರಲ್ಲ ಪ್ರೀತಿ ಕೊನಪುಣಂಜ ವ್ಯಕ್ತಿಯರಿಗೆ ತೊಕ್ಕೊಟ್ಟು ಯಾಕಂದ್ರೆ ಸಂತೋಷ ಪಂಡೇರ ಕೇಂದ್ರವಲ್ಲ
ಗಲಟಂಡಲಾರೆ ಬುಡ್ಪಯರ್ಲಾರೆ ಪುನಪುಲ್ಲಾರೆ ಕನಪುಲ್ಲಾರೆ నేను ಮಾತ್ರ ಮಲ್ಪುಣಿ ಎರಿಗೆಂಡ ಭಗವಾನ್ ಅಂಚಿನ ಒಂಜಿ ವ್ಯಕ್ತಿ ಭಾರಿ ಒಂಜಿ ವಿಶೇಷ ಅದಕ್ಕೆ ಗೌರವದ ಎಂದಿಗೆಂಡ ನಂಗೆ ಮಾತ್ರ ಗೊತ್ತುಂಡು ಮರಣ ಪಂಪಿನ ಪ್ರತಿ ಒಂಜಿ ಮನುಷ್ಯ ಇದ್ದಿ ನಾವು ಏರ್ನೆಲ್ಲ ಮರಣ ಆವಂದಿನಂಚಿನ ಇಲ್ಲಿಜ್ಜಿ ಪುಟ್ಟಂದಿನಂಚಿನ ಇಲ್ಲಿಜ್ಜಿ ಅಂಚಾದ ಮರಣದಲ್ಪ ಇಡೀ ಕೂಡ ನಂಗೆ ದಾದಾತನಕ್ಕೆ ನಮ್ಮ ತುಳುನಾಡದ ಸಂಸ್ಕೃತಿಯೇ ನಂಗೆ ಗೊತ್ತಿಸಿ ಮರಣ ಮಲ್ಪನಾಗ ಮರಣದ ಪೊರ್ತುಗು ಮರಣದ ತರೆ ವಾಮೇಕ ಬಾಡು ಕಾರು ವಾಮೇಕ ಬಾಡು ಪಂಪಿನವೇ ನಮ್ಮೆಲ್ಲದಕ್ಕೆ ಗೊತ್ತಿಜ್ಜಿ ಕಾರಣದಾದಂದಿಗೆ ನಮ್ಮ ಮರಣದ ಕಾರ್ಯಕ್ಕೆ ಪೋಪುಜ ನಮ್ಮ ಕಾಲಿ ಪೋಪುಣ್ಯಪ್ಪ ಅಂದಿಗೆಂಡ ಮಸಣದಾಡೆ ಬಲ್ತಂ ಪೋಪಿನಿ ಒಂಜಿ ಬಟ್ಟ ನೀರು ಮುಡಿಪಿನಿ ಎನ್ನ ಕೆಲಸ ಅನ್ನೋದು ಬರ್ಪಿನಿ ಈ ಕಾರಣಕ್ಕೋಸ್ಕರ ಮರಣದಲ್ಪ ದಾದಾಪುನಿ ಪಂಪು ನಂಗೆ ಕೆರೆಗೆಲ್ಲ ಗೊತ್ತಿಸಿ ಈ ಒಂಜಿ ಕೆಲಸನ ಚಾಚು ತಪ್ಪಂದೆ ಓಲು ವ್ಯವಸ್ಥೆ ಅವ್ಯವಸ್ಥೆ ಉಂಟು ಅವಳು ತಾನು ಬದದು ತನ್ನ ಸ್ವರದ ಮೂಲಕವಾದ ರೆಕಡ್ ಪಂಡೇರು ಯಾನಿನಿ ವಿದ್ಯೆ ಹೆಚ್ಚಿನಲ್ಲ ಉಳ್ಳಾಳದ ನಗರಸಭೆಡು ಎನ್ನ ಪುದರ್ ಉಂಡು ದಯಂದಿಕೆಂಡ ವಿದ್ಯಾರ್ಥಿ ಅರ್ನ ಆ ತರೆ ಖರ್ಚಿಲ ಅರ್ನ ಒಂಜಿ ಬಿಚ್ಚು ಮನಸ್ಸಲ ಅರ್ನ ಸ್ವರಲ ಈ ಕಾರಣಕ್ಕೋಸ್ಕರ ಇನ್ನು ಯಾರು ಉಳ್ಳಾಳದ ಪುರಸಭೆಡು ಇನಿಕೆಲ್ಲ ಪುದರ್ ಹೊರ್ತೋದಿನ ಕಾರಣ ಹೊಂದಿಕೆಂಡ ಅವೇ ಅರ್ನ ಸ್ವರ ಬಿಚ್ಚು ಮನಸ್ಸು ಬೊಕ್ಕ ನೇರ ನಡೆ ನುಡಿ ಒಂದುವೇ ಅರ್ನ ಇನ್ನಿತ ಈ ಒಂದು ಸಾಧನೆಗೆ ಗರಿ ಮನ್ಪಿನವು ಯಾನು ಈ ಸಂದರ್ಭ ಬನ್ನಿಯರೆ ಬಾರ ಸಂತೋಷ ಪಡಪೆ ನೆಕ್ಕೋಸ್ಕರ ಇನ್ನಿತ ಈ ವೇದಿಕೆ ಮಸ್ತ್ ಪಾತ್ರ ನಂಜಿನ ಪುಡ್ತಾಗ್ತದೆ ಯಾಕೆಂದ್ರೆ ಗಂಟೆ ಪತ್ತಾಂಡು ಯಾನು ಬನ್ನಾಗ ಲೇಟ್ ಆತನು ಅದಕ್ಕೋಸ್ಕರ ನಿಗಲ ಮುಕ್ಕರ ಕ್ಷಮೆಗೆ ನಂದು ಇನಿ ಈ ಕಾರ್ಯಕ್ರಮ ರಡ್ಡು ಗಣ್ಯ ವ್ಯಕ್ತಿನಕ್ಕೆ ಮಲ್ತಿನಂಚಿನ ಒಂಜಿ ಆ ಪ್ರಶಸ್ತಿ ಇಂಜಿನ ಸಾಧನೆ ಮಲ್ತಿನಕ್ಕೆ ಪ್ರಶಸ್ತಿ ಕೊಡ್ತಾರ ಅವು ಖಂಡಿತವಾದ ಸಾರ್ಥಕ ಅಂಡು ಪನ್ಪಿನವು ಯಾನು ಪಂಡೊಂದು ಭಗತ್ ಸಿಂಗ್ದ ಸೇವಾ ಕೈಂಕರ್ಯ ರಣಾತ್ ತುಂಬದ ದಿನಗಳ ನೇರ್ದು ಹೆಚ್ಚಿನ ಕೆಲಸ ಕಾರ್ಯ ಮಲ್ಪನ ಶಕ್ತಿನ ಆ ಭಗವಂತೆ ಅಡಿತ್ರ ಮಾತ ಅಧ್ಯಕ್ಷರಾದಿಯಾದ ಜೀವನದ ಅಧ್ಯಕ್ಷರಾದಿಯಾದ ಮಾತೆರ್ಲ ತಳಮಟ್ಟದ ಕಾರ್ಯಕರ್ತರ ಮುಟ್ಟಲ ಅಖಿಲಿಗೆ ರೆಟ್ಟೆಡ್ ಶಕ್ತಿಲ್ಲ ಮನಸ್ಸಿದ ಬುದ್ಧಿಲ್ಲ ಕೊಡ್ದು ಇಡೀ ಸಮಾಜದ ಒಂದು ಎಡ್ಡೆ ಪುದರಾದ ತುಂಬದ ದಿನಗಳ ಇಡೀ ಜಿಲ್ಲೆ ರಾಜ್ಯ ಮಟ್ಟದ ಅಖಿಲಿಗೆ ಪ್ರಶಸ್ತಿ ತಿಳ್ಕೊಂಡ ಭಾಗ್ಯ ಬರಡ ಪಾತ್ರದೊಟ್ಟಿಗೆ ವಿಶೇಷವಾದ ದೀಪಾವಳಿದ ಶುಭಾಶಯನ್ನು ಪನಂದು ಇನ್ನು ರೆಡ್ಡ ಪಾತ್ರ ಅಂತ ಜೈ ಹಿಂದ್. ನಮ್ಮ ಈ ಒಂಜಿ ಚಾವಡ್ 16 ಜನ ಪಾತೆರಿಯರು ನಮ್ಮ ಓಪುರ ಪಾತ್ರ ಹೆಣ್ಣಿರ್ತಾನ ಅವೇನು ಪೂರ ಮೂರು ಚಾವಡ್ ಇತ್ತನ ಪಾತ್ರ ಮುಗಿತೇರು ಅಂಚಾದ ನನ್ನ ಪಾತ್ರ ನಂಚಿನ ದಾಲ ಇಜ್ಜಿ ಬಣ್ಣ ತೋಜೊಂದುಲ್ಲೆ ಅಂಡ ಆ ಪಾತ್ರ ಪಣ್ಣಕ್ಕೋಸ್ಕರ ಒಂಜಿ ರೆಡ್ ಪಾತ್ರ ಯಾನು ಮುಲ್ಪ ಪನ್ನಿಯರೆ ಇಚ್ಛೆ ಪಡೆಪೆ ಇನ್ನಿತ ಈ ಒಂಜಿ ಕಾರ್ಯಕ್ರಮಡು ನಮ್ಮ ಪ್ರಶಸ್ತಿ ಪ್ರಧಾನ ಮಂತ್ರಿನಂಚಿನ ರಡ್ಡ ವ್ಯಕ್ತಿಗಳು ಶ್ರೀ ಬಿ ರವೀಂದ್ರ ರೈ ಆಡಳಿತ ಮುಕ್ತೇಶ್ವರರು ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರ ಅಂಜನೆ ಶ್ರೀ ಭಗವಂತ ದಾಸ್ ಮೇಕ್ಲೆಗೆ ನಮ್ಮ ಈ ಚಾವಡ್ಡಿ ಬಾರಿ ಪುರ್ಲೋಡು ನಮ್ಮ ತಮ್ಮನ ಮಲ್ತ ಅಕ್ಲೆ ನನಾತ್ ಹೆಚ್ಚ ಸೇವೆ ಮಲ್ಪಂಚಿನ ಭಾಗ್ಯನು ಆ ಅಪ್ಪೆ ರಾಜರಾಜೇಶ್ವರಲ ಸೋಮನಾಥ ದೇವರ ಕೊರಡಪಂಡದ ಈ ಸಂದರ್ಭ ನಟ್ಟೊಂದುಲ್ಲೆ ಅಂಜನೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಗಳು ಕರಿನ 15 ವರ್ಷದಿಂಚ ಈ ಒಂಜಿ ಸಂಸ್ಥೆ ಪುದರಡು ಅವೇತು ಕೆಲಸ ಕಾರಣ ಮತ್ತೊಂದು ಶೈಕ್ಷಣಿಕವಾದ ಧಾರ್ಮಿಕವಾದ ರಕ್ತದಾನ ಶಿಬಿರ ಇಂಚಿನ 10-14 ಕೆಲಸ ಮತ್ತೊಂದು ಜನಮನ್ನಣೆ ಪಣ್ಣ ಇಂಚಿನ ಸಂಸ್ಥೆ ಈ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಅಂಚ ನನಾತ್ ಹೆಚ್ಚಿನ ಸೇವೆ ಮಲ್ಪಂಚಿನ ಭಾಗ್ಯನು ಈ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪ್ರತಿಯೊಂದು ಸದಸ್ಯರಿಗಳ ಆ ಪರಮಾತ್ಮೆ ಕೊರಡು ಬಂದು ನಟ್ಟೊಂದು ನನಾತ್ ಹೆಚ್ಚಿನ ಸೇವೆ ಮಲ್ಪನ ಭಾಗ್ಯ ನಂಗೆ ಕೊರಡು ಬಂಡೊಂದು ಈ ಒಂದು ದೀಪಾವಳಿ ಪರ್ವದ ಶುಭಾಶಯವನ್ನು ಪಂಡೊಂದು ಎನ್ನ ಈ ಎರಡು ಪಾದ ಮುಕ್ತ ಜೈ ಹಿಂದ್ ಜೈ ಗೋ ಜೈ ಕರ್ನಾಟಕ ನಮ್ಮ ಏತೋ ಸಂದರ್ಭ ತೂತ ಜಗತ್ತದ ತಪ್ಪಲು ನಮ್ಮ ಪನ್ಪ ಜಗತ್ತೇ ಸರಿಜ್ಜಿ ಪನ್ಪ ಲೋಕ ಸರಿಜ್ಜಿ ಪನ್ಪ ಮಾತು ಸರಿಜ್ಜಿ ಪನ್ಪ ಅಂಡ ಏಪಾಲ್ ಒಂದ್ಸಲ ಇಂಚ ನಮ್ಮಲ್ಲಿ ಎತ್ತದು ನಿಖಿಲ ಕಾರ್ಯಕ್ರಮ ಸರಿ ಉಂಡು ಅಕ್ಲ ಪನ್ನುಂಡ ಅಕ್ಲ ನಲ್ಲ ದುಂಬು ಸಾಧ್ಯ ಆಪುಂಡು ಪನ್ಪದಕ್ಕೆ ಅಕ್ಲ ಪಾತ್ರ ಪನ್ನೊಂದಿಲ್ಲ ದಾನ್ಬಿಡ ಭಗತ್ ಸಿಂಗ್ ಪ್ರತಿಷ್ಠಾನದ ಕಾರ್ಯಕ್ರಮ ಹಲವಾರು ವರ್ಷೋಡು ನಿಂಚ ತಗೊಂದಿಲ್ಲ 15 ವರ್ಷೋಡು ಒಂಜಿ 25 ಜವನಿರು ಒಂದು ಸಂಘಟನೆ ಪಾತ್ರ ಪೋಪೇರು ಪಂಡವು ಭಾರಿ ಸುಲಭದ ಕೆಲಸದಲ್ಲಿ ಹತ್ತವು ಇಷ್ಟದ ಸಂದರ್ಭ 4 ಜವನಿರು ಪತ್ತೊಂದೇ ಭಾರಿ ಬಲ್ಲ ಬೇಲೆ ಅಂಚಾದ ಪುನಃ ಸಮಾನ ಮಾಸ್ಕೇರಿ ಒಟ್ಟಾದು ಅವಳ ಬೇಲೆ ಐತೆ ಪೂರ್ಣದ ಬೇಲೆ ದಾನ್ಬಿಡ ಹೆಂಗೆ ಅವಂತು ನಾನು ತುಂಬ ಭಾರಿ ವರ್ಷೋಡು ತುಂಬ ಆಚರಣೆ ಚೆಮ್ಮುಗುಡ್ಡದ ಒಂದು ಸಂದರ್ಭ ಬೈ ದಾಮರ್ ಮತ್ತು ಜನ ಆ ಸಂದರ್ಭ ಪುನಃ ಒಂದು ಬಿತ್ತುತ್ತವನ ಸಂದರ್ಭ ಅಂದ್ಬಿಟ್ಟು ಭಾರಿ ವಿಶೇಷವು ಎತ್ತೋ ಸಲ ಅರ್ಧೋಡು ಬತ್ತು ಪಿರಬೊತ್ತನಕ್ಲೊಳ್ಳಿರು ಅಪ್ಪಾಗ ಈ ಭಗತ್ ಸಿಂಗ್ ಪ್ರತಿಷ್ಠಾನದಾಗಲೇ ಆ ಯೋಚನೆ ಮಾಡೋದು ಅಪ್ಪಾಗ ಏತು ತುಂಬು ಕೂಡ ಅಕ್ಲಿ ಏನು ಪನ್ಪಂಚ ಅವಶ್ಯಕತೆ ಆಲಜಿ ಅವತ್ತಂದ್ರೆ ಇನ್ನಿತ ಪ್ರಕೃತಿನ ಒರಿಪುನ ಕೆಲಸ ಆಡು ಆ ಥರ ಬೇತೆ ಕೆಲಸ ಆಡು ಕಷ್ಟ ಕಾಪುನ ಆಪುದು ಆಡು ಮಾತೆಲ್ಲ ಅಕ್ಲಿ ಬಂತೋದಿಲ್ಲ ಭಾರಿ ಎಡ್ಡೆ ಬೇಲೆ ಬಂತಂದ್ರೆ ಅದಕ್ಕೆ ಭಾರಿ ಖುಷಿಲಾಪುದು
ಅಂಚದು ಪನ್ಪುಂದ ಪಂಡ ಅಂದರೆ ನನ್ನ ಕತೆ ಮನ್ಪೇರು ಇಂಜಿ ನನ್ನ ಪಂಡ ಮಾರಿ ಬಲ್ಲ ಸಭೆಗೆ ಐಟು ಒಂದು ಆಗಿದೆ ಸೇರಿ ಕತೆ ಬಂದಿತ್ತೇರಿಗೆ ಕತೆ ಬಂದು ಪುನಃ ಪೂರ ಲೆಕ್ಕದ ಹೋಗ್ತೇರು ಬಕ್ಕ ಊರಿದ್ರು ಒಂಜಿ ಆ ಎದುರುಡು ಅಂಚ ಆಯ್ ಪನ್ಪೆ ದಾಸೇರು ಪನ್ಪೇರಿ ಒರಿಯಲ್ಲ ಕುಲ್ಲತ್ತ ಮಾರ ನಿಕ್ಕೊಂಜಿ ಪುಣ್ಯ ದಿಕ್ಕು ದೇವರು ಒಂದು ಐಕ ಆಯ್ ಪನ್ಪೆಗೆ ಇಜಿ ಬೇರೆ ದಾಸೇರ ಈರ್ಕುಲ್ದ ಪಜೆ ಎನ್ನ ಎಂಗೆ ಜೆಪ್ಪೋಡವಳು ಅಂಚೆ ಅದರ ಪಜೆಗೆ ಹಾಕುಲ್ದಿನಿ ಪನ್ಪೇರಿಗೆ ಅಂಚಿನ ಸಂದರ್ಭ ಬರ್ಬೋದು ಐಕ ಪಾಡದು ಭಗತ್ ಸಿಂಗ್ ಪ್ರತಿಷ್ಠಾನದಕ್ಲೇನು ಕಲಕಲದ ವಿನಂತಿ ಹಂಚಿನ ಪಂಡ ಯಾನು ಎಲ್ಲ ಸಂದರ್ಭ ತೂತ ನಮ್ಮ ಮಕ್ಕಳು ಮಲ್ಪನ ಪೂರ ಕಾರ್ಯಕ್ರಮನ ಯಶಸ್ವಿ ಆದುಂಡು ಬೊಕ್ಕ ಮಾತಲ್ಲ ಎಡ್ಡೆ ಕಾರ್ಯಕ್ರಮ ಐತೊಟ್ಟಿಗೆ ಎಡ್ಡೆ ಸನ್ಮಾನ ಮಾಡ್ತಿನ ವಿಷಯ ಮಾತೆರ್ಲ ಬುಗರೀರಿ ಐಟ್ಲ ಯಾನು ಕೊಡೊಂಚೂರು ಬುಗರು ಅದಾದ್ಮೇಲೆ ಆ ಸಾಧಕರನ್ನ ಒಂಜಿ ಪ್ರಶಸ್ತಿ ಕೊರ್ನಾಗ ಒಂಜಿ ಪ್ರಶಸ್ತಿ ತಿಕ್ಕಿನ ವ್ಯಕ್ತಿನ ತುಪ ನಮ್ಮ ಆ ವ್ಯಕ್ತಿ ಅದು ಆ ಪ್ರಶಸ್ತಿ ಪೊರ್ಲು ಬರ್ತದೆ ಅಂಚಿನ ಪೊರ್ಲು ನಮ್ಗೆ ಕೊಡ್ತೇವೆ ಅದಾದ್ಮೇಲೆ ಆತ ಖುಷಿಟ್ಟು ಬಂತಾರೆ ಇಡೀ ಸೋಮೇಶ್ವರ ದೇವಸ್ಥಾನ ಇಡೀ ಲೋಕ ತೂಪಲಕ ಮಂದಿನ ವ್ಯಕ್ತಿಗೆ ನಮ್ಮ ಕೊರಪ ಅಂತ ಬಂದ ಅವತ್ತಂದ್ರೆ ಇನಿ ಒಂದು ಧರ್ಮನೇ ಸರಿಜಿಂದ ಮನ್ಪುರ ಸಂದರ್ಭ ಭಗವನ್ ನಂಚನಿಗೆ ಅಭಿಮಾನಿ ಪೂನಾಗ ಎನ್ನ ಈಗ ಭಗವನ್ ಯಾನೊಂದು ಅಭಿಮಾನಿ ಹಾರಬಲ್ಯ ಆತಡ್ಡೆ ನಮ್ಮ ನಮ್ಮ ಪುಗರೋಡು ಅಂಚದ ಸಂದರ್ಭ ಬೊಕ್ಕ ಕುಡಜಿ ಪ್ರತಿಷ್ಠಾನದಾಗಲೇ ಪನ್ಪುಂದಾದ ನಾನು ಕೆಲವು ಸಂದರ್ಭ ಪೋತೆ ಈತೆ ನಮಗೆ ಮಾತಾ ಸಮಸ್ಯೆದ ಮಟ್ಟಿಗೆ ನಂಗೆ ಅರಿವು ಉಂಟು ಅಂಡ ಒಂಜಿ ಮಾತ್ರ ಪನ್ಪೆ ಆರೋಗ್ಯದ ಮಟ್ಟಿಗೆ ಭಾರಿ ನಮ್ಮ ಕಾಳಜಿ ವಹಿಸೋದು ದಾಯನ ಮಾಡಿ ಒಂಜೇ ಹಾಸ್ಪಿಟಲ್ ಆವಡು ಒಂಜೇ ಆಸ್ಪತ್ರೆ ಆವಡು ಮಲ್ಲ ಈ ಪಾಪದಕ್ಕಲೆ ಒಂಜೇ ಇನ್ಶೂರೆನ್ಸ್ ಮಲ್ಪರೆ ಆಪುಜಿ ದಾಯನ ಮಾಡಿ ಒಂಜಿ ವರ್ಷವು ಯಾನೇ 30,000 ಕಟ್ಟೊಂದಿಲ್ಲ ಅಂಚಾದ ಪುನಃ ಕೆಲವು ಇನ್ಶೂರೆನ್ಸ್ ಮಲ್ಪರೆ ಆಪುಜಿ ಯಾನು ಈ ಪ್ರತಿಷ್ಠಾನ ದಾಖಲೆ ಬಂದ್ಪುಣಿ ನಾನು ಒಂಜಿ ಪಟ್ಲ ಒಂಜಿ ಕಾರ್ಯಕ್ರಮ ಓದಿತ್ತೆ ಅಲ್ಪಕಲ್ ವರ್ಷ ಬೆತ್ತ ಕಾರ್ಯಕ್ರಮ ಮಲ್ಪೇರು ಅಂಡ್ ವರ್ಷ ಒಂಜಿ ಫಂಡ್ ಮಲ್ತದು ಆ ಊರಿಗೂ ಊರುಡುಪುನ ಒಂಜಿ 10 ಜನ 15 ಲಿಸ್ಟ್ ಮಲ್ಪೇರು ಲಿಸ್ಟ್ ಮಲ್ಪುನಾಗ ದಾದ ಮಲ್ಪೇರು ಬಂಡ ಆ ಏರಿಯೋಡು ಇತ್ತ ನಂಗೆ ಭಗತ್ ಸಿಂಗ್ ಪ್ರತಿಷ್ಠಾನದಾಗಲೇ ಮಾತಾ ಊರು ಕೊರ್ರ ಸಾಧ್ಯ ನಮ್ಮ ತೊಕ್ಕೊಡ್ರು ಅಲ್ಲ ಒಂಜಿ ನಮ್ಮ ದಾಣಿನಕ್ಲು ಮಸ್ತುಲ್ಲಿರು ಇನ್ನು ಕೋಡೆ ಬಂಡೆಲ್ಲ ಬಂದ್ಬಿಡ ಕೇಟದ ಅವನ ಪೊಂಜೋಗು ಪುಕ್ಕುಡು ಅದು ಆಪರೇಷನ್ ಗತಿಜಿ ಬಂದ್ಬಿಡ ಎನ್ನೊಂಜಿ ಕಲಕಲ್ದ ವಿನಂತಿ ದಯಮಾಡಾಕ್ಲಿ ಕೆರಿಯಂದೆಪ್ಪ ಅಂದೆತ್ತು ತಾಲೆ ಟೆಕ್ನಿಕಲ್ ಪಾಯಿಂಟ್ ಉಪ್ಪು ಅಚ್ಚಾದಕ್ಲೆ ಸಲಹೆ ಅಂದೆಂದು ಪಂಡಿನ ಮಾತ್ರ ಆ ಒಂಜಿ ನಿಟ್ಟಿಡು ನಿಕ್ಕಲು ಒಂಜಿ ಅಮೌಂಟ್ ಮಲ್ತದು ವರ್ಷ ಒಂಜಿ 2-3 ಜನ ಕಾಣಲ್ಲ ಒಂಜಿ ಮಲ್ಲ ಮಲ್ಲ ಮುಕ್ಲಿಗೆ ನಮ್ಮ ರೋಗಿಲಿಗೆ ಕೊರ್ಪುನಂಚಿನ ವ್ಯವಸ್ಥೆ ಮಲ್ಪೆ ಯಾಕೆ ಮಾತಾ ನಿಕ್ಕಲೊಟ್ಟಿಗೆ ಉಪ್ಪು ಇವಾಗ ಈ 50 ಜನ ಒಗ್ಗಟ್ಟು ನಾನು 100 ಜನ ಅವಡು 150 ಜನ ಅವಡು ಮಾತಾ ಸಂಘ ಸಂಸ್ಥೆ ಎಲ್ಲ ಭಗತ್ ಸಿಂಗ್ ಪ್ರತಿಷ್ಠಾನ ತೂದು ಕಾಲ್ಪಾಡೋದು ಬರ್ಪದ ಒಟ್ಟಿಗೆ ಅಕಲಿಯನ್ನು ಈ ಅಪ್ಪೆ ರಾಜರಾಜೇಶ್ವರದ್ರು ಪನ್ಪೆ ಅಕಲ್ ಪೂರ 50 ಜನಗಳು ಆಯುರ್ವೇದ್ಯ ದೇವರ ಪರಮಾತ್ಮ ಕರಡು ಪಂಡೊಂದು ಜನರೆಡು ಪಾತ್ರ ಹೋಗಿದ್ದು ರಾಜರಾಜೇಶ್ವರಿ ಅಪ್ಪೆಗೆ ವಂದನೆ ಮಂತೊಂದು ವೇದಿಕೆ ಡುಪ್ಪುನ ಅತಿರಥ ಮಹಾರಥಿಲು ಮಸ್ತ್ ಪಂಡಿರು ಭಗತ್ ಸಿಂಗ್ ಪ್ರತಿಷ್ಠಾನದ ಬಗ್ಗೆ ಪಂಡಿರು ಇನ್ನು 2 ಜನ ಪ್ರಶಸ್ತಿ ದೆತ್ತೊಂದಿರು ಅಕಲ್ ಮಂತಿನ ಸಾಧನೆಗೆ ಮಾತೆಲ್ಲ ಪಂಡಿರು ಅಕಲ್ ದಾದ ಸಾಧನೆ ಮಂತಿದೇರು ಅಕ್ಲಿಗೆ ದಾಯ ತಿಕ್ಕೊಂಡು ಪಂಡಿದು ಅಕಲ್ನ ಕಿರೀಟಗ ನನಾತ್ ಗರಿಲು ಸೇರಿದು ಅಕಲ್ ನನಾತ್ ಸಮಾಜಗ ಎಡ್ಡೆ ಎಡ್ಡ ಕಾರ್ಯ ಮನ್ಕೊಡು ಪಂಡಿದು ಎನ್ನ ಕುಲದೇವರಾಯನಂಚಿನ ಶ್ರೀದೇವರಡ ನಟ್ಟೊಂದುಲ್ಲ ಅಂಚನೆ ಭಗತ್ ಸಿಂಗ್ದ ಪ್ರತಿಷ್ಠಾನದಕಲ್ ಎಡ್ಡೆ ಎಡ್ಡ ಕಾರ್ಯ ಮಂತೊಂದುಲ್ಲೇರು ಪಂಡಿದು ವೇದಿಕೆ ಕುಲಿನಂಚಿನ ಮಾತಾ ಅತಿಥಿಲ ಪಂಡಿರು ಮಂಗಳ ನರ್ಸಿಂಗ್ ಮಂಗಳ ಆಸ್ಪತ್ರೆಡ್ ಕಾರ್ಯನಿರ್ವಹಿಸ ಮನ್ಪುನಂಚಿನ ಯಾನ್ ಇನಿ ಒಂಜಿ ಪಾತೆರ ಪನ್ನೀರ ಆಶೆ ಪಡುವುದಾದ ಪಂಡಿಂಡ ಅಧ್ಯಕ್ಷರಲ್ಲ ಪಕ್ಕೇನೊಂದುಲ್ಲ ನಿಕ್ಲಿಗೆ ಬೋಡಿತಿನಂಚಿನ ಆಸ್ಪತ್ರೆದ ಸಾಯನ ದಾದಾಂಡಲಿ ಇತ್ತಂಡ ಯಾನ್ ಮನ್ಪೆರೆಲ್ಲ ರೆಡಿ ಉಲ್ಲ ಪನ್ನೀರ ಈ ವೇದಿಕೆಡ ಪನ್ನೀರಿಗೆ ಇಷ್ಟಪಡೋದಿಲ್ಲ ಎನ್ನ ಮೇಲಧಿಕಾರಿನ ಕಿಡಕ್ಕೆ ಏನಿದು ನಿಕ್ಲಿಗೆ ದಾದಾಂಡಲ ಬೋಡಿತಿಂಡ ಕಿಂಚಿತ ಸಾಯ ಎನಡಾಪುನಂಚಿನ ಮನ್ಪ ಪಂಡಿದು ಇನಿ ಈ ವೇದಿಕೆಡ ಪನ್ನೀರ ಇಷ್ಟಪಡೋದಿಲ್ಲ ಅಂಜನೆ ನಮ್ಮ ಓವೇ ಸಂಘ ಸಂಸ್ಥೆ ನಡಪೋಡಾಡಲ್ಲ ನಮ್ಮ ಹಲವಾರು ಟೀಕೆ ಟಿಪ್ಪಣಿ ಕೇಂದ್ರಪ್ಪ ಅಧ್ಯಕ್ಷರುಗಳ ಗೊತ್ತುಪ್ಪು ಅಂಚನೆ ಮಾತ್ರ ಸಂಘದ ಸಂಸ್ಥೆ ಅಧಿಕಾರಿ ನಕ್ಲೆಗ್ಲ ಪದಾಧಿಕಾರಿ ನಕ್ಲೆಗ್ಲ ಗೊತ್ತುಪ್ಪು ಓವೇ ಪಾತೆರೆಗ್ಲ ಓವೇ ನಿಂದನೆಗ್ಲ ಕುಗ್ಗಂದೆ ತಗ್ಗಂದೆ ನನಾತ್ಲ ಎಡ್ಡೆ ಎಡ್ಡೆ ಸಮಾಜ ಸೇವೆ ಮನ್ಪುಲೆ ಪಂಡದು ಯಾನ್ ಪಾತೆ ಈ ಪಾತೆರ ಪನ್ನೊಂದು ಎನ್ನ ಪಾತೆರೆಗೂ ಚುಕ್ಕಿದಿ ಒಂದಿಲ್ಲ ಅಂಚನೆ ಇನಿ ಈ ವೇದಿಕೆಗೆ ಎಂಕ ಅವಕಾಶ ಕೊರ್ನಂಚಿನ ಎನ್ನ ಸಹೋದರ ಸಮಾನಾಯಿನ ಪ್ರವೀಣ್ ಬಸ್ಸಿಗ್ಲ ಯಾನ್ ನನ್ನೋರ ತರತಗ್ಗ ಒಂದಿಲ್ಲ ಜೈ ಹಿಂದ್ ಜೈ ಕರ್ನಾಟಕ ದಯಪಂಡ 15 ಜನ ಇತ್ತನಗಳು ಯಾನು ತೂಯಿನ ಮಟ್ಟಿಗೆ ಈತ ಹಿಸ್ಟ್ರಿ ಫಸ್ಟ್ ಟೈಮ್ 1 ಜನ ಲಕ್ಕದ ಪೋತುಜೇರಿ ಆರಾಮಡು ಕುಲ್ಲೇರಿ ಐಗೋಸ್ಕರ ನಿಖಿಲೆಗೆ ಉಡಲ್ದಿಂಜಿನ ಸೊಲ್ಮೇನು ಸಣ್ಣ ಒಂದಿಲ್ಲ ಖುಷಿಯಾಗ ದಯಪಂಡ ಕೆಲವು ಜನ ಎದುರು ಜನ ಇತ್ತನ ಮಾತ್ರ ಕುಲ್ಲುನಿ ಅರ್ಧ ಗಂಟೆ ಪಾತಿರುಡು ಅಂಡ ಇನಿ ಈ ನೆಟ್ ಈತ ಲೆವೆಲ್ ಕುಲ್ಲುದು ಸಭೆಯನ್ನು ಒಂದು ಎಡ್ಡ ಮಲ್ತು ಕೊರಿಯಾರು ಅವು ಭಗತ್ ಸಿಂಗ್ದಲ್ಲಿ ಕೊಡು ಯಾನು ನಿಗಲಿಗೆ ಏನ ಉಡಲಿ ಜನ ಸೊಲ್ಮೇನು ನನ್ನವರ ಸಲ ಒಂದಿಲ್ಲ ಭಗತ್ ಸಿಂಗ್ ಎಡ್ಡ ಕಾರ್ಯಕ್ರಮ ಮಲ್ತೊಂದಿಲ್ಲ ನಿಗಲ ಈ ಇತ್ತ 3-4 ವರ್ಷ ನಾನು ಇಡೆಗೆ ಬಂದದ
ಮೂಜಿ ವರ್ಷ ಈಜಿನ ತೊಕ್ಕೋಟು ಮಲ್ತೊಂದಿದ್ದಾರೆ ಎಂಕ್ಲೆಗ್ ತುಯಾರ್ ತಿಕ್ಕೊಂಡು ಇದ್ದಾಂಡೆ ಇತ್ತೆ ಮುಳ್ಳು ಮಲ್ತಿನೇರ್ದಾದ ಮಾತ ಇಲ್ಲ ಲೆಕ್ಕಲೆಗಳ ಜೋಕ್ಲೆಲ್ಲ ತೊಂಬತ್ತದು ಕುಲ್ಲುದು ಈ ದೀಪಾವಳಿದ ಪರ್ಬವನೊಂಜಿ ತೋಪುನ ಭಾಗ್ಯ ನಿಕುಲ್ ಮಲ್ತು ಕೊರಿಯಾರಿ ಅದಕ್ಕೋಸ್ಕರ ನಿಕುಲ್ ನನ್ನೆಲ್ಲ ಎಡ್ಡ ಕೆಲಸ ಮಲ್ಕೊಡು ಬೇಪಂಡ ಎಂಕಲೆನ್ನ ಲೆತ್ತೋನಿ ಪರಬೇರೆ ಬಂದು ಬಿಡೋಡ್ಚಿ ನಿಕುಲು ಎಲ್ಪತ್ತೈನು ಪೂರ ಆತಿಜಿ ಎಲ್ಪತ್ತೈನು ಸ್ಟಾರ್ಟ್ ಅವು ಎಲ್ಪತ್ತೈನು ಮಲ್ತೀನಿ ಬೇಕುಲು ಅಂಚಾದ್ರೆ ನಂಗೆ ತೊಂದರೆ ಇಜ್ಜಿ ನಮ್ಮ ಉಲ್ಲ ಒಟ್ಟಿಗೆ ನಿಕಲೊಟ್ಟಿಗೆ ಏಪಲ ಎಂಕ್ಲೆ ಲೆಪ್ಪುಲೆ ಎಂಕುಲ್ ನಿಕಲೊಟ್ಟಿಗೆ ಉಲ್ಲ ನಿಕಲ್ನ ಒಟ್ಟಿಗೆನೆ ಎಂಜ ಕೆಲಸ ಹೊಡಿ ಎಂಕಲೆಗೆ ಮೇರೆಗೆ ರವೀಂದ್ರಣ್ಣಗೆ ಅಂಚೆನೆ ಭಗವಾನ್ಗೆ ರೆಡ್ ಸನ್ಮಾನ ಮಲ್ದಾರ ಬಾರ್ಶೋಗದ ಸನ್ಮಾನ ನಿಜವಾದ ಎಂಗ ಆರು ಕಕ್ಕುಸ ಗುರಿಟ್ಟು 137 kg ಒಂಜಿ ಪೊಂಜೋ ಬುಡ್ದು ದೆರ್ತದೇರ್ ಪಂಡ ನಿಜವಾದ ಒಂಜಿ ಇಂದುಲ ಬೋಡು ಅರೆಗೆ ಇಜಿಂದ ಆರು ಅವು ಮತ್ತ ನಿಜವಾದ ಏರು ಮಲ್ಪೇರು ಅಲ್ಪ ಬೂಡ್ದೇರ್ ಬಂಡ ಈ ಮೇಟ ಬಲಿಪೇರು ಜನಕ್ಕಳು ಅಂಚಿನ ಕೆಲಸ ನೀ ಭಗವಾನ್ ದಾಸ್ ಮಲ್ದೇರ್ ಬಂಡ ಅವು ಭಾರಿ ಮಲ್ಲ ವಿಷಯ ಕೊಚ್ಚೇನು ಭಗವಾನ್ ದಾಸ್ ಬೇಪಂಡ ನಿಜಂಚಿನ ನನ್ನ ಒಂಜಿ 10 ಜನ ಇವುಳ್ಳ ಕ್ಷೇತ್ರ ಪುಟ್ಟೋಡು ಅಂಚನೆ ಜನಕ್ಕಳಿಗೆ ಒಂಜಿ ಬುದ್ಧಿ ತೆರಿವಿನಿ ರವಿಯನ್ನಗಲ ಅಂಚನೆ ಎಂಕುಲ್ಲ ಬ್ರಹ್ಮ ಕೆಲಸ ಟೈಮ್ ಬೋರ್ಡ್ ತಿನ್ನದ ಕೆಲಸ ಮಾಡ್ತಾರೆ ಅರೆಗೆ ನಮಾಸ ಒಂದು ಕೊರ್ಜಿನಲ್ಲ ಮಲ್ಲದ ಆ ದೇವರೇ ಅರೆಗೆ ಎಡ್ಡ ಕೆಲಸ ಎಡ್ಡ ಆಶ್ರದ ಮಲ್ಪೇರಿ ಅರ್ನ ಹೊರಕಾಣಿದ ಟೈಮ್ ಉಡ್ಲ ಎಂಕುಲು ಬೋರ್ಡ್ ತಿನ್ನದ ಜವಾಬ್ದಾರಿ ತಂದು ಆ ಹೊರಕಾಣಿದ ಕೆಲಸವನ್ನು ಅರ್ನ ಬಿರವಡು ಮಲ್ತದ ಅರೆಗೆ ಕೇಸಡ್ ಆಯ್ತು ಅದ ಕೊರೋನಾದ ಟೈಮ್ ಕೇಸಡ್ ಪಾಪ ಆ ಕೇಸಡ್ ಇನ್ನು ಮಲ್ತೊಂದು ಇತ್ತಾರ ಇತ್ತವ ಉಂಡ ಮುಗಿದನ ಗೊತ್ತಿಜಿ ಕ್ಲಿಯರ್ ಆಗ್ತದೆ ಅವು ಸೋಮನಾಥನ ದಯ ಅಂಚಾದ್ರೆ ಯಾನ್ ಹೆಚ್ಚಿಗೆ ನಿಗಳ ಪಾತ್ರ ಬಾಬುಜಿ ಈ ಅವಕಾಶ ನಿಗಳು ಕೊಡ್ತಾರೆ ಕೊರ್ನೇಕೆಯನ್ನ ಸೋಲೋ ಆಯ್ತು ಸೊಲ್ಮೇನ್ ಸಂದ ಒಂದೇನ ರೆಡ್ ಪಾತ್ರಣ ಅಂತವೆ ಜೈ ಹಿಂದ್ ಜೈ ಕರ್ನಾಟಕ ಸಂಭ್ರಮ ಗುರುದೀಪ ಸಂಗಮ ಈ ಒಂಜಿ ಕಾರ್ಯಕ್ರಮದ ತುಡಾರನು ಅರ್ಲಾದು ಉದಿಪನ ಮಂಚಿನ ಚಿನ ಗಂಗಾಧರ್ ಉಳ್ಳಾಲಿ ಮೇರೆಗೆ ಎಂಕ್ಲ ಪ್ರತಿಷ್ಠಾನ ನಿಕ್ಲ ಮಾತೇನ ಪಾರದು ಸೊಮ್ಮೆ ಸಂದನುಲ್ಲ ಈ ಒಂಜಿ ಕಾರ್ಯಕ್ರಮದ ಗುರ್ಕಾರ್ ಮೈಸೂರಿನ ಚಂದ್ರ ಸಡ್ಡೆ ಅಂತ ಇರುಲ್ಲೇರ ಅರೆಗೆ ಎಂಕ್ಲ ಬಗ್ಗೆ ನಿಕ್ಲ ಮಾತೇನ ಪರವಾದ ಉಡದಿನ ಸೊಮ್ಮೆ ಸಂದನುಲ್ಲ ಅಂಚನೆ ಒಂಜಿ ಮಿತ್ತ ಚಾವಿಡು ಮುಖ್ಯ ಭಿನ್ನರಾದ ನಮ್ಮೊಟ್ಟಿಗೆ ಉಪಸ್ಥಿತಿಯಲ್ಲಿರು ಮಾತೇರ್ಲ ಆತ್ಮೀಯರ ನೆಚ್ಚಿನ ಸಂತೋಷ್ ಕುಮಾರ್ ರೈ ಬೋಲಿಯಾರ್ ಅರೆಗೆ ನಿಕ್ಲ ಬಗ್ಗೆ ಎಂಕ್ಲ ಮಾತೇರ ಪರ ಉಡದಿನ ಸೊಮ್ಮೆ ಸಂದನುಲ್ಲ ಅಂಜನೆ ಎಂಕ್ಲ ಮಾರ್ಗದರ್ಶಕರ ನೆಚ್ಚಿನ ಸತೀಶ್ ಕುಂಪಲ ನಮ್ಮೊಟ್ಟಿಗೆ ಉಪಸ್ಥಿತಿಯಲ್ಲಿರು ಅರೆಗ್ಲ ಸೊಲ್ಮೆ ಸಂದೊಂದುಲ್ಲ ಅಂಜನೆ ಚಂದ್ರಶೇಖರ್ ಉಚ್ಚಿಲು ನಮ್ಮೊಟ್ಟಿಗೆ ಯೋಂಜಿ ಮಿತ್ತ ಚವರಿ ಉಪಸ್ಥಿತಿಯಲ್ಲಿ ಆರೆಗಳ ಸೊಲ್ಮೆ ಸಂದೊಂದುಲ್ಲ ಅಂಚನೆ ಚಂದ್ರಾಸ್ ಪಂಡಿತ್ ಹೌಸ್ ನಮ್ಮೊಟ್ಟಿಗೆ ಉಪಸ್ಥಿತಿಯಲ್ಲಿ ಆರೆಗಳ ಸೊಲ್ಮೆ ಸಂದೊಂದುಲ್ಲ ಅಂಚನೆ ಸುರೇಶ್ ಭಟ್ನಗರ ನಮ್ಮೊಟ್ಟಿಗೆ ಉಪಸ್ಥಿತಿಯಲ್ಲಿ ಆರೆಗಳ ಸೊಲ್ಮೆ ಸಂದೊಂದುಲ್ಲ ಅಂಚನೆ ಈ ಒಂದು ದೇವಸ್ಥಾನದ ಅಧ್ಯಕ್ಷರ ನೆಚ್ಚಿನ ಯುವಕನ್ನೇ ನಮ್ಮೊಟ್ಟಿಗೆ ಉಪಸ್ಥಿತಿಯಲ್ಲಿ ಆರೆಗಳ ಸೊಲ್ಮೆ ಸಂದೊಂದುಲ್ಲ ಅಂಚನೆ ಕರಿನ 3 ವರ್ಷದಿಂದ ಒಂಜಿ ಮೂಲ ಕಾರ್ಯಕ್ರಮ ಬೆಂಗಳೂರಿಗೆ ಬೆರಿಸಾಯ ನೆಚ್ಚಿನ ಹರೀಶ್ ಮುಂಡೋಲಿ ನಮ್ಮೊಟ್ಟಿಗೆ ಉಪಸ್ಥಿತಿಯಲ್ಲಿ ಆರೆಗಳ ಸೊಲ್ಮೆ ಸಂದೊಂದುಲ್ಲ ಕಾರ್ಯನಿಮಿತ್ತವಾದ ಈ ಒಂದು ಕಾರ್ಯಕ್ರಮದ ಲಗದ್ ಬೋಯ್ ನೆಚ್ಚಿನ ಜಿತೇಂದ್ರ ಶೆಟ್ಟಿ ತಲಪಾಟಿ ಗೊತ್ತು ಅರೆಗಳ ಸೊಲ್ಮೆ ಸಂದೊಂದುಲ್ಲ ಅಂಚನೆ ರವೀಂದ್ರ ಬಂಗೇರ ನಮ್ಮೊಟ್ಟಿಗೆ ಉಪಸ್ಥಿತಿಯಲ್ಲಿ ಅರೆಗಳ ಸೊಲ್ಮೆ ಸಂದೊಂದುಲ್ಲ ಅಂಚನೆ ಹರೀಶ್ ಶೆಟ್ಟಿ ತೊಗೋಟು ನಮ್ಮೊಟ್ಟಿಗೆ ಉಪಸ್ಥಿತಿಯಲ್ಲಿ ಅರೆಗಳ ಸೊಲ್ಮೆ ಸಂದೊಂದುಲ್ಲ ಅಂಚನೆ ಶ್ರೀಮತಿ ಚಂದ್ರಪ್ರಭಾ ಸ್ಕೂಲಾಲ ನಮ್ಮೊಟ್ಟಿಗೆ ಉಪಸ್ಥಿತಿ ಅರೆಗಳ ಸೊಲ್ಮೆ ಸಂದೊಂದುಲ್ಲ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ ದತ್ತನ ನಮ್ಮ ಮಾತಾ ಮೋಕೆದ ರವೀಂದ್ರಣ್ಣೆ ನಮ್ಮೊಟ್ಟಿಗೆ ಉಪಸ್ಥಿತಿ ಅರೆಗಳ ಸೊಲ್ಮೆ ಸಂದೊಂದುಲ್ಲ ಇವರೊಟ್ಟಿಗೆ ಕರ್ನಾಟಕ ರತ್ನ ಅಪ್ಪುಸೇವ ಪ್ರಶಸ್ತಿ ದತ್ತನ ನಮ್ಮ ಮೋಕೆದ ಭಗವನ್ನಣ್ಣೆ ನಮ್ಮೊಟ್ಟಿಗೆ ಉಪಸ್ಥಿತಿ ಅರೆಗಳ ಸೊಲ್ಮೆ ಸಂದೊಂದುಲ್ಲ ಅವತ್ತಂದ ಎಂಕ್ಲ ಭಗತ್ ಸಿಂಗ್ ಸೇವೆ ಪ್ರತಿಷ್ಠಾನದ ವತಿರ್ದು ಅಭಿನಂದನೆ ದತ್ತೊಂದಿನ ನೆಚ್ಚಿನ ಸೌರಭ್ ಸಾಲಿಯ ನಂಚನೆ ಪ್ರಮೋದ್ ಉಳ್ಳಾಲ್ ಅಕ್ಲಿಗಳ ಸೊಲ್ಮೆ ಸಂದೊಂದು ಈ ಒಂಜಿ ಕಾರ್ಯಕ್ರಮ ಮನ್ಪೆರೆ ಸ್ಥಳಾವಕಾಶ ಕೊರ್ನಚ್ಚಿನ ಅಧ್ಯಕ್ಷರ ಬೊಕ್ಕ ಸರ್ವ ಸದಸ್ಯರು ಶ್ರೀ ರಾಜರಾಜೇಶ್ವರ ದೇವಸ್ಥಾನ ಕುತ್ತಾರ್ ಮುಗ್ಲಿಗಳ ಸೊಲ್ಮೆ ಸಂದೊಂದು ಅಂಚನೆ ಹೊಸಗರು ಲಬ್ಬಕದ ಮಾಧ್ಯಮ ಮಿತ್ರಗಳ ಸೊಲ್ಮೆ ಸಂದೊಂದುಲ್ಲ ಅಂಚನೆ ಒಂಜಿ ಗೂಡಿ ಪಂಥದ ತೀರ್ಪುಗಾರರ ಬೈದಿನಂಚಿನ ತೀರ್ಪುಗಾರಗಳ ಸೊಲ್ಮೆ ಸಂದೊಂದು ಇತ್ತೆಟ ಶಾಂತರಿದಿರುಗುಲ್ದು ಎಂಕ್ಲಿ ಕಾರ್ಯಕ್ರಮ ವೀಕ್ಷಣೆ ಮಂತಿನ ಮಾತಾ ಸಭೆಕೆರೆಗಳ ಒಂಜೆ ಪಾದರ ಸೊಲ್ಮೆ ಸಂದೊಂದು ಈ ಒಂಜಿ ಕಾರ್ಯಕ್ರಮವನ್ನು ಮುಕ್ತಾಯ ಮಂತಂದಲ್ಲ ಜೈ ಹಿಂದ್ ಜೈ ಭಗತ್ ಸಿಂಗ್.